ಎಸ್. ಅಧ್ಯಾಯ 13 ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗ ಪ್ರಕೃತಿ ಪುರುಷ ಹಾಗೂ ಪ್ರಜ್ಞೆ. ಭಕ್ತಿ ಪ್ರಧಾನವಾಗಿದ್ದರೆ ಜ್ಞಾನವನ್ನು ಕೊನೆಯ 6 ಅಧ್ಯಾಯಗಳಲ್ಲಿ ಹೇಗೆ ಪ್ರಸ್ತುತಪಡಿಸಲಾಗಿದೆ? ಸತ್ಯದಲ್ಲಿ ಇಡೀ ಭಗವದ್ಗೀತೆಯ ಭಕ್ತಿ 1ನೇ 6ನೇ ಅಧ್ಯಾಯಗಳು ಭಕ್ತಿ ಧ್ರುವ ಕೆಲಸವನ್ನು ಹೇಗೆ ಸಾಧಿಸುತ್ತೆ ಎಂದು ಚರ್ಚಿಸುತ್ತದೆ. ಕೊನೆಯ 6 ಜ್ಞಾನದ ಮೂಲಕ ಅದನ್ನು ಹೇಗೆ ಸಾಧಿಸಬಹುದು ಎಂಬುದನ್ನು ವಿವರಿಸುತ್ತದೆ. ಮತ್ತು ಮಧ್ಯದ 6 ಅಧ್ಯಾಯಗಳು ಭಕ್ತಿಯ ಬಗ್ಗೆ ಚರ್ಚಿಸುತ್ತದೆ. ಅಲ್ಲದೆ 12ನೇ ಅಧ್ಯಾಯದಲ್ಲಿ ಕೃಷ್ಣನು ತನ್ನ ಭಕ್ತರನ್ನು ಜನನ ಮತ್ತು ಮರಣದಿಂದ ವೈಯಕ್ತಿಕವಾಗಿ ಹೇಗೆ ಬಿಡುಗಡೆ ಮಾಡುತ್ತಾನೆ ಎಂಬುದನ್ನು ವಿವರಿಸಿದ್ದಾನೆ. ಆದ್ದರಿಂದ ಕೊನೆಯ 6 ಅಧ್ಯಾಯಗಳು ಭೌತಿಕ ಪ್ರಪಂಚದಿಂದ ತಮ್ಮನ್ನು ಹೊರ ತೆಗೆಯಲು ಅಗತ್ಯವಾದ ತಾತ್ವಿಕ ಜ್ಞಾನವನ್ನು ಒದಗಿಸುತ್ತದೆ. ನೋಡಿ, ಯಾವಾಗಲೂ ಈ ಕರ್ಮ ಆಗಲಿ ಜ್ಞಾನವಾಗಲಿ ಅದು ಕೃಷ್ಣನಿಗೆ ಯೂಸ್ ಆದರೆ ಮಾತ್ರ ಅದಕ್ಕೆ ವ್ಯಾಲ್ಯೂ, ಇಲ್ಲದದಕ್ಕೆ ವ್ಯಾಲ್ಯೂ ಇಲ್ಲ. ಕರ್ಮಕಾಂಡ ಜ್ಞಾನಕಾಂಡ ಕೇವಲ ವಿಷಯ ಭಾಂಡ, ಅಂದರೆ ಪಾಟ್ ಆಫ್ ಪಾಯ್ಸನ್ ಅಂತೆ. ಅದು ಖಾಲಿ ಇದ್ರೆ, ಅದು ಕೃಷ್ಣ ಒಟ್ಟಿಗೆ ಸೇರಿದರೆ ಮಾತ್ರ ಅದಕ್ಕೆ ವ್ಯಾಲ್ಯೂ ಇರುವಂಥದ್ದು. ಮಾಯದಿಂದ ತಮ್ಮ ಬೇರ್ಪಾಡಿಗೆ ಮತ್ತು ಕೃಷ್ಣನಿಗೆ ನಮ್ಮ ಬಾಂಧವ್ಯಕ್ಕೆ ಸಹಾಯ ಮಾಡಲು ಜ್ಞಾನವು ಅದರ ಬಳಕೆಯನ್ನು ಹೊಂದಿದೆ. ಆದ್ದರಿಂದ ನಾವು ಜ್ಞಾನವನ್ನು ಭಕ್ತಿ ಸಾಧಲು ಸಾಧನವಾಗಿ ಬಳಸಿದಾಗ ಅದು ಭಕ್ತಿಯ ಒಂದು ಭಾಗವಾಗ್ತದೆ. ಎಸ್. ಈಗ ಅರ್ಜುನನ ಪ್ರಶ್ನೆ, ಪ್ರಕೃತಿ ಅಂತ ಕೇಳ್ತಾನೆ. ಅದೇ ಕೃಷ್ಣ ವಿವರಿಸ್ತಾನೆ, ಭೌತಿಕ ಪ್ರಕೃತಿ, ಅದು ನಿಮಗೆಲ್ಲರಿಗೂ ಗೊತ್ತುಂಟು. ಪುರುಷ ಅಂತ ಕೇಳ್ತಾನೆ. ಅದೇ ಕೃಷ್ಣ ಹೇಳುವುದು ಭೋಕ್ತ ಪ್ರಕೃತಿ, ಅಂದರೆ ಪುರುಷ ಒಬ್ಬನೇ, ಕೃಷ್ಣ ಮಾತ್ರ ಪುರುಷ, ನಾವೆಲ್ಲ ಪ್ರಕೃತಿ. ಅದು ಹೇಗೆ? ಈ ಕೆಲವರು ಹೇಳ್ತಾರೆ ನಾನು ಕೂಡ ಪುರುಷ. ಅಲ್ಲ ಸರ್, ಅದನ್ನು ದೇಹದ ಭಾವನೆಯಲ್ಲಿ ನೀವು ಪುರುಷ, ನಾನು ಪುರುಷ, ನಾನು ಸ್ತ್ರೀ. ಆದರೆ ಆತ್ಮದ ಭಾವನೆಯಲ್ಲಿ ಪುರುಷ ಒಬ್ಬನೇ, ಏಕಲೇ ಕೃಷ್ಣ ಆರು ಸಭಭೃತ್ಯ, ಪುರುಷ ಕೃಷ್ಣ ಮಾತ್ರ. ನಾವೆಲ್ಲ ಕೃಷ್ಣನ ಎಂಜಾಯ್ಮೆಂಟಲ್ಲಿ ಪಾರ್ಟಿಸಿಪೇಟ್ ಆಗಬೇಕು, ನಾವೆಲ್ಲ ಪ್ರಕೃತಿ. ಹಾಗಾಗಿ ಎಲ್ಲ ಸಮಸ್ಯೆ ಆಗುವುದು ಎಲ್ಲಿಂದ ಅಂದರೆ ನಾನು ಭೋಗ್ತಾರ, ನಾನು ಭೋಗ್ತಾರ, ನಾನು ಎಂಜಾಯರ್ ನೀವಲ್ಲ ಸರ್, ಎಂಜಾಯರ್ ಕೃಷ್ಣ. ಕ್ಷೇತ್ರ ಅಂದರೆ ಈ ಶರೀರ ಕ್ಷೇತ್ರ. ಕ್ಷೇತ್ರಜ್ಞ, ಆತ್ಮನು ತನ್ನ ದೇಹದ ವೀಕ್ಷಕ, ಪರಮಾತ್ಮನು ಎಲ್ಲ ದೇಹಗಳ ಶಿಕ್ಷಕ. ಅಂದರೆ 2 ಆತ್ಮಗಳು ಇದೆ, ಪರಮಾತ್ಮಗಳು ಇದೆ ಒಳಗೆ. ಆತ್ಮ ತನ್ನ ದೇಹವನ್ನು ಮಾತ್ರ ನೋಡುದು, ಪರಮಾತ್ಮ ಎಲ್ಲ ದೇಹವನ್ನು ನೋಡುದು. ಜ್ಞಾನ ಕ್ಷೇತ್ರ ಮತ್ತು ಕ್ಷೇತ್ರ ಅರ್ಥ ಆಗಿಕೊಳ್ಳುವುದೇ, ಕ್ಷೇತ್ರ ಮತ್ತೆ ಕ್ಷೇತ್ರಜ್ಞ ಅರ್ಥ ಆಗಿಸಿಕೊಳ್ಳುವುದೇ ನಿಜವಾದ ಜ್ಞಾನ. ಶಾಲಾ ಕಾಲೇಜಲ್ಲಿ ಇದನ್ನು ನಮಗೆ ಯಾರು ಕಲಿಸುವುದಿಲ್ಲ. ಜ್ಞಾನದ ಗುರಿ ಪರಮಾತ್ಮ. ಅರ್ಜುನನು ಹೇಳಿದನು, ಪ್ರೀತಿ ಕೃಷ್ಣನೇ, ಪ್ರಕೃತಿ ಪುರುಷ ಕ್ಷೇತ್ರ ಜ್ಞಾನ ಮತ್ತು ಜ್ಞಾನದ ಗುರಿ ಇದನ್ನು ತಿಳಿದುಕೊಳ್ಳಲು ಬಯಸುತ್ತೇನೆ. ದೇವೋತ್ತಮ ಪರಮೇಶ್ವರ ಹೇಳಿದನು, ಕೌಂತೆಯನೇ, ಈ ದೇಹವನ್ನು ಕ್ಷೇತ್ರ ಎಂದು, ದೇಹವನ್ನು ತಿಳಿದವನು ಕ್ಷೇತ್ರಜ್ಞ ಎಂದು ಕರೆಯುತ್ತಾರೆ. ಎಸ್, ಇದು ಅಲ್ಲಿ ನಾನು ಆಲ್ರೆಡಿ ಕೊಟ್ಟೆ ನಿಮಗೆ ಗ್ರಾಫಲ್ಲಿ, ಟೇಬಲಲ್ಲಿ. ಎಸ್. ಕ್ಷೇತ್ರಜ್ಞಾಂ ಚಾಭಿಮಾಂ ವಿಧಿ ಸರ್ವಕ್ಷೇತ್ರೇಷು ಭಾರತ, ಕ್ಷೇತ್ರಜ್ಞೋ ಜ್ಞಾನಂ ಯತ್ ಜ್ಞಾನಂ ಮತಂ ಮಮ. ಭರತವಂಶ ಶ್ರೇಷ್ಠನಾದ ಅರ್ಜುನನೇ, ಎಲ್ಲಾ ದೇಹಗಳಿರುವ ಕ್ಷೇತ್ರಜ್ಞ ನಾನೇ. ಈ ದೇಹವನ್ನು ಅದರ ಕ್ಷೇತ್ರಜ್ಞ ತಿಳಿಯುವುದೇ ಜ್ಞಾನ ಎನ್ನುವುದನ್ನು ನೀನು ಅರ್ಥ ಮಾಡಿಕೊಳ್ಳಬೇಕು. ಇದೇ ನನ್ನ ಅಭಿಪ್ರಾಯ. ಎಲ್ಲ ದೇಹದಲ್ಲಿದ್ದಾನೆ ಕೃಷ್ಣ ಪರಮಾತ್ಮನಾಗಿ, ಇದೇ ನಿಜವಾದ ಜ್ಞಾನ. ನೋಡಿ, ಇದು ಕ್ಷೇತ್ರ. ಈ ಅವನು ಜಾಗದ ಅಂದ್ರೆ ಕ್ಷೇತ್ರಜ್ಞ ನೋಡ್ತಾ ಇದ್ದಾನೆ. ಇಲ್ಲಿ ನೋಡಿ ಪರಮಾತ್ಮ ಎಲ್ಲ ಜಾಗದ ನೋಡ್ತಾ ಇದ್ದಾರೆ. ಹಾಗಾಗಿ ಕ್ಷೇತ್ರ ಮತ್ತೆ ಕ್ಷೇತ್ರಜ್ಞ ಇಬ್ಬರು ಕ್ಷೇತ್ರಜ್ಞ, ಆತ್ಮ ಮತ್ತೊಂದು ಪರಮಾತ್ಮ. ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಜ್ಞಾನವನ್ನು ಅನೇಕ ಋಷಿಗಳು ಬೇರೆ ಬೇರೆ ವೈದಿಕ ಬರಹಗಳಲ್ಲಿ ವರ್ಣಿಸಿದ್ದಾರೆ. ವಿಶೇಷವಾಗಿ ವೇದಾಂತ ಸೂತ್ರದಲ್ಲಿ ಕಾರ್ಯಕಾರಣ ತರ್ಕದೊಂದಿಗೆ ಅದನ್ನು ನಿರೂಪಿಸಿದೆ. ಈಗ ಕೆಲವರು ಹೇಳ್ತಾರೆ, ಕೆಲವರಲ್ಲ, ಈ ಪ್ರಭುಪಾದ ಹೇಳ್ತಾರೆ, ಈ ಮಾಡರ್ನ್ ಎಜುಕೇಶನ್ ಜನರನ್ನು ಪ್ರಾಣಿಗಳು ಮಾಡುವುದಂತೆ. ಯಾಕೆ ಪ್ರಾಣಿಗಳು ಮಾಡುವುದು? ದೊಡ್ಡ ದೊಡ್ಡ
ಇಂಜಿನಿಯರ್, ಡಾಕ್ಟರ್ ಮತ್ತು PhD ಮಾಡಿ ಬಂದು ಅವನಿಗೆ ಎಂತ ಹೇಳೋದು, ಹೊರಗೆ ಬಂದು ಇದು ಶಾಸ್ತ್ರ ಮೈಥಾಲಜಿ, ಅವನಿಗೆ ಕ್ಷೇತ್ರದ ಬಗ್ಗೆ ಏನು ಗೊತ್ತಿಲ್ಲ, ಕ್ಷೇತ್ರಜ್ಞ ಜ್ಞಾನ ಎಂತ ಇಲ್ಲ. ಹಾಗಾಗಿ ಪ್ರಭುಪಾದ ಹೇಳ್ತಾರೆ, ಇದು ಪ್ರಭುಪಾದ ಅದಕ್ಕೆ ವರ್ಡ್ ಕೂಡ ಕೊಟ್ಟಿದ್ದಾರೆ, ಡಾಗ್ ಇಸ್ ಸಿವಿಲೈಸೇಷನ್. ಅಂದರೆ ಜನರನ್ನು ಕ್ಷೇತ್ರಜ್ಞದ ಬಗ್ಗೆ ಸ್ವಲ್ಪ ಕೂಡ ಅವರಿಗೆ ಅರ್ಥವೇ ಇಲ್ಲ. ದೊಡ್ಡ ದೊಡ್ಡ ಎಜುಕೇಶನ್ 20-25 ವರ್ಷ ದೊಡ್ಡ ದೊಡ್ಡ ಡಿಗ್ರಿ ಬರ್ತದೆ, PhD ಅದಿದೆ, ಆದರೆ ಕ್ಷೇತ್ರಾಂಶ ಗೊತ್ತಿಲ್ಲ. ಅದಕ್ಕೆ ಪ್ರಭುಪಾದ ಹೇಳ್ತಾರೆ, ಜನರಿಗೆ ನಿಜವಾದ ಈ ಎಜುಕೇಶನ್ ಕೊಡಬೇಕು, ಸಣ್ಣ ಪ್ರಾಯದಿಂದಲೇ ಇದನ್ನು ಕೊಡಬೇಕು. ಇಲ್ಲದೆ ಎಂತ ಮಾಡ್ತಾರೆ, ಹೆಚ್ಚಿನವರು 90% ಯಂಗ್ಸ್ಟರ್ಸ್ ಮೈಥಾಲಜಿ, ನಂಬಿಕೆ ಇಲ್ಲ ಶಾಸ್ತ್ರದ ಮೇಲೆ. ಈಗ ಹೇಗೆ ನೋಡಿ, ಆ್ಯಕ್ಚುಲಿ ಶಾಸ್ತ್ರದಲ್ಲಿ ಹೇಗುಂಟಂದರೆ, ಈಗ ವೇದವ್ಯಾಸರು ವೇದಾಂತ ಸೂತ್ರ, ಆ ವೇದಾಂತ ಸೂತ್ರದಲ್ಲಿ ಎಲ್ಲ ಎಕ್ಸ್ಪ್ಲೈನ್ ಮಾಡಬೇಕು. ಈಗ ಹೇಗಂದರೆ ನೋಡಿ, ಈಗ ಭಾಗವತಮ ಯಾವುದೇ ಒಂದು ಭಾಷೆ ಬರಲಿ, ಭಾಷೆ ಬರೆದ ಮೇಲೆ ವೇದಾಂತ ಸೂತ್ರಗಳೆಲ್ಲ ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕು. ಎಕ್ಸ್ಪ್ಲೇನ್ ಮಾಡೋದು ಹೇಗೆ, ಆ ಪರಮಹಂಸರು, ಆ ವೈಷ್ಣವರು, ಆ ಕ್ವಾಲಿಫೈಡ್ ಬ್ರಾಹ್ಮಣರು, ಅವರ ಒಂದು ಎಂತ ಹೇಳೋದು ಸಭೆ ಇರ್ತದೆ, ಅಸೆಂಬ್ಲಿ. ಅಲ್ಲಿ ಇವರು ಫಸ್ಟ್ ಇವರ ಪ್ರೆಸೆಂಟೇಷನ್ ಮಾಡುವಂಥದ್ದು, ಮತ್ತೆ ಅವರು ಅದಕ್ಕೆ ಕ್ರಾಸ್ ಕ್ವಶನ್ ಮಾಡ್ತಾರೆ, ಮತ್ತೆ ಇವರು ಅದನ್ನು ವಾಪಸ್ ಪ್ರೆಸೆಂಟ್ ಮಾಡುವಂಥದ್ದು, ಮತ್ತೆ ಎಲ್ಲರ ಸಮ್ಮತಿಯ ಮೇಲೆ ಮತ್ತೆ ಅದನ್ನು ಒಪ್ಪುವಂಥದ್ದು. ಈಗ ಪ್ರಭುಪಾದ ಹೇಳಿದ್ದಾರೆ ಅಂತಂದರೆ, ಈ ಅಸೆಂಬ್ಲಿಯಲ್ಲಿ ಕೂಡ ಇವರು ದೊಡ್ಡ ದೊಡ್ಡ ಪಾಸ್ ಮಾಡ್ತಾರೆ, ಬಿಲ್ ಪಾಸ್ ಮಾಡ್ತಾರೆ, ಆದರೆ ಯಾರಿಗೂ ಕ್ವಾಲಿಫಿಕೇಶನ್ ಇಲ್ಲ. ಹಾಗೆ ಅಲ್ಲ, ಕ್ವಾಲಿಫೈಡ್ ಜನ ಅಂದರೆ ಎಲ್ಲ ಮುಕ್ತಾತ್ಮರು, ಪರಮಹಂಸರು, ಅವರೆಲ್ಲ ಸೇರಿ ಮತ್ತೆ ಇದನ್ನು ಪಾಸ್ ಮಾಡ್ಬೋದು, ಈ ರೀತಿ. ಹಾಗೆ ಒಟ್ಟು ಬರೆಯುವುದಲ್ಲ. ಈಗ ಎಂತಾಗಿದೆ, ಪ್ರಭುಪಾದ ಹೇಳ್ತಾರೆ, ಕಲಿಯುಗದಲ್ಲಿ ಎಲ್ಲರೂ ಬರೆಯುವುದು. ನಾನು ಹೆಸರು ಹೇಳುವುದಿಲ್ಲ, ಸುಮ್ಮ ಮಂದಿ ಈ ಭಾಗವತಂ ಮತ್ತು ರಾಮಾಯಣ ಮಹಾಭಾರತ ಎಲ್ಲ ಬರೆದಿದ್ದಾರೆ, ಅವನಿಗೆ ಸ್ವಲ್ಪ ಕೂಡ ಕ್ವಾಲಿಫಿಕೇಶನ್ ಇಲ್ಲ. ಮತ್ತು ಭಗವದ್ಗೀತೆ ಪ್ರಭುಪಾದ ಹೇಳ್ತಾರೆ 600 ಎಡಿಷನ್ ಉಂಟು ಭಗವದ್ಗೀತೆ ಬರ್ತದ್ದು. 600ರಲ್ಲಿ ಆಲ್ಮೋಸ್ಟ್ ಎಲ್ಲರೂ ಬೋಗಸ್. ಯಾಕೆ ಬೋಗಸ್ ಅಂದರೆ ಅವರ ಅಭಿಪ್ರಾಯ ಕೊಟ್ಟಿದ್ದಾರೆ, ಅವನಿಗೆ ಸ್ವಲ್ಪ ಕೂಡ ಸಾಕ್ಷಾತ್ಕಾರ ಇಲ್ಲ. ಹಾಗಾಗಿ ದಯವಿಟ್ಟು ನೋಡಿ, ಇದನ್ನು ನೀವು ಆ ಸಂಪ್ರದಾಯ ಇಲ್ಲದ ಪುಸ್ತಕವನ್ನು ಡೈರೆಕ್ಟ್ ನೀವು ಓದಬೇಡಿ. ಯಾಕಂದರೆ ಅದರಲ್ಲಿ ಪ್ರಭುಪಾದ ಹೇಳ್ತಾರೆ ಅದು ವಿಷ ಅಂತೆ. ಯಾಕೆ ವಿಷ? ಯಾಕೆಂದ್ರೆ ನೋಡಿ, ಪ್ರಭುಪಾದೊಂದು ಈ ಅಮೆರಿಕದಲ್ಲಿರುವಾಗ ಅವರು ಹೇಳಿದರು, ದೀಸ್ ಫಾರಿನರ್ಸ್ ಆರ್ ಮ್ಯಾಡ್. ಯಾಕೆ ಅವರು ಹುಚ್ಚರು? ಯಾಕೆಂದ್ರೆ ಅವ್ರಿಗೆ ಕೃಷ್ಣನ ಬಗ್ಗೆ ಏನು ಗೊತ್ತಿಲ್ಲ. ಬಟ್ ದಿ ಇಂಡಿಯನ್ಸ್ ಆರ್ ಡಬಲಿ ಮ್ಯಾಡ್. ಯಾಕೆ ಡಬಲಿ ಮ್ಯಾಡ್? ಅವರು ಅಂದರೆ ಯಾರನ್ನು ಕೂಡ ಆಕ್ಸೆಪ್ಟ್ ಮಾಡುವಂಥದ್ದು, ದೇವರು ಮತ್ತು ಈ ಬೋಗಸ್ ಗುರುಗಳನ್ನು ಆಕ್ಸೆಪ್ಟ್ ಮಾಡುವಂಥದ್ದು ತುಂಬ ಮಾಡಿದ್ದಾರೆ. ಪ್ರಭುಪಾದ ಹೇಳ್ತಾರೆ 600 ಎಡಿಷನ್ ಉಂಟು ಭಗವದ್ಗೀತೆ ಬರೆದವರು, ಅದು ಒಬ್ಬನಿಗೆ ಕೂಡ ಸಾಕ್ಷಾತ್ಕಾರ ಇಲ್ಲ. ಬರೆಯುವುದೇ, ಪೆನ್ನು ಸಿಕ್ಕಿದಂತ ಬರೆಯುವುದು. ಈ ರೀತಿ ಅಲ್ಲಪ್ಪ, ಹಾಗೆ ಬರೆಯಲಿಕ್ಕೆಲ್ಲ. ಬರೆಯುವುದಾದ್ರೆ ಈ ರೀತಿ ಕ್ಷೇತ್ರ ಜ್ಞಾನವನ್ನು ಅನೇಕ ಋಷಿಗಳು ಬೇರೆ ಬೇರೆ ವೈದಿಕ ವರ್ಗಗಳಲ್ಲಿ ವರ್ಣಿಸ್ತಾರೆ. ವಿಶೇಷವಾಗಿ ವೇದಾಂತ ಸೂತ್ರದಲ್ಲಿ ಕಾರ್ಯಕಾರಣ ತರ್ಕದ ಅದನ್ನು ನಿರೂಪಿಸಿದೆ. ಅದಕ್ಕೆ ಅವ ಎಲ್ಲವನ್ನು ಎಕ್ಸ್ಪ್ಲೇನ್ ಮಾಡಬೇಕು. ಓಕೆ, ಈಗ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಜ್ಞಾನಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ. ಫಸ್ಟಿಗೆ ನಾವು ಅನ್ನಮಯ ಕೋಶಕ್ಕೆ ಬರುವ. ಅನ್ನಮಯ ಕೋಶ ಅಂದರೆ ಅನ್ನ. ಹೇಗೆಂದರೆ ಹೆಚ್ಚಿನವರು ಇದ್ದಾರೆ, ಅವರಿಗೆ ತಿನ್ನಲಿಕ್ಕೆ ಸಿಕ್ಕಿದ್ರೆ ಸಾಕು, ಮತ್ತು ಅವರಿಗೆ ಏನು ಬೇಡ. 3 ಹೊತ್ತು ತಿನ್ನಲಿಕ್ಕೆ ಸಿಕ್ಕಿದ್ರೆ ಎಲ್ಲಿಯಾದರೂ ಮಲಗ್ತಾ ಇರ್ತಾರೆ. ಪ್ರಭುಪಾದ ಹೇಳ್ತಾರೆ ಇದು ತಮೋ ಗುಣ ಫಸ್ಟ್. ಎರಡನೇದು ಪ್ರಾಣಮಯ ಕೋಶ. ಪ್ರಾಣಮಯ ಕೋಶ ಅಂದರೆ ಅವ ಕಲಿಯುಗದಲ್ಲಿ ನೋಡಿ, ಪ್ರಭುಪಾದ ಹೇಳ್ತಾರೆ ಒಳ್ಳೆ ಎಜುಕೇಷನ್ ಇರ್ತದೆ ಅವನಿಗೆ. ಎಜುಕೇಷನ್ ಆದಮೇಲೆ ಒಂದು ಒಳ್ಳೆಯ ಕೆಲಸ ಸಿಗ್ತದೆ. ಕೆಲಸ ಸಿಕ್ಕಿದ ಮೇಲೆ ಮದುವೆ ಆಗ್ತಾನೆ. ಮದುವೆ ಆಗಿದ ಮೇಲೆ ಒಂದು ಒಳ್ಳೆ ಮನೆ ಕಟ್ತಾನೆ. ಮತ್ತು ಎಲ್ಲ ಕಲಿಯುಗದಲ್ಲಿ ಜನರೆಲ್ಲ ಕ್ಲಾಪ್ ಹೊಡಿತಾರೆ, ಎಸ್ ಅವ ಅಚೀವ್ ಮಾಡಿದ ಅಂತ. ಆದರೆ ಪ್ರಭುಪಾದ ಹೇಳುವುದು ಅದು ಪ್ರಾಣಮಯ ಕೋಶ. ಅಂದರೆ ಈ ಅನ್ನಮಯ ಕೋಶಕ್ಕಿಂತ ಆಗ್ಬೋದು. ಇವಂದರೆ ಪ್ರಾಣಮಯ ಕೋಶ ಅಂದರೆ ಅವನ
ಸೇಫ್ಟಿ ನೋಡುವಂಥದ್ದು, ಅವನು ಅವನ ಫ್ಯಾಮಿಲಿ ಮತ್ತೆಲ್ಲ ಕೂಡಿ ಇಡುವಂಥದ್ದು, ಇದು ಪ್ರಾಣಮಯ ಕೋಶ. ಇದಕ್ಕೆ ರಜೋಗುಣ ಅಂತ ಹೇಳ್ತಾರೆ ಪ್ರಭುಪಾದ. ರಜೋಗುಣ ಅಂದರೆ ಕೆಲಸ ಕೆಲಸ ಕೆಲಸ, ಹಣ ಹಣ ಹಣ, ಅದರಿಂದ ಇದ್ದಾನೆ. ಅಂದರೆ ಏನು ಬೇಡ ಮಾಡೋದಿಲ್ಲ, ಇದನ್ನು ಮಾಡ್ತಾ ಇದ್ದಾನೆ. ಮತ್ತೆ ಮೂರನೇದು ಜ್ಞಾನಮಯ ಕೋಶ, ಮನೋಮಯ ಕೋಶ. ಜ್ಞಾನಮಯ ಕೋಶ ಅಂದರೆ ಪ್ರಭುಪಾದ ಹೇಳ್ತಾರೆ, ಈ ವಿಜ್ಞಾನಿಗಳು, ಕವಿಗಳು, ಅವರು ಎಂತಂದ್ರೆ ಅಷ್ಟು ಎಂತ ಹೇಳೋದು, ಹಣದಿಂದ ಅಷ್ಟು ಇಲ್ಲ, ಆರಾಮಾಗಿ ಪೀಸ್ಫುಲ್ ಇರ್ತಾರೆ ಅವರು. ಮತ್ತೆ ಈ ಮ್ಯೂಸಿಕ್ ಕೇಳೋದು, ಎಂಥದ್ದು ಬರೆಯುವಂಥದ್ದು, ಇದೆಲ್ಲ ಅವರಿಗೆ ಇರ್ತದೆ. ಪ್ರಭುಪಾದ ಅದು ಸತ್ವಗುಣ. ಮತ್ತೆ ವಿಜ್ಞಾನಮಯ ಕೋಶ ಅಂದರೆ ನಾನು ಯಾರು, ನಮ್ಮದೇ ಅಲ್ಲ, ನನ್ನ ಆತ್ಮ. ಆತ್ಮ ಯಾವುದು? ಆತ್ಮ ಮತ್ತು ಪರಮಾತ್ಮನಿಗೆ ಏನು ಕನೆಕ್ಷನ್? ಪರಮಾತ್ಮ ಯಾರು? ನನಗೆ ಮತ್ತು ಪ್ರಕೃತಿಗೆ ಏನು ಕನೆಕ್ಷನ್? ಇದನ್ನೆಲ್ಲ ತಿಳಿಯುವಂಥದ್ದು ವಿಜ್ಞಾನ. ಮತ್ತು ಲಾಸ್ಟ್ಗೆ ಆನಂದಮಯ ಕೋಶ. ಇದನ್ನು ತಿಳಿದ ಮೇಲೆ ನಮ್ಮ ಜೀವನದಲ್ಲಿ ಅಳವಡಿಸಿ ನಿಜವಾದ ನಮಗೆ ಆನಂದ ಸಿಗ್ತದೆ. ಪ್ರಭುಪಾದ ಹೇಳ್ತಾರೆ, ಈ ಜನರನ್ನು ಅನ್ನಮಯ ಕೋಶ ಮತ್ತು ಪ್ರಾಣಮಯ ಕೋಶ ಮತ್ತು ಮನೋಮಯ ಕೋಶದಿಂದ ನಾವು ಮೇಲೆ ಆನಂದಮಯ ಕೋಶಕ್ಕೆ ತರುವಂಥದ್ದೇ ನಮ್ಮ ಗುರಿ. ಪಂಚಮಹಾಭೂತಗಳು ಅಹಂಕಾರ, ಬುದ್ಧಿ, ಅವ್ಯಕ್ತವಾದದ್ದು 10 ಇಂದ್ರಿಯಗಳು ಮತ್ತು ಮನಸ್ಸು 5 ಇಂದ್ರಿಯ ವಿಷಯಗಳು, ಬಯಕೆ, ದ್ವೇಷ, ಸುಖ, ದುಃಖ, ಮೋಹ, ಚೇತನ, ಧೃತಿ. ಸಂಕ್ಷೇಪವಾಗಿ ಇವನು ಕ್ಷೇತ್ರ ಮತ್ತು ಅದರ ಪರಸ್ಪರ ಪ್ರತಿಕ್ರಿಯೆಗಳು ಎಂದು ಪರಿಗಣಿಸುತ್ತಾರೆ. ನೋಡಿ, ಇದು ಟೋಟಲಿ ಸಾಂಖ್ಯಯೋಗ. ಸಾಂಖ್ಯಯೋಗದಲ್ಲಿ 24 ಎಲಿಮೆಂಟ್ಸ್ ಉಂಟು. ಎಸ್, 24 ಎಲಿಮೆಂಟಲ್ಲಿ ಫಸ್ಟ್ 5 ಪಂಚಮಹಾಭೂತ. ಯಾವುದು? ಭೂಮಿ, ಅಪೋ, ನಲೋ, ವಾಯು. ಭೂಮಿ, ಮತ್ತೆ ನೀರು, ಮತ್ತೆ ಬೆಂಕಿ, ಮತ್ತೆ ಗಾಳಿ, ಮತ್ತೆ ಆಕಾಶ. 5. ಮತ್ತೆ 3 ಸೂಕ್ಷ್ಮ, ಅಹಂಕಾರ, ಬುದ್ಧಿ, ಮನಸ್ಸು. ಮತ್ತೆ ಈ ಪಂಚೇಂದ್ರಿಯ. ಪಂಚೇಂದ್ರಿಯದ ಕಣ್ಣು, ಕಿವಿ, ಮೂಗು, ಬಾಯಿ ಮತ್ತು ಚರ್ಮ. ಮತ್ತೆ ಜ್ಞಾನೇಂದ್ರಿಯ. ಜ್ಞಾನೇಂದ್ರಿಯ ಯಾವುದೆಲ್ಲ? ರೂಪ, ಗಂಧ, ಶಬ್ದ, ರುಚಿ ಮತ್ತು ಸ್ಪರ್ಶ. ಮತ್ತು ಕರ್ಮೇಂದ್ರಿಯ. ಕೈಗಳು ಕೆಲಸ ಮಾಡಲಿಕ್ಕೆ, ಕಾಲು ನಡೆದಾಡಲಿಕ್ಕೆ, ಬಾಯಿ ಮಾತನಾಡಲಿಕ್ಕೆ, ಮತ್ತು ಜನನಾಂಗ ಮತ್ತು ಮಲ ವಿಸರ್ಜನೆ ಮಾಡುವಂಥದ್ದು. ಅಲ್ಲಿಗೆ 23 ಆಯಿತು. ಮತ್ತು ಈ 3 ಗುಣಗಳು 24. ಮತ್ತೆ ಬರುವಂಥದ್ದು 25 ಆತ್ಮ, 24 ಪರಮಾತ್ಮ. ಆದರೆ ನೋಡಿ ಎಂತಂದರೆ, ಈ ಎಲ್ಲ ಮಾಯಾವಾದಿ ಸಂಸ್ಥೆಗಳು, ನಿರಾಕಾರವಾದಿ ಸಂಸ್ಥೆಗಳು, ಅವರಿಗೆ ಕೂಡ ಈ ಸಾಂಖ್ಯ ಗೊತ್ತುಂಟು 24. ಆದರೆ ಪ್ರಭುಪಾದ ಹೇಳ್ತಾರೆ, ಈ ಸಾಂಖ್ಯಕ್ಕೆ ಆತ್ಮ ಮತ್ತು ಪರಮಾತ್ಮ ಕನೆಕ್ಟ್ ಮಾಡ್ತೇವೆ, ಯಾವ ಮಾಡ್ತೇವೆ, ಆಗ ಅದು ಸರಿಯಾಗಿ ಇರ್ತದೆ, ಅದರ ನಿಜವಾದ ಇದರಲ್ಲಿ ಇರ್ತದೆ ಅಂತ ಪ್ರಭುಪಾದ ಹೇಳ್ತಾರೆ. ನೋಡಿ, ಇದು ಇಂಪಾರ್ಟೆಂಟ್ ಶ್ಲೋಕ. ಅಮಾನಿತ್ವಂ ಅದಂಬಿತ್ವಂ ಅಹಿಂಸಾ ಶಾಂತಿರಾರ್ಜವಂ ಆಚಾರ್ಯ ಉಪಸನಂ ಶೌಚಂ ಸ್ಥೈರಂ ಆತ್ಮ ವಿನಿಗ್ರಹ ಇಂದ್ರಿಯಾರ್ಥೇಷು ವೈರಾಗ್ಯಂ ಅಹಂಕಾರ ಏವ ಚ ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷಾನುದರ್ಶನಂ ಆಸಕ್ತಿರ್ ಅನಾಭಿಸ್ವಂಗ ಪುತ್ರಧಾರ ಗೃಹದಿಷು ನಿತ್ಯ ಚ ಸಮಾಚಿತ್ತತ್ವಂ ಇಷ್ಟಾನಿಷ್ಟೋಪಟಿಷು ಮಯಿ ಚಾನನ್ಯ ಯೋಗೇನ ಭಕ್ತಿರವ್ಯಾವಿಚಾರಿಣಿ ವಿವಿಕ್ತದೇಶ ಸೇವಿತ್ವಂ ಅರಾಧಿ ಜ್ಞಾನ ಸಂಶತಿ ಆಧ್ಯಾತ್ಮ ಜನ ನಿತ್ಯತ್ವಂ ತತ್ವಜ್ಞಾನಾರ್ಥದರ್ಶನಂ ಏತಜ್ಞಾನಮಿತಿ ಪ್ರೋಕ್ತಂ ಅಜ್ಞಾನಂ ಯತ್ ಅಥೋ ಅನ್ಯತಾ. ನಮ್ರತೆ, ಜಂಬವಿಲ್ಲದಿರುವುದು, ಅಹಿಂಸೆ, ತಾಳ್ಮೆ, ಸರಳತೆ, ನಿಜವಾದ ಗುರಿನ ಬಳಿಗೆ ಹೋಗುವುದು, ಶೌಚ, ಸ್ಥೈರ್ಯ, ಆತ್ಮಸಮಯ, ಇಂದ್ರಿಯ ತೃಪ್ತಿಯ ವಸ್ತುಗಳ ವೈರಾಗ್ಯ, ಅಹಂಕಾರವಿಲ್ಲದಿರುವುದು, ಜನ್ಮ, ಸಾವು, ಮುಪ್ಪು ಮತ್ತು ರೋಗಗಳ ಕೆಳಗಳನ್ನು ಗಳಿಸುವುದು, ಅನಾಸಕ್ತಿ,
ಮಕ್ಕಳು, ಹೆಂಡತಿ, ಮನೆ ಮತ್ತಿತರ ವಿಷಯದಲ್ಲಿ ಸಿಕ್ಕಿಕೊಳ್ಳದೆ ಮುಕ್ತವಾಗಿರುವುದು, ಇಷ್ಟಾನಿಷ್ಟ ಮಧ್ಯಗಳ ಸಮಚಿತ್ತತೆ, ನನ್ನಲ್ಲಿ ನಿರಂತರವಾದ ಮತ್ತು ಪರಿಶುದ್ಧವಾದ ಭಕ್ತಿ, ಏಕಾಂತ ಪ್ರದೇಶದಲ್ಲಿ ವಾಸ ಮಾಡುವ ಅಭಿಲಾಷೆ, ಜನಸಮೂಹದಲ್ಲಿ ಆಸಕ್ತಿ ಇಲ್ಲದಿರುವುದು, ಆತ್ಮ ಸಾಕ್ಷಾತ್ಕಾರ ಮಹತ್ವವನ್ನು ಒಪ್ಪಿಕೊಳ್ಳುವುದು, ಪರಿಪೂರ್ಣ ಸತ್ಯದ ತತ್ವಜ್ಞಾನಾರ್ಥ ಅನ್ವೇಷಣೆ, ಇವೆಲ್ಲ ಜ್ಞಾನ ಎಂದು ನಾನು ಘೋಷಿಸುತ್ತೇನೆ. ಇದಲ್ಲದೆ ಇರುವುದೆಲ್ಲ ಅಜ್ಞಾನ. ನೋಡಿ, ಕೃಷ್ಣನ ಹೇಳಿ ಆಯ್ತು, ಇದು ನಮ್ಮ ಶಾಲಾ ಕಾಲೇಜಲ್ಲಿ ಎಲ್ಲಿಯಾದರೂ ಉಂಟು ನಮಗೆ? ಇಲ್ಲ. ಹಾಗಾದರೆ ಅದು ಅಜ್ಞಾನ. ಪ್ರಭಾತ್ ಹೇಳ್ತಾರೆ, ಆ ಬೋರ್ಡನ್ನು ತೆಗೀರಿ. ನಾಲೆಜ್ ಆಫ್ ಯೂನಿವರ್ಸಿಟಿ, ನಾಲೆಜ್ ಆ ಬೋರ್ಡನ್ನು ತೆಗೀರಿ. ಇದು ನಾಲೆಜ್ ಅಲ್ಲ, ಇದು ಅಜ್ಞಾನ. ಯಾಕಂದರೆ ಇದು ಯಾವುದು ನಮಗೆ ತಿಳಿಸಿಕೊಡುವುದಿಲ್ಲ. ಎಸ್, ಈಗ ಒಂದೊಂದು ತಿಳಿಯುವ. ಪ್ರಭಾತ್ ಇದಕ್ಕೆ ಭಾವಾರ್ಥ 3-4 ಪೇಜ್ ಕೊಟ್ಟಿದ್ದಾರೆ, ಹಾಗಾಗಿ ನಾವು ಸ್ವಲ್ಪ ತಿಳಿಯುವ. ಫಸ್ಟ್ ಇದು ಅಮಾನಿತ್ವ. ಅಮಾನಿತ್ವ ಅಂದರೆ ಹ್ಯೂಮಿಲಿಟಿ, ನಮ್ರತೆ. ಹೇಗೆ ಅಂದರೆ ನಮಗೆಲ್ಲರಿಗೂ ನೋಡಿ ಈ ಮರ್ಯಾದೆ ಬೇಕು ನಮಗೆ. ಪ್ರಭಾತ್ ಹೇಳ್ತಾರೆ ಅದು ಕೂಡ ಒಂದು ರಸ ಅಂತೆ. ರಸ ಅಂದರೆ ಈಗ ಒಂದು ಸಣ್ಣ ಒಂದು ಉದಾಹರಣೆ. ಒಬ್ಬ ರಿಟೈರ್ಡ್ IPS ಆಫೀಸರ್, ಅವರೆಂತಾಯ್ತಂದರೆ ಈ ಬಾಂಬೆಯಲ್ಲಿ ಒಂದು ಇಸ್ಕಾನ್ಗೆ ಸೇರಿದರು. ಬಾಂಬೆಗೆ ಇಸ್ಕಾನ್ ಸೇರಿದ ಮೇಲೆ ದೊಡ್ಡೊಂದು ಫಂಕ್ಷನ್ ಇತ್ತು. ದೊಡ್ಡ ಫಂಕ್ಷನ್ಗೆ ಎಂತಾಯ್ತು ಅಂದರೆ ಅವರು ಎಂತ ಮಾಡಿದ್ರು, ಅವರನ್ನು ಸ್ವಲ್ಪ ಕೆಲಸಕ್ಕೆ ಹಾಕಿದ್ರು. ಅಲ್ಲಿ ಎಂತ ಮಾಡಿದ್ರು ಅಂದರೆ ಅವರು ಸೀನಿಯರ್ ಡಿವೋಟಿ ಹತ್ರ ನೀವು ಮಾಡಿ ಅಂತ. ಆ್ಯಕ್ಚುಲಿ ಅವ್ರು ಬಂದದಷ್ಟೇ, ಆದರೂ ಕೂಡ ಅವ್ರು ಹೇಳ್ತಾರೆ ಸಾರಿ ಮತ್ತು ಸಾರಿ ಹೇಳ್ತಾರೆ. ಯಾಕೆಂದರೆ ನನಗೆ ಇದು ಅಭ್ಯಾಸ ಆಗಿದೆ. ನಾನು IPS ನನ್ನ 35 ವರ್ಷ ಹುದ್ದೆಯಲ್ಲಿ ನಾನು ಎಲ್ಲರಿಗೂ ಹೇಳಿ ಅಂದರೆ ನನಗೆ ಅದೊಂದು ರೆಸ್ಪೆಕ್ಟ್. ಎಲ್ಲರೂ ನಾನು ಕೆಲಸ ಮಾಡಿದೆ, ಹಾಗೆ ನಿಮ್ಮನ್ನು ಕೂಡ ನಾನು ಹೇಳಿದೆ ಸಾರಿ ಅಂತ ಹೇಳಿದೆ. ಹಾಗಾಗಿ ಈ ರೀತಿ, ಏಕೆಂದರೆ ಪ್ರಭಾತ್ ಹೇಳ್ತಾರೆ ಈ ಆರ್ಮಿ ಆಫೀಸರ್ ಈಗ ಮೇಜರ್ ಎಲ್ಲ ಆದರೆ ಅವನಿಗೆಂತ ಆಗ್ತದೆ, ಅವನ ಬೆಟಾಲಿಯನ್ನಲ್ಲಿ ಅವ ಆಚೀಚೆ ಹೋಗುವಾಗ ಎಸ್ ಸರ್ ಎಲ್ಲರೂ ಸೆಲ್ಯೂಟ್ ಹೊಡಿದ್ದಾರೆ. ಅದು ಎಂತ ಆಗ್ತದೆ, ಮತ್ತೆ ರಸ ಆಗ್ತದೆ. ಅದು ಸಿಗದಿದ್ದರೆ ಅವನಿಗೆ ಸಿಟ್ಟು ಬರ್ತದೆ. ಅದೇ ರೀತಿ ನಾವು ಕೂಡ ಆ ಇದರಲ್ಲಿ ಇದ್ದೇವೆ. ನಮಗೆ ಮರ್ಯಾದೆ ಬೇಕು. ಯಾರಾದರೂ ನಮ್ಮನ್ನು ಸ್ವಲ್ಪ ಇದು ಮಾಡಿದರೆ ನಮಗೆ ಇಮಿಡಿಯೇಟ್ ಸಿಟ್ಟು ಬರ್ತದೆ. ಇದೊಂದು ಎಂತಂದರೆ, ಹೇಗೆ ಈಗ ಗಾಂಜಾ ಎಳೆಯುವವನಿಗೆ ಅಡಿಕ್ಷನ್ ಉಂಟು, ಅದೇ ರೀತಿ ಇದು ನಮಗೆ ಕೂಡ ಒಂದು ಅಡಿಕ್ಷನ್ ಇದೆ. ಇದು ಸಿಗದಿದ್ರೆ ನಮಗೆ ಬೇಜಾರಾಗ್ತದೆ. ಆದರೆ ಇದನ್ನು ನಾವು ಬಿಡಬೇಕು. ಅದಂಬಿತ್ವ ಅಂದರೆ ಪ್ರೈಡ್ಲೆಸ್ನೆಸ್, ಇದು ಕೂಡ ಅದಕ್ಕೆ ರಿಲೇಟೆಡ್ ಆಗ್ತದೆ. ಅಂದರೆ ನಾನು ದೇಹಲ್ಲ ನನ್ನ ಆತ್ಮ. ದೇಹಲ್ಲ ಆತ್ಮ ಹೇಳಿದ ಮೇಲೆ ಈ ಎಂತ ಹೇಳೋದು, ಮರ್ಯಾದೆ ಸಿಗಲಿ ಸಿಗದಿರಲಿ ಅದೆಲ್ಲ ಒಂದೇ. ಮತ್ತು ಅಹಿಂಸಾ ಅಂದರೆ ನಾನ್ ವೈಲೆನ್ಸ್. ಪ್ರಭಾತ್ ಹೇಳ್ತಾರೆ ಅಹಿಂಸಾ ಮೀನಿಂಗ್ ಕೊಡುತ್ತೆ ಅಂತಂದರೆ, ಈ ರಾಜಕಾರಣಿಗಳು, ಪೊಲಿಟಿಷಿಯನ್ ಎಂತ ಮಾಡಿದ್ದಾರೆ, ನಮ್ಮನ್ನು ಮತ್ತು ಕೃಷ್ಣನನ್ನು ದೂರ ಮಾಡಿದ್ದಾರೆ. ಪ್ರಭಾತ್ ಇದೇ ಅಹಿಂಸಾ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಜೀವರ ಸ್ವರೂಪವಾಗಿ ನಿತ್ಯ ಕೃಷ್ಣದಾಸ್, ನಾವು ಕೃಷ್ಣನ ನಿತ್ಯ ಸೇವಕರು. ಆದರೆ ಈ ರಾಜಕಾರಣಿಗಳು ಎಂತ ಮಾಡಿದ್ದಾರೆ, ನಾವು ದೇವರ ಸೇವಕರಲ್ಲ, ನಾವು ಆ ರಾಜಕಾರಣಿಗಳ ಸೇವಕರು ಅಂತ ಮಾಡಿದ್ದಾರೆ. ನಾವೀಗ ಅವರ ಸೇವೆ ಮಾಡ್ತಾ ಇದ್ದೇವೆ. ಹಾಗಾಗಿ ಇದೇ ಅಹಿಂಸೆ ಅಂತ ಪ್ರಭಾತ್ ಹೇಳ್ತಾರೆ. ಶಾಂತಿ ಅಂದರೆ ಟಾಲರೆನ್ಸ್. ಅಂದರೆ ಈಗ ಮರವನ್ನು ನಾವು ಕಡಿಯುತ್ತೇವೆ, ಕಡಿದ ಮೇಲೆ ಎಂತ ಆಗ್ತದೆ, ವಾಪಸ್ ಅದು ಚಿಗುರ್ತದೆ. ಪ್ರಭಾತ್ ಹೇಳ್ತಾರೆ ಈ ರೀತಿ ನಾವು ಆ ಸಹಿಷ್ಣುತೆಯಲ್ಲಿ ಇರಬೇಕಂದ್ರೆ ಟಾಲರೆನ್ಸ್. ಮತ್ತೆ ಆರ್ಜವ ಅಂದರೆ ತುಂಬ ಸಿಂಪಲ್. ಈಗ ಶತ್ರು ಅಂದರೂ ಕೂಡ ಸತ್ಯ ಹೇಳ್ಬೇಕಂದ್ರೆ, ಫಸ್ಟ್ ಆಫ್ ಆಲ್ ಭಕ್ತನಿಗೆ ಯಾರು ಶತ್ರು ಇಲ್ಲ, ಆದರೂ ಕೂಡ ಸತ್ಯವನ್ನು ಹೇಳಬೇಕು. ಆಚಾರ್ಯ ಉಪಸನಂ ಅಂದರೆ ನಮಗೆ ಒಂದು ಗುರು ಬೇಕು. ಎಂಥ ಗುರು? ಸರಿಯಾದ ಸಂಪ್ರದಾಯದಲ್ಲಿ ಬಂದ ಗುರು. ಈಗ ಗುರು ಅಂದರೆ ಪ್ರಭಾತ್ ಹೇಳ್ತಾರೆ, ಕಲಿಯುಗದಲ್ಲಿ ಅಲ್ಲಿ ಈ ಬಸ್ ಸ್ಟ್ಯಾಂಡ್ ಉಂಟಲ್ಲ, ಹಾಗೆ ಉಂಟು ಗುರುಗಳಿದ್ದಾರೆ. ಒಂದೊಂದು ಏರಿಯಾದಲ್ಲಿ ತುಂಬ 1000 ಗುರುಗಳಿದ್ದಾರೆ. ಈ ರೀತಿ ಅಲ್ಲ, ಬೋಗಸ್ ಗುರುಗಳಲ್ಲ. ಯಾರು ಸಂಪ್ರದಾಯದಲ್ಲಿ ಬಂದಿದ್ದಾನೆ ಮತ್ತು ಯಾರಿಗೆ ಸಾಕ್ಷಾತ್ಕಾರ ಆಗಿದೆ ಅವ. ಹಾಗಾಗಿ ಇದು ಮೇಯ್ನ್. ನಮ್ಮ ಜೀವನದಲ್ಲಿ ನಮಗೆ ಗುರು ಇಲ್ಲದಿದ್ದರೆ, ಗುರುವಿನ ಗುಲಾಮನಾಗುವ ತನಕ
ದೊರೆಯದನ್ನ ಮುಗುದಿ. ಪ್ರಭುಪಾದರಿಗೆ ಹೇಳ್ತಾರೆ, ನಾವು ಸ್ಟಾರ್ಟಿಂಗ್ ನಮಗೆ ತಂದೆ ತಾಯಿ ಗುರು ಅಂತ. ಮತ್ತೆ ನಮಗೆ ಶಾಲೆಗೆ ಹೋಗುವಾಗ ನಮ್ಮ ಶಿಕ್ಷಕರು ನಮ್ಮ ಗುರು. ನಾವು ಕಾಲೇಜ್ಗೆ ಹೋಗುವಾಗ ನಮ್ಮ ಲೆಕ್ಚರರ್ಸ್ ನಮ್ಮ ಗುರು. ಮತ್ತೆ ನಾವು ಕೆಲಸಕ್ಕೆ ಹೋಗುವಾಗ ನಮ್ಮ ಸೀನಿಯರ್, ನಮ್ಮ ಬಾಸ್ ನಮ್ಮ ಗುರು. ಪ್ರಭುಪಾದ ಹೇಳ್ತಾರೆ, ಎಲ್ಲ ಫೀಲ್ಡಲ್ಲಿ ನಮಗೆ ಗುರು ಬೇಕಂದ್ರೆ ಸಣ್ಣದಿಂದ ಸ್ಟಾರ್ಟಿಂಗ್ ನಮ್ಮ ತಂದೆ ತಾಯಿ ಎಲ್ಲ ಕಲಿಸುವಂಥದ್ದು, ಮತ್ತು ಶಾಲೆಯ ಶಿಕ್ಷಕರು ಕಲಿಸುವಂಥದ್ದು, ಮತ್ತು ನಮಗೆ ಲೆಕ್ಚರರ್ಸ್ ಕಲಿಸುವಂಥದ್ದು, ಮತ್ತು ನಮಗೆ ನಮ್ಮ ಬಾಸ್ ಇಲ್ಲ ಸೀನಿಯರ್ ಕಲಿಸುವಂಥದ್ದು. ಆದರೆ ಆ ಗುರಿಗೆ ಮತ್ತು ಈ ಗುರಿಗೆ ತುಂಬ ವ್ಯತ್ಯಾಸ ಉಂಟು. ಎಂಥ ವ್ಯತ್ಯಾಸ? ಪ್ರಭುಪಾದ ಹೇಳ್ತಾರೆ, ಈಗ ತಂದೆ ತಾಯಿಗೆ ನಾವು ಎಷ್ಟೋ ಸಾರಿ ರಿವೋಲ್ಟ್ ಆಗ್ತೇವೆ, ಹಿಂದೆ ಬೈತೇವೆ. ಶಿಕ್ಷಕರಿಗೆ ಕೂಡ ನಾವು ಹಿಂದೆ ಬೈತೇವೆ, ರಿವೋಲ್ಟ್ ಆಗ್ತೇವೆ. ಲೆಕ್ಚರರಿಗೆ ಕೂಡ ನಾವು ರಿವೋಲ್ಟ್ ಆಗ್ತೇವೆ. ಕೆಲಸದಲ್ಲಿ ನಮ್ಮ ಸೀನಿಯರ್ ಆಗಲಿ ಬಾಸ್ ಅವರಿಗೆ ಕೂಡ ನಾವು ರಿವೋಲ್ಟ್ ಆಗ್ತೇವೆ. ಆದರೆ ಈ ಆಧ್ಯಾತ್ಮಿಕದಲ್ಲಿ ಗುರುವಿಗೆ ನಾವು ರಿವೋಲ್ಟ್ ಆಗಲಿಕ್ಕೆ ಇಲ್ಲ. ಯಾವಾಗ ನೀವು ರಿವೋಲ್ಟ್ ಆಗ್ತೀರಿ, ನೀವು ಗಾರ್ಬೇಜಲ್ಲಿ ಬಿದ್ದಾಗಿ, ಚರಂಡಿಯಲ್ಲಿ ನಿಮ್ದು ಹೋಯ್ತು, ನಿಮ್ದು ಆಧ್ಯಾತ್ಮಿಕ ಪ್ರೋಗ್ರೆಸ್ ಇಲ್ಲ. ಇದೇ ವ್ಯತ್ಯಾಸ ಅಂತ ಹೇಳ್ತಾರೆ. ಮತ್ತೆ ಶೌಚಂ ಅಂದರೆ ಕ್ಲೀನ್ನೆಸ್. ಪ್ರಭುಪಾದ ಹೇಳ್ತಾರೆ, ಕ್ಲೀನಿನೆಸ್ ಆ್ಯಂಡ್ ಟೈಮ್ಲೆಸ್ ಆರ್ ದಿ ಜ್ಯುವೆಲ್ ಆಫ್ ದಿ ಡಿವೋಟಿ. ಭಕ್ತ ಅಂದರೆ ಯಾವಾಗಲೂ ಅವ ಕ್ಲೀನ್ ಆಗಿರ್ಬೇಕು. ಪ್ರಭುಪಾದ ಹೇಳ್ತಾರೆ, ಕ್ಲೀನಿಂಗ್ ಅಲ್ಲಿ 2 ವಿಧ ಉಂಟು. ಅಂದರೆ ಒಂದು ನಮ್ಮ ದೇಹವನ್ನು ಕ್ಲೀನ್ ಮಾಡುವಂಥದ್ದು. ಬೆಳಿಗ್ಗೆ ನಾವು ಸ್ನಾನ ಮಾಡ್ತೇವೆ, ಸಂಜೆ ಮಾಡ್ತೇವೆ. ಸ್ನಾನ ಆದಮೇಲೆ ಒಳ್ಳೆ ಬಟ್ಟೆ ಅಂದರೆ ಒಗ್ದ ಬಟ್ಟೆಯನ್ನು ಹಾಕ್ತೇವೆ. ಇದೆಲ್ಲ ನಮ್ಮ ದೇಹವನ್ನು ಕ್ಲೀನ್ ಮಾಡುವಂಥದ್ದು. ದೇಹದ ಒಳಗೆ ತುಂಬ ಕಲ್ಮಶ ಉಂಟು, ಅದನ್ನು ನಾವು ಕ್ಲೀನ್ ಮಾಡಬೇಕು. ಅದು ಹೇಗೆ? ಪ್ರಭುಪಾದ ಹೇಳಿದರೆ, ಅದು ಜಪದಿಂದ. ಜಪ ಮಾಡ್ತಾ 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 ಒಳಗೆ ಕಾಮ, ಲೋಭ, ಮದ, ಮತ್ಸರ ಇದೆಲ್ಲ ದೂರ ಹೋಗ್ತದೆ. ಹಾಗಾಗಿ 2 ಅಗತ್ಯ. ಮತ್ತೆ ಸ್ಥೈರ್ಯಂ ಅಂದರೆ ಸ್ಟಡಿನೆಸ್. ಎಂತಂದ್ರೆ ನಾನು ಕೃಷ್ಣ ಪ್ರಜ್ಞೆಯಲ್ಲಿ ಮುಂದೆ ಹೋಗ್ತೇನೆ, ಇದಿರ್ಬೇಕಂತ. ಮತ್ತೆ ಆತ್ಮವಿನಿಗ್ರಹ, ಸೆಲ್ಫ್ ಕಂಟ್ರೋಲ್. ಆತ್ಮವಿನಿಗ್ರಹ ಅಂದರೆ ಈ ಕೃಷ್ಣ ಪ್ರಜ್ಞೆಗೆ ಯಾವುದೆಲ್ಲ ಅನುಕೂಲ ಉಂಟು ಅದನ್ನು ನಾವು ಆಕ್ಸೆಪ್ಟ್ ಮಾಡುವಂಥದ್ದು. ನಮ್ಮ ಇಂದ್ರಿಯಗಳನ್ನು ನಾವು ಹತೋಟಿಯಲ್ಲಿ ಇಡುವಂಥದ್ದು. ಇದಕ್ಕೆ ಆತ್ಮವಿನಿಗ್ರಹ. ಮತ್ತೆ ಇಂದ್ರಿಯ ಅರ್ಥ ಏನು? ವೈರಾಗ್ಯಂ. ಅಂದರೆ ಈ ಇಂದ್ರಿಯ ಸುಖದಿಂದ ನಾವು ಹೋಗುವುದನ್ನು ಬಿಡಬೇಕು. ಯಾಕೆಂದ್ರೆ ನಮಗೆ ತುಂಬ ಸತಿ ಆಸೆ ಆಗ್ತದೆ ಇಂದ್ರಿಯ ಸುಖದಿಂದ, ಆದರೆ ನಮ್ಗೆ ಯಾವಾಗಲೂ ಆ ಕೃಷ್ಣ ನೆನಪು ಬರಬೇಕು. ಪ್ರಭುಪಾದ ಹೇಳ್ತಾರೆ, ದೇಹಕ್ಕೆ ಎಷ್ಟು ಬೇಕು ಅಷ್ಟು. ಅಂದರೆ ದೇಹವನ್ನು ಒಳ್ಳೆಯದಿಡಲಿಕ್ಕೆ ಎಷ್ಟು ತಿನ್ನಬೇಕು ಅಷ್ಟು. ಈಗ ಪ್ರಭುಪಾದ ಹೇಳ್ತಾರೆ, ಕಲಿಯುಗದಲ್ಲಿ ಜನರೆಲ್ಲ ಪ್ರಾಣಿಗಳಾಗಿ ಅವರಿಗೆ ತಿನ್ನುವುದು ಅಷ್ಟೇ. ಪ್ರಭುಪಾದ ತಿನ್ನುವುದಲ್ಲಿ 2 ವಿಧ ಉಂಟು. ಒಂದು ಒರಾಷಸ್ಲಿ ಮತ್ತು ಶಾಂಶಸ್ಲಿ. ಒರಾಷಸ್ಲಿ ಅಂದರೆ ಒಟ್ಟಿಗೆ ರಾಕ್ಷಸರಾಗಿ ತಿನ್ನುವಂಥದ್ದು, ಅದು ಮಾಡಬಾರ್ದು. ಅಲ್ಲಲ್ಲಿ ಹೋಗುವ ಮಾರ್ಗದಲ್ಲಿ ಹೋಗಿ ಅದು ತಿನ್ನುವ ಇದು ತಿನ್ನುವಂತ ಆಗ್ತದೆ, ಹಾಗೆ ತಿನ್ನಬಾರ್ದು. ತಿನ್ನುವಾಗ ಯಾವ ಪ್ರಸಾದವನ್ನೇ ತಿನ್ಬೇಕು, ಆ ಕಂಟ್ರೋಲ್ ಬರ್ತದೆ. ಪ್ರಭುಪಾದ ಶಾಂಶಸ್ಲಿ ಅಂದರೆ ಜೀವಕ್ಕೆ ಎಷ್ಟು ಬೇಕು ಅಷ್ಟು. ಮತ್ತೆ ಅಹಂಕಾರ ಅಂದರೆ ಪ್ರಭುಪಾದ ಹೇಳ್ತಾರೆ, ತಪ್ಪು ಅಹಂಕಾರ ಇರಬಾರ್ದಂತೆ, ಅಹಂಕಾರ ಇರಬೇಕು. ಈಗ ಹನುಮಾನ್ ಅಹಂಕಾರದಿಂದ ಲಂಕೆಯನ್ನು ಸುಟ್ಟು ಬಿಟ್ಟ. ಅವನೆಂತ ಅಹಂಕಾರ ಇತ್ತು? ನಾನು ರಾಮನ ಸೇವಕ ಅಂತ. ಪ್ರಭುಪಾದ ಹೇಳ್ತಾರೆ, ಅದು ಸರಿಯಾದ ಅಹಂಕಾರ. ಈಗ ನಾವು ಹೇಳ್ತೇವೆ ನಾವು ಕೃಷ್ಣ ಸೇವಕರಂತ. ಪ್ರಭುಪಾದ ಇದು ಸರಿಯಾದ ಅಹಂಕಾರ. ಆದರೆ ತಪ್ಪು ಅಹಂಕಾರ ಅಲ್ಲ, ನಾನೇ ಯಜಮಾನ, ಇದು ತಪ್ಪು ಅಹಂಕಾರ. ಮತ್ತೆ ಜನ್ಮ ಮೃತ್ಯು ಜರ ವ್ಯಾಧಿ ದುಃಖ ದೋಷಗಳ ದರ್ಶನ. ಈಗ ಸರಿಯಾದ ಒಂದು ಸೋರ್ಸಿಂದ ನೀವು ಭಗವದ್ಗೀತೆ ಭಾಗವತಂ ಕೇಳಿದರೆ ಆಗ ನಿಮಗೆ ಈ ಜನ್ಮ ಮೃತ್ಯು ಜರ ವ್ಯಾಧಿಯಿಂದ ಹೊರಗೆ ಹೋಗ್ಲಿಕ್ಕೆ ಆಗ್ತದೆ. ಮತ್ತೆ ಆಸಕ್ತಿ ಅಂದರೆ ಡಿಟ್ಯಾಚ್ಮೆಂಟ್ ಅಂದರೆ ಎಲ್ಲವನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡಲು ನಾವು ಸಿದ್ಧರಿರ್ಬೇಕು. ನೋಡಿ ಪ್ರಭುಪಾದ ಹೇಳ್ತಾರೆ, ಇದು
ಗೋಲಕಕ್ಕೆ ಹೋಗುವ ಒಂದು ಟೆಸ್ಟ್ ಅಂತೆ. ಯಾಕೆಂದ್ರೆ ನಾವು ಸಾಯುವ ಸಮಯದಲ್ಲಿ ನಾವು ಸಿದ್ಧರಿದ್ದೇವ, ನಮಗೆ ನಮ್ಮ ಹಣ, ನಮ್ಮ ಯಾವುದೆಲ್ಲ ಅಂತ ಅದರ ಮೇಲೆ ನಮಗೆ ಆಸಕ್ತಿ ಉಂಟಾ? ಆಸಕ್ತಿ ಇಲ್ಲದಿದ್ದರೆ ನಾವು ಟೋಟಲ್ ಡಿಟ್ಯಾಚ್ ಆಗಿರ್ಬೇಕು. ಯಾಕೆಂದ್ರೆ ಸಾಯುವಾಗ ಅದನ್ನು ಕೊಂಡೋಗ್ಲಿಕ್ಕೆ ಆಗೋದಿಲ್ಲ. ಈಗ ಮೊನ್ನೆ ಒಬ್ಬ ಅಮೇರಿಕನ್, ಅವ ಮಲ್ಟಿ ಮಿಲಿಯನೇರ್ ಅಲ್ಲ, ಬಿಲಿಯನೇರ್. ಅವ ಮೊನ್ನೆ ಕೊರೋನಾಕ್ಕೆ ಸತ್ತೋದ ಏಪ್ರಿಲಲ್ಲಿ. ಅವನ ಹತ್ರ ಅಮೇರಿಕಾದಲ್ಲಿ ಒಂದು ಆಸ್ಪತ್ರೆ ಕಟ್ಟುವಷ್ಟು ಹಣ ಇತ್ತಂತೆ. ನೀವು ಎಣಿಸಿ ಎಷ್ಟು ಹಣ ಇರ್ಬೋದು. ಆದರೆ ಸಾಯುವಾಗ ಅವನ ಹಣ ಕೊಂಡು ಹೋಗ್ಲಿಕ್ಕೆ ಆಗಲಿಲ್ಲ. ಹಾಗಾಗಿ ನೋಡಿ, ಪ್ರಭು ಹೇಳ್ತಾರೆ, ಇದು ನಿಜವಾದ ಡಿಟ್ಯಾಚ್ಮೆಂಟ್. ಮತ್ತೆ ಅನಾವಿವಂಗ ಪುತ್ರಧಾರ ಗೃಹದೇನು ಅಂದ್ರೆ ಇದು ಸರಿಯಾಗಿ ತಿಳ್ಕೊಳ್ಳಿ. ಹೇಗೆಂದ್ರೆ ಹೆಂಡತಿ ಮಕ್ಕಳು ಮತ್ತೆ ಮನೆ ಮತ್ತೆ ತರ ನಾವು, ಹೇಗೆಂದ್ರೆ ಗಜೇಂದ್ರ ಮೋಕ್ಷದಲ್ಲಿ ಗಜೇಂದ್ರ ಅಲ್ಲಿ ಇರುವಾಗ ಎಲ್ಲ ಅವನ ಹೆಂಡತಿ ಮಕ್ಕಳು ಎಲ್ಲರೂ ಇದ್ರು. ಅವ ಕರೆದ, ಯಾರಿಗೆ ಬರ್ಲಿಕ್ಕೆ ಆಗಲಿಲ್ಲ. ಹಾಗೆ ನಮಗೆ ಸಾವು ಬರ್ತಾರೆ. ಸಾವು ಬರುವಾಗ ಮಗ, ಈಗ ಹೆಚ್ಚಿನವ್ರು ಹೇಳೋದಂತಂದ್ರೆ ನಾವು ಮದುವೆ ಆಗ್ಬೇಕು, ಮದುವೆ ಆಗಿ ನಾವು ಮಕ್ಕಳನ್ನು ಹುಟ್ಟಿಸ್ಬೇಕು, ಮತ್ತೆ ನಮ್ಮ ಮಕ್ಕಳು ನಮ್ಮನ್ನು ಸಾಯುವಾಗ ನೋಡ್ತಾರೆ. ಇಲ್ಲ ಸರ್, ಸಾಯುವಾಗ ಎಂತ ನೋಡ್ತಾರೆ? ಅವರಿಗೆ ಸಾವು ನಿಲ್ಲಿಸಲಿಕ್ಕೆ ಆಗುದಿಲ್ಲ. ಇದನ್ನು ನಾವು ತಿಳಿಬೇಕು. ಕೃಷ್ಣ ಮಾತ್ರ, ಕೃಷ್ಣನಿಗೆ ನಿಮ್ಮ ಜನ್ಮ ಮೃತ್ಯು ಜರದಿಂದ ಬಿಡುಗಡೆ ಸಿಗ್ಬೋದು. ಹಾಗಾಗಿ ಪ್ರಭು ಎಂತ ಹೇಳುವುದಂದ್ರೆ ಎಲ್ಲರೂ ಕೃಷ್ಣ ಭಜನೆಯಲ್ಲಿ ಇರಬೇಕು, ಫ್ಯಾಮಿಲಿ. ಪ್ರಭು ಅದು ವೈಕುಂಠ. ಈಗ ಚಾಣಕ್ಯನಿದೆ ಅಂತ ಹೇಳುವುದಂದ್ರೆ, ಈಗ ಮನೆಯಲ್ಲಿ ಒಬ್ಬನಿಗೆ ಈ ಕೃಷ್ಣ ಭಜನೆ ಆಸಕ್ತಿ ಉಂಟು, ಮತ್ತೆ ಉಳಿದವರಿಗೆ ಯಾರಿಗೂ ಆಸಕ್ತಿ ಇಲ್ಲ. ಚಾಣಕ್ಯನಿದೆ ಅಂತ ಹೇಳ್ತಾರೆ ಅಂದ್ರೆ ಅಲ್ಲಿರೋದಕ್ಕಿಂತ ಕಾಡಲ್ಲಿ ಇರೋದು ವಾಸಿ ಅಂತ. ಯಾಕೆಂದ್ರೆ ನಮಗೆ ಸಪೋರ್ಟ್ ಇಲ್ಲ, ಆದ್ರೆ ಎಲ್ಲರೂ ಸಪೋರ್ಟ್ ಇದ್ರೆ ಪ್ರಭಾದ ಹೇಳ್ತಾರೆ ಅದು ವೈಕುಂಠ. ಹಾಗಾಗಿ ಪ್ರಭಾದ ಹೇಳೋದು ನೋಡಿ, ಪ್ರಭಾದ ಹೇಳುವಂಥದ್ದು ಮನೆಯನ್ನು ನಾವು ವೈಕುಂಠ ಮಾಡಬೇಕು, ಅಂದ್ರೆ ಸೆಂಟರ್ಲಿ ಕೃಷ್ಣ ಇಡಬೇಕು. ಈಗೆಂತಾಗಿದೆ ಮನೆಯಲ್ಲಿ ಇಂದ್ರಿಯ ಸುಖ ಸೆಂಟರ್ ಎಲ್ಲರೂ. ಈಗೆಂತಾಗ್ತದೆ ಅಂದ್ರೆ ಹೆಚ್ಚಿನವರು ನಮ್ಮ ಹತ್ರ ಬಂದು ಹೇಳ್ತಾರೆ, ಅವರಿಗೆ ಚಿಂತೆ ಅಂತಂದ್ರೆ ಮಕ್ಕಳು. ನಾವು ಇಷ್ಟೆಲ್ಲ ಇದು ಮಾಡಿದ್ರು ಕೂಡ ಮಕ್ಕಳು ಏನು ಅಂದ್ರೆ ನಾವು ಹೇಳಿದನ್ನು ಕೇಳುವುದೇ ಇಲ್ಲ. ಚಾಣಕ್ಯ ಬಂದು ಹೇಳ್ತಾರೆ, ನೋಡಿ ಇದು ನೀವು ಮಾಡೋ ತಪ್ಪು. ಮೊದಲ 5 ವರ್ಷ ಮಕ್ಕಳನ್ನು ತುಂಬಾ ಮುದ್ದು ಮಾಡ್ಬೇಕಂತೆ ಚಾಣಕ್ಯ ಬಂದು ಹೇಳುದು. ಮತ್ತೆ 6ರಿಂದ 15 ತುಂಬಾ ಸಿಟ್ಟು ಇರ್ಬೇಕಂತೆ, ಹೊಡಿಬೇಕಂತೆ. ಆದ್ರೆ ಆಮೇಲೆ ತುಂಬಾ ಸಿಟ್ಟು ಅಂತೂ ಈಗ ಮಾತ್ರ ಮಕ್ಕಳಿಗೆ ಹೊಡೆಯುವುದೇ ಇಲ್ಲ. ಅವು ಕೇಳಿದನು ಮೊಬೈಲ್ ವಿಡಿಯೋ ಗೇಮ್ ಕೊಡುದು, ಈ ರೀತಿ ಅಲ್ಲ. ತುಂಬಾ ಅಂದ್ರೆ ತುಂಬಾ ಸ್ಟ್ರಿಕ್ಟ್. ಈಗ ನನಗೆ ನೋಡಿ, ನನಗೆ ಸಾಧಾರಣ 14 ವರ್ಷದ ತನಕ ನನ್ನ ತಂದೆ ತಾಯಿ ಹೊಡಿದ್ದಾರೆ. ಅಂದ್ರೆ ಆಚೆ ಸಣ್ಣ ಇದಕ್ಕೆ ಅಂದ್ರೆ ಹಿಂದಿನ ಕಾಲದಲ್ಲಿ ಹಾಗೆ ಇತ್ತು. 5 ವರ್ಷ ಮುದ್ದು ಮಾಡಿದ್ದಾರೆ, ಮತ್ತೆ ಹೊಡಿದ್ದಾರೆ. ಚಾಣಕ್ಯ ಬಂದಿದೆ ಅಂತ ಹೇಳಿದರೆ ಅದು ನಮಗೆ ಮಾಡಿದ್ದಾರೆ, ಹೊಡಿದ್ದಾರೆ, ಸರಿ ಹೊಡಿದ್ದಾರೆ. ಅಂದ್ರೆ ಯಾವ್ದಾದ್ರು ತಪ್ಪು ಮಾಡಿದ್ದಾರೆ, ತಂದೆ ತಾಯಿ ಇಬ್ಬರು ಕೂಡ ಬಿಡಲಿಲ್ಲ, ಹೊಡಿದ್ದಾರೆ. ಆಗ ಹೊಡಿಬೇಕಂತೆ ಆ ಟೈಮಲ್ಲಿ. ಯಾಕಂದ್ರೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದೆ. ನನ್ನ ತಂದೆ ಯಾವಾಗಲೂ ಹೇಳ್ತಿದ್ರು. ಬೆಳಿಗ್ಗೆ ಅಂದ್ರೆ ನನಗೆ ಓದ್ಲಿಕ್ಕೆ ಇತ್ತು ಎಂತ ಅಂದ್ರೆ ಈ ಶಾಲೆಯದು ಬೆಳಿಗ್ಗೆ 7ರಿಂದ 8 ನನಗೆ ಅವ್ರ ಎದುರು ಓದ್ಲಿಕ್ಕೆ. ಆಗ ಯಾವಾಗಲೂ ಹೇಳ್ತಿದ್ರು, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದೆ ಅಂತ. ಹಾಗಾಗಿ ಅದು ಸತ್ಯ, 100% ಕರೆಕ್ಟ್. ಈಗೆಂತಾಗ್ತದೆ ಅಂದ್ರೆ ಪ್ಯಾಂಪರ್ ಮಾಡೋದು ಮಕ್ಕಳಿಗೆ. ಪ್ಯಾಂಪರ್ ಮಾಡೋದಂದ್ರೆ ಅವ್ರಿಗೆ ಎಂತ ಹೇಳುವುದಿಲ್ಲ, ಜೋರು ಕೂಡ ಮಾಡ್ಲಿಕ್ಕಿಲ್ಲ, ಮತ್ತೆ ಕೇಳಿದನ್ನು ಕೊಡುವಂಥದ್ದು. ಮತ್ತೆ ಯಾವಾಗಲೂ ಈಗದ ಮಕ್ಕಳು ಎಂತ ಅಂದ್ರೆ ಈ ಟಿವಿ ಎದುರು ಕಾರ್ಟೂನ್ ನೋಡುವಂಥದ್ದು, ಮತ್ತೆ ಮೊಬೈಲ್ ಫುಲ್ ಹೀಗೆ ಇಡ್ತಾರೆ. ಎಂತ ಆಗ್ತದೆ ಅವ್ರಿಗೆ ಗೊತ್ತಿಲ್ಲ. ಎಂತಂದ್ರೆ ಇದು ತಂದೆ ತಾಯಿಯ ಇದು. ಮತ್ತೆ ನೋಡಿ, ಮತ್ತೆ ಚಾಣಕ್ಯ ಅಂತ ಹೇಳುದಂದ್ರೆ ಮತ್ತೆ 15ರಿಂದ 25 ತನಕ ಫ್ರೆಂಡ್ ಆಗಿರ್ಬೇಕಂತೆ, ಟೋಟಲ್ ಫ್ರೆಂಡ್ ಆಗಿ. ಮತ್ತೆ 25ರಲ್ಲಿ ಬಿಡ್ಬೇಕಂತೆ ಮಕ್ಕಳನ್ನು. ಆದ್ರೆ ಈಗೆಂತ ಮಾಡ್ತಿದ್ದಾರೆ, ಈಗ 25 ವರ್ಷದ ತನಕ ಕೂಡ ಮುದ್ದೆ ಮಾಡುದು, ಇದು ಯಾವುದನ್ನು ಫಾಲೋ ಮಾಡುದಿಲ್ಲ. ಮತ್ತೆ ಎಲ್ಲಿ ಮಕ್ಕಳು ಸರಿಯಾಗುದು. ಹಾಗಾಗಿ ನೋಡಿ, ಇದೆಲ್ಲ 100% ಚಾಣಕ್ಯ ಅಂತ ಹೇಳಿದ್ರೆ ಸರಿ, ಕರೆಕ್ಟ್. ಅದರಲ್ಲಿ ಚೂರು ಕೂಡ ಇದಿಲ್ಲ. ಯಾಕಂದ್ರೆ ನನ್ನ ಮನೆಯಲ್ಲಿ ನನಗೆ ಹಾಗೆ ಮಾಡಿದ್ದಾರೆ ನನ್ನ ತಂದೆ ತಾಯಿ. ಓಕೆ, ನೆಕ್ಸ್ಟ್ ಬರುವಂತದ್ದು ನಿತ್ಯ ಚ ಸಮಚಿತ್ತತು ಇಷ್ಟಾನಿಷ್ಟ ಪಡೇಶು. ಅಂದ್ರೆ
ಯಾವುದಾದ್ರು ನಮಗೆ ದೊಡ್ಡದು ಯಾವುದಾದ್ರು ಸಿಕ್ತು, ಆಗ ನಾವು ಖುಷಿಯಲ್ಲಿಲ್ಲ. ಹೋಯಿತು, ಆಗ ದುಃಖದಲ್ಲಿಲ್ಲ. ಯಾಕಂದ್ರೆ ನಾವು ಭಕ್ತಿಯಲ್ಲಿ ಇದ್ದೇವೆ. ಮತ್ತು ಲಾಸ್ಟ್ ಇದು ಅನನ್ಯ ಭಕ್ತಿ. ಅನನ್ಯ ಭಕ್ತಿ ಅಂದರೆ ಈ 9 ಪ್ರೊಸೆಸನ್ನು ನಾವು ಕೃಷ್ಣನಿಗೆ, ಈ ಶ್ರವಣ ಕೀರ್ತನ ಟೋಟಲ್ ಕೃಷ್ಣನಿಗೆ ಸಮರ್ಪಣೆ ಮಾಡುವಂಥದ್ದು. ಎಸ್. ಯಾವ ಜ್ಞಾನವನ್ನು ತಿಳಿದುಕೊಂಡು ನೀನು ಅಮೃತತ್ವವನ್ನು ಸವಿಯೋ ಆ ಜ್ಞೇಯವಾದವನ್ನು ವಿವರಿಸುತ್ತೇನೆ. ಅನಾದಿಯಾದ ಮತ್ತು ನನಗೆ ಅಧೀನವಾದ ಬ್ರಹ್ಮನ ಈ ಐಕ ಜಗತ್ತಿನ ಕಾರ್ಯಕಾರಣವಾದೇ ಇದೆ. ಸರ್ವೇಂದ್ರಿಯ ಗುಣಾಭಾಷಂ ಸರ್ವೇಂದ್ರಿಯ ವಿವರ್ಜಿತಂ ಆಸಕ್ತಂ ಸರ್ವಭೃಚ್ಛೈವ ನಿರ್ಗುಣಂ ಗುಣಭೋಕ್ತರ್ಚ. ಪರಮಾತ್ಮನು ಎಲ್ಲ ಇಂದ್ರಿಯಗಳ ಆದಿಮೂಲ, ಆದರೂ ಆತನಿಗೆ ಇಂದ್ರಿಯಗಳಿಲ್ಲ. ಆತನು ಎಲ್ಲ ಜೀವರಾಶಿಯನ್ನು ಪಾಲಿಸುವನಾದರೂ ನಿರಾಸಕ್ತನು. ಆತನು ನಿಸರ್ಗದ ಗುಣಗಳನ್ನು ಮೀರಿದವನು. ಅದೇ ಕಾಲದಲ್ಲಿ ನಿಸರ್ಗ ಎಲ್ಲ ಗುಣಗಳನ್ನು ಪ್ರಭು. ನೋಡಿ ಈಗ ನಾವು ಕೃಷ್ಣನ ಹೆಸರು ಋಷಿಕೇಶ, ಇಂದ್ರಿಯಗಳ ಒಡೆಯ. ಆದರೂ ಕೂಡ ಇಂದ್ರಿಯಗಳು ಮೀರಿದವ. ನಾವು ಹೇಳ್ತೇವೆ, ಈಗ ನಾವು ಕೆಲವರು ಹೇಳೋದಂತಂದರೆ, ನಾವು ಇಂದ್ರಿಯ ಸುಖ ಮಾಡ್ತೇವೆ, ಕೃಷ್ಣ ಕೂಡ ಮಾಡಿದ್ದಾನೆ, ಕೃಷ್ಣ ರಾಸಲೀಲೆ ಮಾಡಿದ್ದಾನೆ. ಪ್ರಭುಪಾದ ಹೇಳ್ತಾರೆ, ಅಂಥವರಿಗೆ ಚಡಲು ಹೊಡಿಬೇಕಂದ್ರೆ ಇಂಥ ಯಾರು ತಪ್ಪು ಹೇಳ್ತಾರೆ. ಯಾಕಂದರೆ ಅದು ಶುದ್ಧ ಪ್ರೇಮ. ಇವಾಗ ಕಾಮದಲ್ಲಿದ್ದಾನೆ, ಕಾಮದಲ್ಲಿದ್ದವ ಆ ರೀತಿ ಹೇಳುವಂಥದ್ದು ಟೋಟಲ್. ನೋಡಿ, ಅದಕ್ಕೆ ಹೇಳೋದು ಪ್ರಭುಪಾದ ಹೇಳ್ತಾರೆ, ಈಗ ಒಬ್ಬನಿಗೆ ಹಳದಿ ರೋಗ ಇದ್ರೆ, ಜಾಂಡೀಸ್ ಇದ್ರೆ, ಅವನಿಗೆಲ್ಲವೂ ಹಳದಿ ಕಾಣ್ತದಂತೆ. ಹಾಗಾಗಿ ಅವನಿಗೆ ಕಾಮ ಉಂಟು, ಮತ್ತೆ ಎಲ್ಲವೂ ಕಾಮ ಕಾಣುವಂಥದ್ದು. ಆದರೆ ಪರಮಾತ್ಮ ಎಲ್ಲ ಇಂದ್ರಿಯಗಳ ಆದಿಮೂಲ, ಆದರೂ ಅದಕ್ಕೆ ಇಂದ್ರಿಯಗಳಿಲ್ಲ. ಇದು ಹೇಗೆ? ಇದಕ್ಕೆ ಹೇಳೋದು ಅಚಿಂತ್ಯ ಭೇದ ಅಭೇದ ತತ್ವ. ಸೈಮಲ್ಟೇನಿಯಸ್ ಒನ್ ಆ್ಯಂಡ್ ಡಿಫ್ರೆಂಟ್, ಟೋಟಲಿ ಇನ್ಕನ್ಸೀವಬಲ್. ನಮಗೆ ಇದು ಅರ್ಥ ಆಗುವುದಿಲ್ಲ. ನಾವು ಕೃಷ್ಣ ಬಗ್ಗೆ ಬಂದರೆ ಮತ್ತೆ ನಮಗೆ ಅರ್ಥ ಆಗ್ತದೆ. ಆತನ ಎಲ್ಲ ಜೀವ ಪಾಲಿಸನಾದರೂ ನಿರಾಸಕ್ತನು. ಆತನು ನಿಸರ್ಗದ ಗುಣವನ್ನು ಮೀರಿದವನು. ಅದೇ ಕಾಲದಲ್ಲಿ ನಿಸರ್ಗದ ಎಲ್ಲ ಗುಣಗಳ ಪ್ರಭು. ಎಸ್. ಪರಮಸತ್ನ ಎಲ್ಲ ಜೀವಿಗಳ ಮಚ್ಚಾರ ಒಳಗೂ ಹೊರಗಿದ್ದಾನೆ. ಆತನು ಸೂಕ್ಷ್ಮನಾಗಿದ್ದರೂ ಐಕೇಂದ್ರಗಳು ಅವನು ನೋಡಲಾರವು ಮತ್ತು ತಿಳಿಯಲಾರವು. ಬಹು ದೂರದಲ್ಲಿದ್ದರೂ ಅವನು ಎಲ್ಲರಿಗೆ ಸಮೀಪದಲ್ಲಿದ್ದಾನೆ. ನೋಡಿ, ಇದಕ್ಕೆ ಹೇಳುವುದು ಅಚಿಂತ್ಯ ಭೇದ ಅಭೇದ ತತ್ವ. ಸೈಮಲ್ಟೇನಿಯಸ್ಲಿ ಒನ್ ಆ್ಯಂಡ್ ಡಿಫ್ರೆಂಟ್ ಅಂದರೆ ಕೃಷ್ಣ ಗೋಲೋಕದಲ್ಲಿ ಕೂಡ ಇದ್ದಾನೆ, ಇಲ್ಲಿ ಕೂಡ ಇದ್ದಾನೆ. ಆದರೆ ಇಲ್ಲಿ ನಮಗೆ ಕಾಣುವುದಿಲ್ಲ. ಆದರೆ ನಮಗೆ ಕಾಣುವುದಿಲ್ಲ ಅಂತೇಳಿ ಅವು ಇಲ್ವಾ? ಇದು ತಪ್ಪು. ನಮ್ಮ ಪ್ರಭು ಎಷ್ಟೋ ಬಾರಿ ಹೇಳಿದ್ದಾರೆ. ಎಂತಂದರೆ, ಈ ಅಮೆರಿಕದಲ್ಲಿ ಪ್ರಭುಪಾದ ಡಿಬೇಟಿಗೆ ಬರ್ತಾಯಿದ್ರು. ಪ್ರಭುಪಾದ್, ನೀವು ಹೇಳ್ತೀರಿ ದೇವರಿದ್ದಾರೆ ಮತ್ತು ಅವನ ಈ ಕಿಂಗ್ಡಮ್ ಉಂಟು, ರಾಜ್ಯ ಉಂಟಂತ. ನಾವು ನೋಡಲಿಲ್ಲ, ನಮಗೆ ತೋರಿಸಿ. ನಾವು ನೋಡದಿದ್ದರೆ ಅದು ಇಲ್ಲ. ಪ್ರಭುಪಾದ ಹೇಳ್ತಾರೆ, ಇದು ಫೂಲಿಶ್ ಆರ್ಗ್ಯುಮೆಂಟ್. ಎಷ್ಟೋ ವಿಷಯ ಉಂಟು. ಆಗ ಪ್ರಭುಪಾದ ಹೇಳಿದರು, ನೀವು ಭಾರತವನ್ನು ನೋಡಿದ್ದೀರಾ? ಆಗ ಅವರು ಹೇಳಿದ್ರು, ನಾವು ಭಾರತವನ್ನು ನೋಡಲಿಲ್ಲ. ಅದರ ಅರ್ಥ ಅದು ಇಲ್ಲವಾ? ಅಲ್ಲ, ಅದು ಉಂಟು. ಅದು ಮತ್ತೆ ನೀವು ಹೇಗೆ ಹೇಳ್ತೀರಾ ಅದು ಉಂಟಂತ? ಯಾಕೆ ನಾವು ಕೇಳಿದ್ದೇವೆ. ಅದೇ ರೀತಿ ನಾವು ಕೂಡ ಈ ಶಾಸ್ತ್ರದಲ್ಲಿ ಕೇಳಿದ್ದೇವೆ, ಎಲ್ಲವೂ ಉಂಟು. ನಿಮಗೆ ಅದರ ಮೇಲೆ ನಂಬಿಕೆ, ನೀವು ಯಾವುದು ಕೇಳಿದ್ದೀರಿ, ನಿಮ್ಮದು ಈ ಸೈನ್ಸ್ ಮೇಲೆ. ನಮಗೆ ಈ ಶಾಸ್ತ್ರದ ಮೇಲೆ ನಂಬಿಕೆ. ಡಿಫ್ರೆನ್ಸ್ ಇಷ್ಟೇ. ನೀವು ಯಾವುದನ್ನು ನಂಬ್ತಾ ಇದ್ದೀರಿ ಅದು ಚೇಂಜ್ ಆಗ್ತಾ ಉಂಟು. ಯಾಕೆಂದರೆ 100 ವರ್ಷದಿಂದ ಜನರೇಟರ್ ದುಡ್ದು ಅಂತ ಹೇಳಿದರು ಈ ಸೈನ್ಸ್. ಮತ್ತು 70 ವರ್ಷದಿಂದ ಈ ಮೋಟಾರ್ ಕಾರ್ ದೊಡ್ಡದು ಅಂತ ಹೇಳಿದರು. ಮತ್ತು 30 ವರ್ಷದಿಂದ ಕಂಪ್ಯೂಟರ್ ದೊಡ್ಡದು ಅಂತ ಹೇಳಿದರು. 20 ವರ್ಷದಿಂದ ಮೊಬೈಲ್ ದೊಡ್ಡದು ಅಂತ ಹೇಳಿದ್ದಾರೆ. ಈಗ ಇನ್ನೊಂದು ಬರ್ತದೆ, ಮತ್ತು ಅದು ಚೇಂಜ್ ಆಗ್ತಾ ಇರ್ತದೆ. ಅವರಿಗೆ ಹಿಂದಿದನ್ನು ರಿಜೆಕ್ಟ್ ಮಾಡುವಂಥದ್ದು. ಇದು ಸೈನ್ಸ್ದ ಕೆಲಸ, ಸೋಕಾಲ್ಡ್ ಸೈನ್ಸ್. ಪ್ರಭುಪಾದ ಹೇಳ್ತಾರೆ, ನಿಮ್ಮ ಈ ಸೋಕಾಲ್ಡ್ ಸೈನ್ಸ್ 500 ವರ್ಷ ಓಲ್ಡ್. ಆದರೆ ನಮ್ಮದು ಈ ವೇದಿಕ್ ಸೈನ್ಸ್ ಪುರಾತನ, ಸನಾತನ, ಕೋಟ್ಯಾಂತರ ವರ್ಷಗಳಿಂದ ಉಂಟು. ಹಾಗಾಗಿ ನಾನು ಯಾವುದನ್ನು ನಂಬಬೇಕು? ನಿಮ್ಮ ಈ ಸೋಕಾಲ್ಡ್ ಸೈನ್ಸನ್ನು ನಂಬಬೇಕಾ, ಅಲ್ಲ ಈ ಸನಾತನ ಧರ್ಮವನ್ನು ನಂಬಬೇಕಾ ಅಂತ ಪ್ರಭುಪಾದ ಪ್ರಶ್ನೆ ಮಾಡಿದ್ರು. ಹಾಗಾಗಿ ನೋಡಿ, ಇದು ನಾವು ಕೂಡ ಪ್ರಶ್ನೆ ಮಾಡಬೇಕು. ಏಕೆಂದರೆ ನಮಗೆ ಎಷ್ಟೋ ವಿಷಯ ನಮಗೆ ನೋಡ್ಲಿಕ್ಕೆ ಆಗೋದಿಲ್ಲ. ಅದರ ಅರ್ಥ ಅದು ಇಲ್ಲ ಅಂತ ಅಲ್ಲ. ಎಸ್, ನೋಡಿ, ಆತನು ಎಲ್ಲ ಪ್ರಕಾಶಮಾನ ವಸ್ತುಗಳ ಬೆಳಕಿನ ಮೂಲ. ಆತನು ಜಡವಸ್ತಿನ ತಮಸ್ಸಿನಾಚೆ ಇದ್ದಾನೆ ಮತ್ತು ಅವನು ಅವ್ಯಕ್ತನು. ಅವರ ಜ್ಞಾನದ ವಸ್ತು, ಜ್ಞಾನದ ಗುರಿ ಮತ್ತು ಎಲ್ಲ ಹೃದಯಗಳಲ್ಲಿ ಪ್ರತಿಷ್ಠನಾಗಿದ್ದಾನೆ. ಭಕ್ತಿಯಲ್ಲಿ ನೀವು ಪ್ರೋಗ್ರೆಸ್ ಆದ ಮೇಲೆ ನಿಮಗೆ ಇದೆಲ್ಲ ಗೊತ್ತಾಗ್ತದೆ.
ನೋಡಿ, ಇಲ್ಲಿದ್ದಾನೆ, ಇಲ್ಲಿದ್ದಾನೆ, ಇಲ್ಲಿ ಕೂಡ ಇದ್ದಾನೆ, ಇದರಲ್ಲಿ ಕೂಡ ಇದ್ದಾನೆ, ಮತ್ತೆ ಅಲ್ಲಿ ಒಳಗೆ ಪರಮಾತ್ಮನಾಗಿ ಕೂಡ ಇದ್ದಾನೆ. ಹೀಗೆ ನಾನು ಕ್ಷೇತ್ರ, ದೇಹ, ಜ್ಞಾನ ಮತ್ತು ಜ್ಞಾನಕ್ಕೆ ನಿಲುಕುವುದು ಎಂದರೆ ಇವನ್ನು ಸಂಗ್ರಹವಾಗಿ ಹೇಳಿದಾಯಿತು. ನನ್ನ ಭಕ್ತರು ಮಾತ್ರ ಇದನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಂಡು ನನ್ನ ಸ್ವಭಾವಕ್ಕೆ ಪಡೆಯುತ್ತಾರೆ. ಉಳಿದವರಿಗೆ ಇದು ಅರ್ಥ ಆಗುವುದಿಲ್ಲ, ಕೃಷ್ಣನ ಭಕ್ತರಿಗೆ ಮಾತ್ರ ಇದು ಅರ್ಥ ಆಗುವುದು. ಹಾಗಾಗಿ ಇದೇ ನಿಜವಾದ ಜ್ಞಾನ. ಪ್ರಕೃತಿ ಮತ್ತು ಜೀವಿಗಳು ಅನಾದಿ ಎಂದು ತಿಳಿಯಬೇಕು. ಅವರ ಮಾರ್ಪಾಡುಗಳು, ಗುಣಗಳು ಪ್ರಕೃತಿಯಿಂದ ಆದವು. ಇದು ಅನಾದಿ. ಈಶ್ವರ ಪರಮಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಅಂದರೆ ಬ್ರಹ್ಮ ಸಮಾಜ ಹೇಳಿದಂಥದ್ದು. ಸರ್ವಕಾರಣ ಕಾರಣ. ಕಾರ್ಯಕಾರಣ ಕರ್ತೃತ್ವೇ ಹೇತು ಪ್ರಕೃತಿ ಉಚ್ಯತೆ. ಪುರುಷ ಸುಖ ದುಃಖಾನ ಪ್ರಕೃತ್ವ ಹೇತು ಉಚ್ಯತೆ. ಎಲ್ಲ ಐಕ ಕಾರ್ಯಕಾರಣಗಳ ಕಾರಣವು ಪ್ರಕೃತಿ ಎಂದು ಹೇಳಲಾಗಿದೆ. ಈ ಪ್ರಪಂಚ ಹಲವು ಬಗೆಯ ಸುಖಗಳಿಗೆ ಜೀವೇ ಕಾರಣ. ನೋಡಿ, ಮೊನ್ನೆ ಕೂಡ ನನ್ನ 2ನೇ ಬ್ಯಾಚಲ್ಲಿ ಒಂದು ಹೆಂಗಸು ಅವರ ಮನೆಯಲ್ಲಿ 2-3 ಕೊರೋನಾದಲ್ಲಿ ತೀರಿಯೋದು. ಮತ್ತೆ ಈ ಕ್ಲಾಸಿಗೆ ಬಂದಿದ್ರು. ಅವಳು ಹೇಳಿದ್ರು, ಇದಕ್ಕೆಲ್ಲ ಕೃಷ್ಣ ಕಾರಣ, ನನ್ನ ಮನೆಯವರು ತೀರಿ ಹೋಗ್ಲಿಕ್ಕೆ ಕೃಷ್ಣ ಕಾರಣ. ಯಾಕೆ ಕೃಷ್ಣ ಕಾರಣ? ನಾ ಈ ಶ್ಲೋಕನವರಿಗೆ ಹೇಳಿದೆ, ಕೃಷ್ಣ ಕಾರಣ ಅಲ್ಲ. ಎಂತ ಎಲ್ಲ ಐಕ ಕಾರ್ಯಗಳ ಕಾರಣ ಪ್ರಕೃತಿ ಅಂತ ಹೇಳಲಾಗಿದೆ. ಈ ಪ್ರಪಂಚ ಹಲವು ಬಗೆಯ ಸುಖಗಳಿಗೆ ಜೀವಿ ಕಾರಣ, ನಾವೇ ಕಾರಣ. ಅದು ನಾವೆಂತ ಮಾಡೋದು? ಕೃಷ್ಣನಿಗೆ ದೂರ ಹಾಕುವಂಥದ್ದು. ಯಾರಾದ್ರು ಸತ್ತರೆ, ಎಂಥದ್ದಾದರೆ, ಕಷ್ಟ ಬಂದರೆ, ಇದಕ್ಕೆಲ್ಲ ದೇವರೇ ಮಾಡಿದ್ರು, ಇದೆಲ್ಲ ಕೃಷ್ಣ ಮಾಡಿದ್ರು, ಕೃಷ್ಣನೇ ಕಾರಣ. ಕೃಷ್ಣ ಯಾಕೆ ಕಾರಣ ಆಗ್ತಾನೆ? ಈಗ ನೆಕ್ಸ್ಟ್ ಬರ್ತದೆ ಕೃಷ್ಣ ಯಾಕೆ ಕಾರಣ ಅಲ್ಲ ಅಂತ. ಪುರುಷ ಪ್ರಕೃತಿ ಅಸ್ತೋ ಹಿ ಭುಂಕ್ತೆ ಪ್ರಕೃತಿ ಜ್ಞಾನ್ ಗುಣಾನ್ ಕಾರಣ ಗುಣ ಸಂಘಸ್ಯ ಸದಸದ್ಯೋನಿ ಜನ್ಮಶು. ಐಕ ಪ್ರಕೃತಿಯಲ್ಲಿ ಜೀವಾತ್ಮನು ಹೀಗೆ ತ್ರಿಗುಣ ಅನುಭವಿಸುತ್ತಾ ಬದುಕಿನ ರೀತಿಗಳನ್ನು ಅನುಸರಿಸ್ತಾನೆ. ಇದಕ್ಕೆ ಐಕ ಪ್ರಕೃತಿಯೊಡನೆ ಅವನ ಸಹಯೋಗವೇ ಕಾರಣ. ಹೀಗೆ ಆತನು ವಿವಿಧ ಜೀವಿ ವರ್ಗಗಳಲ್ಲಿ ಒಳ್ಳೆಯದನ್ನು ಕೆಟ್ಟದನ್ನು ಅನುಭವಿಸ್ತಾನೆ. ಪ್ರಭುಪಾದ ಎಂತ ಹೇಳ್ತಾರೆ ಅಂದರೆ, ಈಗ ಮರದಲ್ಲಿ ಕೂಡ ಸತ್ವಗುಣ, ರಜೋಗುಣ, ತಮಗುಣ ಉಂಟು. ಪ್ರಾಣಿಯಲ್ಲಿ ಕೂಡ ಸತ್ವಗುಣ, ರಜೋಗುಣ, ತಮಗುಣ ಉಂಟು. ಪಕ್ಷಿಯಲ್ಲಿ ಕೂಡ ಸತ್ವಗುಣ, ರಜೋಗುಣ, ತಮಗುಣ ಉಂಟು. ಅದು ಹೇಗೆ ನೋಡಿ, ಪ್ರಭುಪಾದ ಹೇಳ್ತಾರೆ, ಕೆಲವು ಮರ ಉಂಟು, ಅದು ಎಂತ ಫಲ ಕೊಡುವುದಿಲ್ಲ, ಯೂಸ್ಲೆಸ್. ಪ್ರಭುಪಾದ ಹೇಳ್ತಾರೆ ಅದು ತಮಗುಣ. ಕೆಲವು ಮರ ಫಲ ಕೊಡ್ತದೆ, ಅದು ಸತ್ವಗುಣ. ಮತ್ತೆ ಕಾಗೆ ತಮಗುಣ, ಗಾರ್ಬೇಜ್ ಕಡೆ ಹೋಗುವಂಥದ್ದು. ಹಂಸ ಸತ್ವಗುಣ. ನಾಯಿ ತಮಗುಣ. ಈ ಹಸು ಸತ್ವಗುಣ. ಯಾಕೆಂದ್ರೆ ಹಸುವಿನ ನಾವು ಹಾಲು ಕುಡಿತಾ ಇದ್ದೇವೆ, ಹಸು ಎಲ್ಲದಕ್ಕೂ ಯೂಸ್ಫುಲ್. ಮತ್ತು ಮನುಷ್ಯರು ಕೂಡ ಈ ಸತ್ವಗುಣ, ರಜಗುಣ, ತಮಗುಣ ಉಂಟು. ಪ್ರಭು ಹೇಳ್ತಾರೆ, ಇದು ಎಲ್ಲ ದೇವರ ಸೃಷ್ಟಿಯಲ್ಲಿ ಎಲ್ಲ ಕಡೆ ಉಂಟು. ಹಾಗಾಗಿ ನೋಡಿ, ಈ ಹಸುವಿಗೆ ಸತ್ವಗುಣ, ಸಿಂಹಗೆ ರಜೋಗುಣ, ಮಂಗಗೆ ತಮಗುಣದ ಆಚಾರ್ಯ ಹೇಳಿದ್ದಾರೆ. ಎಸ್ ನೋಡಿ, ಈ ಶ್ಲೋಕ ಅದರ ಉತ್ತರ. ಯಾಕೆಂದ್ರೆ ಕೃಷ್ಣ ಕಾರಣ ಅಲ್ಲ. ಯಾಕೆ ನೋಡಿ, ಉಪದೃಷ್ಟ ಹನುಮಂತ ಚ ಭರತ ಭೋಕ್ತ ಮಹೇಶ್ವರ ಪರಮಾತ್ಮೇರಿ ಚಾಪಿ ಉಕ್ತೋ ದೇಹಸ್ಮಿನ್ ಪುರುಷ ಪರ. ಆದರೂ ಇನ್ನೊಬ್ಬನಿದ್ದಾನೆ. ಯಾರವ? ಅವ ದಿವ್ಯ ಅನುಭವಿ. ಅವನು ಪ್ರಭು ಮತ್ತು ಪರಮಸ್ವಾಮಿ. ಅವನು ಮೇಲ್ವಿಚಾರದಾನಾಗಿ ಮತ್ತು ಅಪ್ಪಣೆ ಕೊಡುವನಾಗಿರುತ್ತಾನೆ. ಅವನಿಗೆ ಪರಮಾತ್ಮನಿಂದ ಹೆಸರು. ಅವ ಎಂತ ಮಾಡ್ತಾನಂದ್ರೆ ನೋಡಿ, ಈಗ ನಿಮ್ದು ಒಂದು ಇಂದ್ರಿಯ ಸುಖ ಇಚ್ಛೆ ಉಂಟು. ಆ್ಯಕ್ಚುಲಿ ಕೃಷ್ಣನಿಗೆ ಇಷ್ಟ ಇಲ್ಲ ಪರಮಾತ್ಮನಾಗಿ, ಆದರೆ ನೀವು ಹಠ ಹಿಡಿದಿದ್ದೀರಿ, ಹಠದಲ್ಲಿ ಇದ್ದೀರಿ. ಆಗ ಕೃಷ್ಣ ಎಂತ ಮಾಡ್ತಾನೆ? ಎಸ್ ಮಾಡು. ಈಗ ಹೇಗಂದರೆ, ಮನಸ್ಸಿಲ್ಲದೆ ಕೆಲವೊಮ್ಮೆ ತಂದೆ ಹೇಳ್ತಾರೆ, ಅಪ್ಪ ನನಗೆ ಅದು ಬೇಕಿತ್ತು, ಅಪ್ಪ ನನಗೆ ಆ ಪಿಕ್ನಿಕ್ ಹೋಗ್ಬೇಕು ಕಾಲೇಜಲ್ಲಿ, ಅಪ್ಪ ನನಗೆ ಒಂದು 500 ರೂಪಾಯಿ ಕೊಡಿ. ಅಪ್ಪನಿಗೆ ಇಷ್ಟ ಇಲ್ಲ. ಮತ್ತೆ ಅಪ್ಪ ಕೊಡಿ, ಅಪ್ಪ ಕೊಡಿ ಅಂತ ನಾವು ಗಡಿ ಕೇಳಿದೆ. ಮತ್ತೆ ಇಷ್ಟ ಇಲ್ಲದೆ ಲಾಸ್ಟಿಗೆ ಅಪ್ಪ ಕೊಡ್ತಾರೆ ಹೋಗು ಅಂತ. ಅಂದರೆ ಅವ್ರಿಗೆ ಮನಸ್ಸಿಲ್ಲ. ಅದೇ ರೀತಿ ಕೃಷ್ಣ ಕೂಡ ನಮ್ದು ಹಿಂದೆ ಸುಖ, ಅದು ಬೇಕು, ಇದು ಬೇಕು, ಇದು ಬೇಕು, ಅದು ಬೇಕು, ಇದು ಬೇಕು. ಕೃಷ್ಣ ಅಂತ ಅಂದರೆ ಕೃಷ್ಣ ಫಸ್ಟಿಗೆ ಗ್ರ್ಯಾಂಡ್ ಮಾಡೋದಿಲ್ಲ. ಅದು ನಾವು ನನಗೆ ಬೇಕು 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 ಅಂತ ನಾವು ಕೂಗ್ತೇವೆ. ಹಾಗೆ ಅಂತ ಕೃಷ್ಣ ಅಂತ ಮಾಡಿದಾನೆ, ಎಸ್ ಓಕೆ ಮಾಡು. ಮನಸ್ಸಿಲ್ಲದ ಮನಸ್ಸು. ಅದೇ ನೀವು ಭಕ್ತಿಯಲ್ಲಿ ಮುಂದೆ ಬಂದರೆ ಕೃಷ್ಣ ಪೂರ್ತಿ ಆಕ್ಟಿವ್ ಆಗ್ತಾನೆ. ಮತ್ತೆ ಕೃಷ್ಣ ನಿಮಗೆ ಎಸ್ ಹೀಗೆ ಮಾಡು, ಹೀಗೆ ಮಾಡು, ಹೀಗೆ ಮಾಡು ಬುದ್ಧಿ ಕೊಡ್ತಾ ಬರ್ತಾನೆ. ಇದು ಡಿಫ್ರೆನ್ಸ್.
ಪ್ರಕೃತಿಯನ್ನು, ಜೀವಿಯನ್ನು ಮತ್ತು ಗುಣಗಳ ಪರಸ್ಪರ ಪ್ರಕ್ರಿಯೆಯನ್ನು ಕುರಿತು ಈ ತತ್ವಜ್ಞಾನವನ್ನು ಅರ್ಥ ಮಾಡಿಕೊಂಡು ಅವನು ಮುಕ್ತಿಯನ್ನು ಪಡೆದು ನಿಶ್ಚಯ. ಅವನ ಪ್ರಸ್ತುತಿ ಏನೇ ಆಗಿರಲಿ ಅವನು ಇಲ್ಲಿ ಮತ್ತೆ ಹುಟ್ಟುವುದಿಲ್ಲ. ನೋಡಿ, ಇದರ ಬಗ್ಗೆ ಸ್ವಲ್ಪ ತಿಳಿಯುವ ನಾವು. ಇದು ಶುಕಮುನಿ, ಇದು ಪರೀಕ್ಷಿತ್ ಮಹಾರಾಜ್. ಈಗ ನಾವು ಭಾಗವತಂ ಎಲ್ಲರಿಗೂ ಅಂದರೆ ಸ್ವಾಗತ. ನಾನು ಬೆಳಿಗ್ಗೆ 7:30 ಇಂದ 8:30 ಭಾಗವತಂ ಕ್ಲಾಸ್ ಮಾಡ್ತೇನೆ. ಯಾಕಂದರೆ ಈಗ ನಿಮಗೆ 13 ಅಧ್ಯಾಯ ಆಯಿತು. ಇನ್ನು ನಿಮಗೆ ಎಲ್ಲವೂ ಅರ್ಥ ಆಗ್ತದೆ, ನೀವು ಬರ್ಬೋದು ಭಾಗವತಂ ಕ್ಲಾಸ್ಗೆ ಎಲ್ಲರೂ. ಯಾಕೆಂದರೆ ನೋಡಿ, ಈ ಭಾಗವತಂ ಕ್ಲಾಸ್ ಭಗವದ್ಗೀತೆ ಅರ್ಧ ಗಂಟೆ ಮುಂಚೆ, ಯುದ್ಧ ಆಗೋ ಮುಂಚೆ. ಭಾಗವತಂ 7 ದಿವಸ. ಭಗವದ್ಗೀತೆಯಲ್ಲಿ 700 ಶ್ಲೋಕ, ಭಾಗವತಮಲ್ಲಿ 18,000 ಶ್ಲೋಕ. ಭಾಗವತ ಕೃಷ್ಣ ಹೇಳಿದಂಥದ್ದು ಭಾಗವತಂ ಕೃಷ್ಣನ ಬಗ್ಗೆ. ಹಾಗಾಗಿ ನೋಡಿ, ಪರೀಕ್ಷಿತ್ ಮಹಾರಾಜ್ ಅರ್ಜುನನ ಮೊಮ್ಮಗ. ಪರೀಕ್ಷಿತ್ ಮಹಾರಾಜ್ ಎಂತ ಆಗ್ತಾನೆ, ಒಂದು ದಿವಸ ಕಾಡಿಗೆ ಹೋಗ್ತಾನೆ. ಕಾಡಿಗೆ ಹೋಗಿ ಅವನಿಗೆ ಬಾಯಾರಿಕೆ ಆಗ್ತದೆ. ಆಗ ಅವ ಶಮಿಕ ಋಷಿಯ ಆಶ್ರಮಕ್ಕೆ ಹೋಗ್ತಾನೆ. ಶಮಿಕ ಋಷಿಯಾಗ ಸಮಾಧಿಯಲ್ಲಿದ್ದಾರೆ, ಟೋಟಲ್ ಕೃಷ್ಣನ ಸಮಾಧಿಯಲ್ಲಿದ್ದಾರೆ. ಈ ಅಷ್ಟಾಂಗ ಯೋಗದಲ್ಲಿ ಸಮಾಧಿ ಹೇಳ್ತೇವಲ್ಲ, ಅದರಲ್ಲಿದ್ದಾರೆ. ಪರೀಕ್ಷಿತ್ ಮಹಾರಾಜ ರಾಜ ಅವರಿಗೆ ನೀರು ಕೇಳ್ತಾನೆ. ಆಗ ಅವರು ಆ ಸಮಾಧಿಯಲ್ಲಿದ್ದಾರೆ, ಹೊರಗೆ ಬರೋದಿಲ್ಲ. ಪರೀಕ್ಷಿತ್ ಮಹಾರಾಜ್ ಸಿಟ್ಟು ಬರ್ತದೆ. ಪ್ರಭಾತ್ ಹೇಳ್ತಾರೆ, ಇದು ಕೂಡ ಕೃಷ್ಣನ ಅರೇಂಜ್ಮೆಂಟ್. ಶುದ್ಧ ಭಕ್ತರಿಗೆ ಆ ರೀತಿ ಅವರು ಹಾಗೆ ಮಾಡೋದಿಲ್ಲ. ಅದು ಕೂಡ ಇದು ಕೃಷ್ಣನ ಎಂಥದ್ದು ಅರೇಂಜ್ಮೆಂಟ್ ಇರಬೇಕು. ಎಂತ ಮಾಡ್ತಾರೆ, ಅವರು ಸತ್ತ ಹಾವನ್ನು ಶಮಿಕ ಋಷಿಯ ಕುತ್ತಿಗೆ ಹಾಕ್ತಾರೆ. ಮತ್ತೆ ಪರೀಕ್ಷಿತ್ ಮಹಾರಾಜ್ ಹೊರಗೆ ಬರ್ತಾರೆ. ಹೊರಗೆ ಬರುವಾಗ ಆಗ್ತದೆ, ನಾನು ಯಾಕೆ ಇದು ಮಾಡಿದೆ ಅಂತ. ಪ್ರಭಾತ್, ಇದು ಭಕ್ತರ ಲಕ್ಷಣ. ಅವರು ತಪ್ಪು ಮಾಡಿದ ಕೂಡ ಅವ್ರಿಗೆ ಗೊತ್ತಾಗ್ತದೆ ಅಂತ. ಅದು ಕೂಡ ಇದು ಕೃಷ್ಣ ಅರೇಂಜ್ಮೆಂಟ್. ಮತ್ತೆ ಅವರು ಹೋಗ್ತಾರೆ. ಮತ್ತೆ ಶಮಿಕ ಋಷಿಯ ಮಗ ಶೃಂಗಿ ಬರ್ತಾನೆ. ಬಂದು ನೋಡ್ತಾನೆ. ನೋಡಿ ಸಿಟ್ಟು ಬರ್ತದೆ. ನನ್ನ ತಂದೆಯ ಮೇಲೆ ಇದು ಯಾರು ಹಾಕಿದ್ದಾನೆ, 7 ದಿವಸದಲ್ಲಿ ಹಾವು ಕಚ್ಚಿ ಸಾಯ್ಬೇಕಂತ ಹೇಳಿ ಶಾಪ ಕೊಡ್ತಾನೆ. ಪ್ರಪಂಚದವರೇ, ಈಗದು ಬ್ರಾಹ್ಮಣ, ಹುಟ್ಟಿನಿಂದ ಬ್ರಾಹ್ಮಣ ಮಾತ್ರ. ಆದರೆ ಆ ಟೈಮಲ್ಲಿ ಬ್ರಾಹ್ಮಣಿಗೆ ಅಂದರೆ ನೋಡಿ, ಸಣ್ಣ ಮಗು, ಅವ ಶೃಂಗಿ, ಅವನ ಹತ್ರ ಅಷ್ಟು ತಪಸ್ಸಿತ್ತಂತೆ. ಹಾಗಾಗಿ ಅವರ ಶಾಪದಲ್ಲಿ ಪ್ರಪಂಚದ ಇದು ಕೂಡ ಕೃಷ್ಣನ ಅರೇಂಜ್ಮೆಂಟ್. ಮತ್ತೆ ಶಮಿಕ ಋಷಿ ಎಕ್ಸ್ಟರ್ನಲ್ ಕಾನ್ಷಿಯಸ್ನೆಸ್ ಬರ್ತಾರೆ. ಬಂದ ಕೂಡ ಹೇಳ್ತಾರೆ, ನೀನು ಯಾಕೆ ಇದು ಮಾಡಿದೆ? ಪರೀಕ್ಷಿತ್ ಮಹಾರಾಜ್ ಶುದ್ಧ ಭಕ್ತ, ಇದು ಮಾಡಬಾರ್ದಿತ್ತು. ಮತ್ತೆ ಒಬ್ಬನ ಕಳಿಸ್ತೇನೆ, ಹೋಗಿ ರಾಜನಿಗೆ ಹೇಳು ಅಂತ. ಮತ್ತೆ ಪರೀಕ್ಷಿತ್ ಮಹಾರಾಜ್ ನ್ಯೂಸ್ ಸಿಗ್ತದೆ. ಪ್ರಭಾತ್ ಹೇಳ್ತಾರೆ, ನಾವಾದ್ರೆ ಎಂತ ಮಾಡ್ತಿದ್ದೆವು? ಈಗ ಪರೀಕ್ಷಿತ್ ಮಹಾರಾಜ್ ತುಂಬ ಕೃಷ್ಣನ ಕ್ಲೋಸ್. ಯಾಕೆಂದ್ರೆ ಪಾಂಡವರ ಮೊಮ್ಮಗ. ಮತ್ತೆ ಗರ್ಭದಲ್ಲಿ ಕೃಷ್ಣನ ನೋಡಿದ್ದಾನೆ ಪರೀಕ್ಷಿತ್ ಮಹಾರಾಜ್. ಪ್ರಭು ಅವನಿಗೆ ಕೌಂಟರ್ ಇದು ಕರ್ಸ್ ಮಾಡ್ಬೋದಿತ್ತಂದ್ರೆ, ಅಂದ್ರೆ ಆ ಶಾಪವನ್ನು ನಲ್ಲಿಫೈ, ಕೃಷ್ಣ ಅಂತ ಬೇಡಿಸಿದ್ರೆ ಕೃಷ್ಣ ಅದನ್ನು ನಲ್ಲಿಫೈ ಮಾಡ್ತಿದ್ದ. ಆದರೆ ಪ್ರಭಾತ್ ಹೇಳಿದ್ರೆ, ಶುದ್ಧ ಭಕ್ತರು ಯಾವಾಗಲೂ ಇದು ಕೃಷ್ಣನ ಕೃಪೆ. ಇಮಿಡಿಯೇಟ್ ರಾಜವನ್ನು ಬಿಟ್ಟಂತೆ. ನಮಗೆ ಆಗ್ತದ? ಈಗ ನಾವೊಂದು ಪ್ರಧಾನಮಂತ್ರಿ ಹುದ್ದೆಯಲ್ಲಿದ್ದೇವೆ, ನಾಳೆ ರಿಸೈನ್ ಮಾಡೋದು ನಮಗೆ ಆಗ್ಲಿಕ್ಕಿಲ್ಲ. ಆದರೆ ಪರೀಕ್ಷಿತ್ ಮಹಾರಾಜ್ ಅವನ ಮಗ ಜನ್ಮಜಯನಿಗೆ ಜವಾಬ್ದಾರಿ ಕೊಟ್ಟು ಅಲ್ಲಿಂದ ಬಂದ. ಪ್ರಭಾತ್ ಹೇಳ್ತಾರೆ, ಮತ್ತೆ ಸಾಯುವಾಗ ನೋಡಿ, ಸಣ್ಣ ಪ್ರಾಯ ಪರೀಕ್ಷಿತ್ ಮಹಾರಾಜ್ಗೆ ನಾವೀಗ ಹೇಳ್ತೇವೆ ಕೃಷ್ಣ ಪ್ರಜ್ಞೆ ಪ್ರಾಯ ಆದ್ಮೇಲೆ ತೆಗೋಬೇಕಾದ. ಇಲ್ಲ ಸರ್, ಪರೀಕ್ಷಿತ್ ಮಹಾರಾಜ್ ನೋಡಿ ಕಳಿಬೇಕು. ಈಗ ನಮಗೆ ಲಾಸ್ಟ್ 7 ದಿವಸ ಉಂಟು. ನಾವು ಎಂತ ಮಾಡ್ತೇವೆ? ನಾವು ಇಂದ್ರ ಸುಖ ಮಾಡ್ತೇವೆ. ಆದರೆ ಪರೀಕ್ಷಿತ್ ಅಂತ ಹಾಗೆ ಮಾಡಲಿಲ್ಲ. ಪರೀಕ್ಷಿತ್ ಮಹಾರಾಜ್ ಗಂಗಾ ನದಿ ತೀರಕ್ಕೆ ಹೋದ್ರು. ಅಲ್ಲಿ ಶುಕದೇವ್ ಗೋಸ್ವಾಮಿ ಬಂದರು. ಇದು ಕೂಡ ಕೃಷ್ಣನ ಅರೇಂಜ್ಮೆಂಟ್. ಪ್ರಭು ಹೇಳ್ತಾರೆ, ಇಬ್ಬರು ಕೂಡ, ಯಾರು ಹೇಳುವವ ಅವ ಕೂಡ ಪರ್ಫೆಕ್ಟ್, ಕೇಳುವವ ಕೂಡ ಪರ್ಫೆಕ್ಟ್. ಮತ್ತೆ 7 ದಿವಸ ಭಾಗವತ ಕೇಳಿದ ಕೂಡಲೇ ನೋಡಿ, 7 ದಿವಸ ನೀರು ಕೂಡ ಕುಡಿಯಲಿಲ್ಲ. ಮತ್ತೆ ಇದು ನೋಡಿ, ಶುಕಮುನಿಯದು ತಂದೆ ವೇದವ್ಯಾಸರು, ಮತ್ತೆ ವೇದವ್ಯಾಸರ ಗುರು ನಾರದ ಮುನಿ, ವೇದವ್ಯಾಸರ ತಂದೆ ಪರಾಶರ ಮುನಿ, ಅವರು ಕೂಡ ಕೂತಿದ್ರಂತೆ. ಹಾಗೆ ಎಣಿಸಿ,
ಶುಕಮುನಿ ನಾರ್ಮಲ್ ಜನ ಅಲ್ಲ, ಅವ ಟೋಟಲಿ ಲಿಬರೇಟೆಡ್, ಮುಕ್ತಾತ್ಮ. ಹಾಗಾಗಿ 7 ದಿವಸ ಆದಮೇಲೆ ಅದು ಹಾವು ಕತ್ತಲಿಗೆ ಬಂತು. ಆಗ ಪರೀಕ್ಷಿತ್ ಮಹಾರಾಜನ ಆತ್ಮ ಹೋಗಿ ಆಯ್ತಂತೆ. ಪ್ರಭುಪಾದ ಹೇಳ್ತಾರೆ ನಾವು ಕೂಡ ಈ ಸ್ಟೇಜಿಗೆ ಬರಬೇಕು, ಸಾಯೋ ಸ್ಟೇಜಲ್ಲಿ ಟೋಟಲಿ ಕೃಷ್ಣ ಭಜನೆ ನಾವು ಇರಬೇಕು, ಇದನ್ನು ನಾವು ಕಲಿಬೇಕಂತ ಪ್ರಭುಪಾದ ಹೇಳ್ತಾರೆ. ಕೆಲವರು ಧ್ಯಾನದಿಂದ ಮತ್ತು ಕೆಲವರು ಜ್ಞಾನ ಬೆಳೆಸಿಕೊಂಡು ಇನ್ನು ನಿಷ್ಕಾಮ ಕರ್ಮದಿಂದ ತಮ್ಮೊಳಗಂತ ಪರಮಾತ್ಮವನ್ನು ಕಾಣುತ್ತಾರೆ. ಎಸ್. ಇನ್ನು ಕೆಲವರು ಇದ್ದಾರೆ, ಅವರಿಗೆ ಹೆಚ್ಚು ಆಧ್ಯಾತ್ಮಿಕ ಜ್ಞಾನವಿರುವುದಿಲ್ಲ, ಆದರೂ ಪರಮಪುರುಷನ ವಿಷಯವನ್ನು ಇತರರಿಂದ ಕೇಳಿ ಅವನನ್ನು ಪೂಜಿಸಲು ಪ್ರಾರಂಭಿಸುತ್ತಾರೆ. ಆಚಾರ್ಯರಿಂದ ಕೇಳಿ ತಿಳಿದುಕೊಳ್ಳುವ ಪ್ರವೃತ್ತಿಯಿಂದ ಅವರು ಹುಟ್ಟು ಸಾವುಗಳನ್ನು ದಾಟುತ್ತಾರೆ. ನೋಡಿ, ಇದು ಕಪಿಲ ಮುನಿ ಮತ್ತೆ ಕಪಿಲ ಮುನಿಯ ತಾಯಿ ದೇವವತಿ. ದೇವವತಿ ಸ್ವಯಂಭೂ ಮನುವಿನ ಮಗಳು. ಆ ಕೃಷ್ಣನ ಅರೇಂಜ್ಮೆಂಟ್ ಅಲ್ಲಿ ಕೃಷ್ಣ ಹೇಳ್ತಾನೆ, ಈ ಕಂದರ್ಪ ಮುನಿ ಅವ್ರದ್ದು ಹೇಳ್ತಾನೆ, ನೀನು ಆ ದೇವವತಿಯನ್ನು ಮದುವೆ ಆಗ್ಬೇಕಂತ. ಮತ್ತೆ ಸ್ವಯಂಭೂ ಮೌನ ಹತ್ರ ಕೂಡ ಹೇಳ್ತಾರೆ. ಹಾಗಾಗಿ ನೋಡಿ, ಅಲ್ಲಿ ಪ್ರಭುಪಾದ ಹೇಳ್ತಾರೆ, ಸ್ವಯಂಭೂ ಮನು ಎಲ್ಲ ಈ ಬ್ರಹ್ಮಾಂಡದ ರಾಜ, ಅಷ್ಟು ಅಂತಸಿದ್ಧವ. ಅಂತಸಿದ್ಧವನು ಅವನ ಮಗಳನ್ನು ಯಾರು ಕಾಡಲ್ಲಿ ತಪಸ್ಸು ಮಾಡುವ ಆ ಮುನಿಗೆ ಕೊಟ್ಟಿದ್ದಾರೆ. ಪ್ರಭುಪಾದ ಹೇಳ್ತಾರೆ, ಕೃಷ್ಣ ಪ್ರಜ್ಞೆಯಲ್ಲಿ ನಮ್ದು ಎಂತ ಹೇಳುದು, ಈ ಸೋಕಾಲ್ಡ್ ಭೌತಿಕ ಇದು ಬರುವುದಿಲ್ಲ ಅಂತ, ಅಪ್ಲೈ ಆಗುವುದಿಲ್ಲ. ಯಾಕಂದ್ರೆ ಭೌತಿಕದಲ್ಲಿ ಒಬ್ಬ ತುಂಬ ಎಂತ ಹೇಳುದು, ನಮೀಗ ಭಾರತದ್ದು ಯಾರು ರಾಜ ಇದ್ದಾನೆ, ಅವನ ಮಗಳನ್ನು ಒಂದು ಕಾಡಲ್ಲಿರುವವನಿಗೆ ಯಾರಾದ್ರು ಕೊಡ್ತಾರ? ಆದ್ರೆ ಸ್ವಯಂಭೂ ಮನು ಯಾಕೆ ಕೊಟ್ಟ ಅಂದ್ರೆ, ಇದು ಭಾಗವತದಲ್ಲಿ ಉಂಟು. ಯಾಕೆ ಕೊಟ್ಟ ಅಂದ್ರೆ ಆ ಕೃಷ್ಣನ ಆದೇಶದಲ್ಲಿ ಕೊಟ್ಟ. ಕಂದರ್ಪ ಮುನಿ ಯಾಕೆ ಮದುವೆ ಆದ? ಯಾಕೆಂದ್ರೆ ಕೃಷ್ಣನ ಆದೇಶದಲ್ಲಿ ಮದುವೆ ಆದ. ಪ್ರಭುಪಾದ ಹೇಳ್ತಾರೆ, ಇದು ನಿಜವಾದ ಕೃಷ್ಣ ಪ್ರಜ್ಞೆ. ನಾವು ಯಾವ್ದನ್ನು ಮಾಡೋದು ಕೂಡ ಕೃಷ್ಣನಿಗೋಸ್ಕರ ಮಾಡುವಂಥದ್ದು. ಮತ್ತೆ ಎಂತ ಆಗ್ತದೆ ಅಂದ್ರೆ, ಮದುವೆ ಆದ್ಮೇಲೆ ನೋಡಿ, ಅವಳು ಅರಮನೆ ಇದ್ದ ದೇವವತಿ ಮತ್ತೆ ಕಾಡಿಗೆ ಹೋಗ್ತಾಳೆ. ಕಾಡಿಗೆ ತುಂಬಾ ವರ್ಷ ತಪಸ್ಸಿನ ನಂತರ, ಅಂದ್ರೆ ಹೆಂಡತಿ ಆದವಳು. ಪ್ರಭುಪಾದ ಹೇಳ್ತಾರೆ, ಕಲಿಯುಗದಲ್ಲಿ ಎಲ್ಲರಿಗೂ ಸೀತೆ ಅಂತ ಹೆಂಡತಿ ಬೇಕು, ಹುಡುಗಿಯರಿಗೆ ರಾಮನಂತ ಹುಡುಗ ಬೇಕು. ಆದ್ರೆ ಪ್ರಭುಪಾದ ಹೇಳ್ತಾರೆ, ಯಾರಿಗೂ ಕ್ವಾಲಿಫಿಕೇಶನ್ ಇಲ್ಲ. ಯಾರಿಗೆ ರಾಮನಂತ ಹುಡುಗ ಬೇಕು, ಆ ಹುಡುಗಿಗೆ ಸೀತೆ ಕ್ವಾಲಿಫಿಕೇಶನ್ ಇಲ್ಲ. ಯಾರಿಗೆ ಸೀತೆ ಅಂತ ಹುಡುಗಿ ಬೇಕು, ಅವನಿಗೆ ರಾಮನ ಕ್ವಾಲಿಫಿಕೇಶನ್, ಆದ್ರೆ ಅವ್ರಿಗೆ ಬೇಕು. ಪ್ರಭುಪಾದ ಇದು ತುಂಬಾ ಒಂದು ಎಂತ ಹೇಳುದು, ಶೋಚನೀಯ. ಆದ್ರೆ ದೇವತಿ ಸೀತೆ ಎಲ್ಲ ಕ್ವಾಲಿಫಿಕೇಶನ್ ಇತ್ತಂತೆ, ನಿಸ್ವಾರ್ಥವಾಗಿ ಸೇವೆ ಮಾಡಿದ್ರು ಎಷ್ಟೋ ವರ್ಷ. ಮತ್ತೆ ಅವಳ ದೇಹ ಎಲ್ಲ ಇದಾಗಿದೆ, ಕಂಪ್ಲೀಟ್ ಇದಾಗಿದೆ. ಆಗ ಅವಳ ಗಂಡನ ಅಂತ ಹೇಳ್ತಾರೆ, ನಮ್ದು ಫ್ಯಾಮಿಲಿ ಎಂಥದ್ದು ಪ್ಲಾನಿಂಗ್. ಪ್ರಭುಪಾದ ಹೇಳ್ತಾರೆ, ಇದು ನಾವು ಹೇಗೆಂದ್ರೆ ಕಲಿಯುಗದಲ್ಲಿ ಇದನ್ನು ನಾವು ಫಾಲೋ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ಪ್ರಭುಪಾದ ಹೇಳ್ತಾರೆ, ಅನುಸರಣೆ ಅನುಕರಣೆ. ಶುದ್ಧ ಭಕ್ತರನ್ನು ಜಸ್ಟ್ ನಾವು ನೋಡ್ಬೇಕು. ನಾವು ಕೂಡ ಪ್ರಭುಪಾದ ಹೇಳ್ತಾರೆ, ಕಲಿಯುಗದ ನಾನು ಮುನಿ ಆಗ್ತೇನೆ, ಇಲ್ಲ, ನಮ್ಗೆ ಅದು ಆಗ್ಲಿಕ್ಕಿಲ್ಲ. ಹಾಗಾಗಿ ಮತ್ತೆ ಅವಳ ಗಂಡ ಹೇಳ್ತಾನೆ, ನೀನು ನನ್ನ ಜೊತೆ ಇಷ್ಟು ವರ್ಷ ಕಾಲ ನನಗೆ ನಿಸ್ವಾರ್ಥ ಸೇವೆ ಮಾಡಿದಕ್ಕಾಗಿ ನಾನು ಮಾಡಿದ ತಪಸ್ಸಲ್ಲಿ ಅರ್ಧ ಭಾಗ ನಿನಗೆ ಕೊಡ್ತೇನೆ. ಪ್ರಭುಪಾದಲ್ಲಿ ಹೇಳ್ತಾರೆ, ತಪಸ್ಸು ಮಾಡಿದ ಯಾರು? ಕಂದರ್ಪ ಮುನಿ. ಬೆನಿಫಿಟ್ ಲಾಭ ಯಾರಿಗೆ ಸಿಕ್ತು? ಲಾಭ ದೇವವತಿಗೆ ಸಿಕ್ತು. ಹಾಗಾಗಿ ನೋಡಿ, ಇದು ಆಕ್ಚುಲಿ ಶಾಸ್ತ್ರದಲ್ಲಿ ಉಂಟು. ಅರ್ಧಾಗಿನಿ ಅಂದ್ರೆ ಗಂಡ ಈಗ ಭಕ್ತಿಯಲ್ಲಿ ಮುಂದೆ ಹೋದ್ರೆ ಅದರ ಅರ್ಧ ಬಸಿ ಹೆಂಡತಿ ಸಿಗ್ತದಂತೆ. ಹಾಗಾಗಿ ಅಲ್ಲಿ ಪ್ರಭುಪಾದ ಮೆನ್ಷನ್ ಮಾಡ್ತಾರೆ. ಮತ್ತೆ
ಅವ್ರು ಎಂತ ಮಾಡ್ತಾರೆ ಅಂದ್ರೆ ಆ ಮಗು ಮಗು ಬೇರೆ ಯಾರಲ್ಲ, ಈ ಕಪಿಲ ಮುನಿ ಅಂದ್ರೆ ಕೃಷ್ಣನ ಇನ್ಕಾರ್ನೇಷನ್. ಮಗು ಹುಟ್ಟಿಸಿ ಅವ್ರು ವಾಪಸ್ ಕಾಡಿಗೆ ಹೋಗ್ತಾರೆ. ಪ್ರಭುಪಾದ ಹೇಳ್ತಾರೆ, ನಾವು ಕಾಡಿಗೆ ಹೋಗುವುದಂದ್ರೆ ಯಾಕೆ? ಈಗ ಈ ಸತ್ಯಯುಗದಲ್ಲಿ ಕಾಡಿಗೆ ಹೋಗ್ತಾ ಇದ್ರು ಯಾಕೆಂದ್ರೆ ಕೃಷ್ಣನನ್ನು ಸಮಾಧಿ ಆಗಲಿಕ್ಕೆ, ಸಾಕ್ಷಾತ್. ಆದ್ರೆ ಕೃಷ್ಣನೇ ನಮಗೆ ಮಗುವಾಗಿ ಹುಟ್ಟಿದ್ದಾನೆ. ಕಪಿಲ ಮುನಿ ಬೇರೆ ಯಾರಲ್ಲ, ಕೃಷ್ಣನ ಅವತಾರ. ಆದ್ರೆ ಪ್ರಭುಪಾದ ಹೇಳ್ತಾರೆ, ಅಲ್ಲಿ ಭಾವಾರ್ಥದಲ್ಲಿ ಟಿಪ್ಪಣಿ ಕೊಡ್ತಾರೆ, ನಮ್ಗೆ ಎಷ್ಟೇ ಅಟ್ಯಾಚ್ಮೆಂಟ್ ಇರಲಿ, ನಮ್ಮ ಸರ್ಟನ್ ಟೈಮ್ ಆದಮೇಲೆ ನಾವು ಈ ಫ್ಯಾಮಿಲಿಯನ್ನು ಬಿಟ್ಟು ನಾವು ಕೃಷ್ಣ ಭಜನೆಯಲ್ಲಿ ಪೂರ್ತಿ ಸೀರಿಯಸ್ ಆಗಬೇಕಂತ ಪ್ರಭುಪಾದ ಇದು ಇದರ ಅರ್ಥ. ಯಾಕೆಂದ್ರೆ ಅವ ಹೋದ ಉದ್ದೇಶ ಅಂತಂದ್ರೆ ಕೃಷ್ಣನ ಸಾಕ್ಷಾತ್ಕಾರ ಆಗ್ಲಿಕ್ಕೆ. ಆದ್ರೆ ಮನೆಯಲ್ಲಿ ಮಗುವೇ ಕೃಷ್ಣನಾಗಿ ಹುಟ್ಟಿದ್ದಾನೆ, ಮತ್ತೆ ಯಾಕೆ ಹೋದ ಆಗ ಪ್ರಭುಪಾದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಅಂದ್ರೆ ನಮ್ದು ಸರ್ಟನ್ ಟೈಮಲ್ಲಿ ನಾವು ಎಲ್ಲ ಫ್ಯಾಮಿಲಿ ಇದನ್ನು ಬಿಟ್ಟು ನಾವು ಟೋಟಲಿ ಕೃಷ್ಣನಲ್ಲಿ ಕೃಷ್ಣ ಭಜನೆಯಲ್ಲಿ ನಾವು ಲೀನರಾಗಬೇಕಂತ ಪ್ರಭುಪಾದ ಹೇಳಿದೆ. ಯಾಕಂದ್ರೆ ಸಾಯೋ ಟೈಮಲ್ಲಿ ಟೋಟಲ್ ನಮಗೆ ಕೃಷ್ಣನೇ ಆಸರೆ. ಹಾಗಾಗಿ ಕಪಿಲ ದೇವರಿಗೆ ಕೃಷ್ಣ ಭಜನೆ ಬಗ್ಗೆ ಹೇಳುವಂಥದ್ದು ಇದು ಕಪಿಲ. ತುಂಬಾ ಬ್ಯೂಟಿಫುಲ್ ಈ ಎಂತ ಹೇಳುದು ಭಾಗವತಂಲಿ ಉಂಟು. ಭರತರಲ್ಲಿ ಶ್ರೇಷ್ಠನಾದ ಅರ್ಜುನನೇ ಚರಾಚರಗಳಾಗಿ ಅಸ್ತಿತ್ವದಲ್ಲಿರುವ ಏನನ್ನು ನೀನು ಕಂಡರೂ ಅದು ಕ್ಷೇತ್ರ ಮತ್ತು ಕ್ಷೇತ್ರದ ಸಂಯೋಗ ಎಂದು ತಿಳಿದುಕೋ. ಸಮಂ ಸರ್ವೇಷು ಭೂತೇಷು ತಿಷ್ಠಾಂತಂ ಪರಮೇಶ್ವರಂ ವಿನಶ್ಯತ್ಸ್ವ ಅವಿನಶ್ಯಂತ್ಯಂ ಯಾ ಪಶ್ಯತಿ ಚ ಪಶ್ಯತಿ. ಎಲ್ಲಾ ದೇಹಗಳ ಜೀವಾತ್ಮನ ಜೊತೆಗಿರುವ ಪರಮಾತ್ಮನ ಕಂಡುಕೊಂಡು ನಾಶವಾಗುವ ದೇಹದಲ್ಲಿರುವ ಜೀವಾತ್ಮನಾಗಲಿ ಪರಮಾತ್ಮನಾಗಲಿ ಅಳಿಯುವುದಿಲ್ಲ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುವುದೇ ನಿಜವಾಗಿ ನೋಡುತ್ತಾನೆ. ಅಂದ್ರೆ ಈಗ ನಾವು ಸಾಯುವಾಗ ನಾವು ಹೋಗ್ತೇವೆ, ನಿನ್ನ ತನಕ ಒಟ್ಟಿಗೆ ಇದ್ರು, ಈಗ ಸತ್ತು ಹೋದ್ರು, ಅವರೆಲ್ಲ ಸತ್ರು ಅಂತ. ಯಾವ ಸತ್ತಿದೆ? ಆತ್ಮಗೆ ಸಾವಿಲ್ಲ ನೋಡಿ. ಎಲ್ಲಾ ದೇಹಗಳ ಜೀವಾತ್ಮನ ಜೊತೆ ಇರುವ ಪರಮಾತ್ಮ ಕಂಡುಕೊಂಡು ನಾಶವಾಗುವ ದೇಹದಲ್ಲಿ ಜೀವಾತ್ಮನಿಗೆ ಪರಮಾತ್ಮ ಅಳಿಯುವುದಿಲ್ಲ ಎನ್ನುವ ಅರ್ಥ ಮಾಡುವುದು ನಿಜ ಜ್ಞಾನ. ಆತ್ಮನಿಗೆ ಸಾವಿಲ್ಲ, ಇದನ್ನ ನಾವು ಅರ್ಥ ಮಾಡ್ಬೇಕು. ಕೂಗುದಲ್ಲ ಸುಮ್ಮನೆ, ಅವರು ಸತ್ರು, ಅವರು ಅವರದೇ ನೆನಪು ಬರ್ತಾ ಉಂಟು, ಅವರು ಯಾಕಂದ್ರೆ ಆತ್ಮಗೆ ಸಾವಿಲ್ಲ. ನಾವು ಇದಕ್ಕೆ ಬರಬೇಕು ನೋಡಿ, ಇದೇ ನಿಜ ಜ್ಞಾನ. ಪರಮಾತ್ಮನಾಗಲಿ ಜೀವಾತ್ಮ ಪರಮ ಅಳಿಯುವುದಿಲ್ಲ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುವವನೇ ನಿಜವಾಗಿ ನೋಡುತ್ತಾನೆ, ಅವನೇ ನಿಜ ಜ್ಞಾನವನ್ನು. ಎಲ್ಲೆಲ್ಲೂ ಪ್ರತಿಯೊಂದು ಜೀವಂತ ಪ್ರಾಣಿಯಲ್ಲೂ ಒಂದೇ ಸಮನಾಗಿ ಪರಮಾತ್ಮ ಇರುವುದನ್ನು ಕಾಣಬಲ್ಲವನು ತನ್ನ ಮನಸ್ಸಿಂದ ತನ್ನನ್ನು ಹೀನ ಸ್ಥಿತಿಗೆ ತಂದುಕೊಳ್ಳುವುದಿಲ್ಲ. ಹೀಗೆ ಅವನು ಪರಮಗತಿಯನ್ನು ಸೇರುತ್ತಾನೆ. ದೇಹವು ಎಲ್ಲ ಕರ್ಮಗಳು ಮಾಡುತ್ತದೆ, ಅದು ಐಹಿಕ ಪ್ರಕೃತಿಯಿಂದ ಆಗಿದೆ. ತಾನು ಏನನ್ನು ಮಾಡುವುದಿಲ್ಲ ಎಂದು ಯಾರು ನೋಡಬಲ್ಲವರು ಅವನೇ ನಿಜವಾಗಿ ನೋಡ್ತಾನೆ. ನೋಡಿ, ಎಲ್ಲ ಮಾಡುವುದು ದೇಹ, ಆತ್ಮ ಅಲ್ಲ. ಅದು ಕೂಡ ಹೇಗಂದ್ರೆ ಐಹಿಕ ಪ್ರಕೃತಿಯಿಂದ ನಾವು ಅಟ್ಯಾಚ್ ಆದಾಗ ಇದು ಮಾಡುವುದು, ಇದನ್ನು ನೋಡುವವ ನಿಜವಾಗಿ ನೋಡ್ತಾನೆ. ಆಕಾಶ ಎಲ್ಲೆಲ್ಲೂ ಇದ್ದರೂ ತನ್ನ ಸೂಕ್ಷ್ಮ ಸ್ವರೂಪದಿಂದಾಗಿ ಅದು ಯಾತರನೇ ಬೆರೆಯುವುದಿಲ್ಲ. ಹಾಗೆ ಬ್ರಹ್ಮನ ದೃಷ್ಟಿಯಲ್ಲಿ ಸ್ಥಿತನಾಗಿರುವ ಆತ್ಮನು ಈ ದೇಹದಲ್ಲಿದ್ದರೂ ದೇಹದ ಜೊತೆ ಬೆರೆಯುವುದಿಲ್ಲ. ನೋಡಿ, ಇದು ನಾವು ಅರ್ಥ ಮಾಡಬೇಕು. ಪ್ರಪಂಚದರೆ ಈಗ ನಾವು ಒಂದು ಬಟ್ಟೆಯನ್ನು ಹಾಕಿ ಇನ್ನೊಂದು ಬಟ್ಟೆ ಹಾಕ್ತೇವೆ, ಅದೇ ರೀತಿ ನಮ್ಮ ಒಂದು ದೇಹವನ್ನು ತೆಗೆದು ಇನ್ನೊಂದು ದೇಹ ನಾವು ಹೋಗ್ತೇವೆ, ಆತ್ಮ. ಇದನ್ನು ಅರ್ಥ ಮಾಡುವ ನಿಜವಾಗಿ ಅಂದ್ರೆ ಆತ್ಮ ದೇಹದ ಜೊತೆ ಬೆರೆಯುವುದಿಲ್ಲ, ತಿಳ್ಕೊಳ್ಳಿ. ಬಡತವಂಶ ಅರ್ಜುನನೇ, ಒಬ್ಬನೇ ಸೂರ್ಯನ ಇಡೀ ವಿಶ್ವವನ್ನು ಹೇಗೆ ಬೆಳಗುತ್ತಾನೋ ಹಾಗೆ ದೇಹದೊಳಗಿರುವ ಜೀವಿ ಪ್ರಜ್ಞೆಯಿಂದ ಇಡೀ ದೇಹವನ್ನು ಬೆಳಗುತ್ತಾನೆ. ಇದು ನೋಡಿ, ಸತ್ತ ದೇಹ ನಾವು ಹೋಗ್ತೇವೆ, ಅವ್ರು ಸತ್ತಿದ್ದಾರೆ ಅವ್ರು ಸತ್ತು ಹೋದ್ರು, ಎಂತ ಸತ್ತಿದೆ? ದೇಹ ಅಲ್ಲೇ ಉಂಟು, ಎಂತ ಸತ್ತಿದೆ? ಆತ್ಮ ಹೋಯ್ತು ಅಷ್ಟೇ. ಅದೇ ರೀತಿ ನೋಡಿ, ಇಲ್ಲಿ ಹೇಳುವಂಥದ್ದು, ಸೂರ್ಯನು ಇಡೀ ವಿಶ್ವವನ್ನು ಹೇಗೆ ಬೆಳಗಿಸ್ತಾನೋ ಹಾಗೆ ದೇಹದೊಳಗ ಆ ಜೀವಿಯ ಪ್ರಜ್ಞೆ ಆತ್ಮ ಇಡೀ ದೇಹವನ್ನು ಬೆಳಗಿಸ್ತದೆ. ಆತ್ಮ ಎಲ್ಲಿ ಹೋಯಿತು, ಆಗ ಅದಕ್ಕೆ ಪ್ರಜ್ಞೆ ಇಲ್ಲ. ಜ್ಞಾನದ ಕಣ್ಣುಗಳನ್ನು ಕ್ಷೇತ್ರ ಮತ್ತು ಕ್ಷೇತ್ರ ನಡುವಣ ವ್ಯತ್ಯಾಸವನ್ನು ಕಾಣಬಲ್ಲವರು ಮತ್ತು ಐಹಿಕ ಪ್ರಕೃತಿಯಲ್ಲಿ ಬಂಧನದಿಂದ ಮೋಕ್ಷ ಪಡೆಯುವ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳಬಲ್ಲವರು ಪರಮಗುರಿಯನ್ನು ಮುಟ್ಟುತ್ತಾರೆ. ಅದೇ ನಾವು ನಿಜವಾಗಿ ಎಂತ ಅರ್ಥ ಮಾಡಬೇಕು, ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಇದರ ನಡುವೆ ನಾವು ವ್ಯತ್ಯಾಸವನ್ನು ನೋಡ್ಬೇಕು. ಎಸ್, ಅಧ್ಯಾಯ ಸಾರಾಂಶ. ಅರ್ಜುನ 6 ಪ್ರಶ್ನೆಗಳು. ಏತದ್ ವೇದ ಇಚ್ಛಾಮಿ ವಿವರಣೆ. ಕ್ಷೇತ್ರ ಮತ್ತು ಜ್ಞಾನ. ಕ್ಷೇತ್ರಾಜ್ಞಾಂ ಚಾಪಿ ಮಾಂ ವಿಧಿ. ಜ್ಞಾನವನ್ನು ಪಡೆಯುವ ಪ್ರಕ್ರಿಯೆ. ಮಹಿ ಚ ಅನನ್ಯ ಯೋಗೇನ ಜ್ಞೇಯಂ, ತಿಳಿಯಬೇಕಾದ ಜ್ಞಾನದ ವಸ್ತು. ಸರ್ವತ ಪಾನಿಪಾದಂ ತತ್. ಪ್ರಕೃತಿ ಪುರುಷ ಮತ್ತು ಕೂಡುವಿಕೆ. ಕಾರಣ ಗುಣ ಸಂಘಾಸ್ಯ. ಜ್ಞಾನ ದೃಷ್ಟಿ. ಕ್ಷೇತ್ರ ಕ್ಷೇತ್ರಜ್ಞೋ ಏವಂ ಅಂತರಂ ಜ್ಞಾನ ಚಕ್ಷುಷ. ಎಸ್, ಯಾವ್ದ ಪ್ರಶ್ನೆಯಲ್ಲಿ ಕೇಳ್ಬೋದು.
ನೋಡಿ ನಿಮ್ಗೆ ಜ್ಞಾನ ಸಿಕ್ಕಿದೆ ಈಗ. ಎಸ್ ಎಸ್ ಡಾಕ್ಟರ್ ಜನಾರ್ದನ್ ನಾಯಕ್. ಹರಿ ಓಂ ಸ್ವಾಮೀಜಿಯವರೇ. ಹೇಳಿ ಹೇಳಿ. ಪರಮಾತ್ಮನಿಗೆ ಇಂದ್ರಿಯಗಳಿಲ್ಲ, ನಿರಾಸಕ್ತನು ಅಂತ ಹೇಳಿದಿರಿ. ಹ್ಮ್. ಹಾಗಿದ್ರೆ ದೇವಸ್ಥಾನಗಳಲ್ಲಿ ಪೂಜೆ ಮಾಡುವುದು, ನೈವೇದ್ಯ ಸಲ್ಲಿಸುವುದು, ಜಾತ್ರೆ ಮಾಡಿಸುವುದು ಅವಶ್ಯಕತೆ ಇದೆಯಾ? ನೋಡಿ, ಇದಕ್ಕೆ ಹೇಳುವುದು ಅಚಿಂತ್ಯ ಭೇದ ಭೇದ ತತ್ವ ಅಂತ. ಇದಕ್ಕೆ ನೀವು ಅರ್ಥ ಮಾಡ್ಲಿಕ್ಕೆ ನೀವು ಕೃಷ್ಣ ಪ್ರಜ್ಞೆಯಲ್ಲಿ ನಿರತರಾಗಬೇಕು. ಇಂದ್ರಿಯಗಳಿಲ್ಲ ಅಂದ್ರೆ ನೋಡಿ, ಕೃಷ್ಣನ ಹೆಸರು ಋಷಿಕೇಶ. ಋಷಿಕ ಅಂದ್ರೆ ಇಂದ್ರಿಯ, ಕೇಶ ಅಂದ್ರೆ ಒಡೆಯ, ಇಂದ್ರಿಯಗಳ ಒಡೆಯ. ಆದ್ರೂ ಕೂಡ ಅವನಿಗೆ ಈ ಭೌತಿಕ ಇಂದ್ರಿಯ ಇಲ್ಲ, ಆಧ್ಯಾತ್ಮಿಕ ಇಂದ್ರಿಯ ಉಂಟು, ಅದು ನಿಮಗೆ ಕಾಣೋದಿಲ್ಲ. ಅದಕ್ಕೆ ನೀವು ಕೃಷ್ಣ ಪ್ರಜ್ಞೆಯಲ್ಲಿ ಪ್ರೋಗ್ರೆಸ್ ಆಗಬೇಕು. ನಾವೀಗ ಅಂತಂದ್ರೆ ನಮ್ಮ ಲೆವೆಲ್ ಅನ್ನು ನೋಡುವಂಥದ್ದು. ನಮ್ಮ ಈ ಇಂದ್ರಿಯ ಸರ್, ನಮ್ಮ ಇಂದ್ರಿಯ ಮತ್ತೆ ಕೃಷ್ಣ ಇಂದ್ರಿಯಕ್ಕೆ ತುಂಬಾ ವ್ಯತ್ಯಾಸ ಉಂಟು. ನಮ್ಮ ಭೌತಿಕ ಇಂದ್ರಿಯ ಕೃಷ್ಣಂದು ಆಧ್ಯಾತ್ಮಿಕ ಇಂದ್ರಿಯಗಳು. ಆ ಆಧ್ಯಾತ್ಮಿಕ ಇಂದ್ರಿಯಗಳು ನಿಮ್ಮ ಈ ಕಣ್ಣಿಗೆ ಕಾಣುವುದಿಲ್ಲ. ಅದಕ್ಕೆ ನಮಗೆ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಪ್ರೋಗ್ರೆಸ್ ಆದ್ರೆ ಮಾತ್ರ ನಮಗೆ ಕಾಣ್ತದೆ. ತಿಳಿದಾ? ಎಸ್ ಸರಿ, ಧನ್ಯವಾದ. ಧನ್ಯವಾದ. ಸೆಲ್ವಿ ಬಾಲಕೃಷ್ಣನ್. ಹರಿ ಓಂ ಗುರುಜಿ. ಹರಿ ಓಂ ಗುರುಜಿ, ಈಗ ಪರ್ಟಿಕ್ಯುಲರ್ ಆಗಿ ಬೇರೆ ಬೇರೆ ಈಗ ಯಾವುದೇ ಧ್ಯಾನವನ್ನ ಮಾಡ್ಬೇಕಾದ್ರೆ ಇಷ್ಟು ಬಾರಿ ಶ್ಲೋಕಗಳನ್ನ ಹೇಳ್ಬೇಕು, ಪಠಿಸ್ಬೇಕು ಅಂತ ಹೇಳಿರ್ತಾರೆ. ಹಾಗಾಗಿ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನ ನಾಮಸ್ಮರಣೆಯನ್ನ ಮಾಡ್ಬೇಕಾದ್ರೆ ಪರ್ಟಿಕ್ಯುಲರ್ ಆಗಿ ಇಷ್ಟೇ ಸರಿ ಮಾಡ್ಬೇಕು ಅಂತ ಇದೆಯಾ ಗುರುಜಿ? ಮತ್ತೆ ಈಗ 16 ಸುತ್ತು ಮಾಡ್ಬೇಕು. ನಮ್ಮ ಆಚಾರ್ಯ ಕೊಟ್ಟಿದ್ದಾರೆ 16 ಸುತ್ತು. 16 ಸುತ್ತು ಅಂದ್ರೆ 2 ಗಂಟೆ ದಿವಸದಲ್ಲಿ ಜಪ ಮಾಡ್ಬೇಕು. 16 ಸುತ್ತು 108 × 16. ಓಕೆ ಗುರುಜಿ, ಮತ್ತೆ ಪರ್ಟಿಕ್ಯುಲರ್ ಆಗಿ ಈಗ ಶ್ಲೋಕಗಳು ಬರ್ದೇ ಇರೋರು ಬರೀ ಶ್ರೀಕೃಷ್ಣ ಪರಮಾತ್ಮನ ಹೆಸರನ್ನ ಹೇಳಿದ್ರೆ ಸಾಕ ಗುರುಜಿ, ಅಥವಾ ಅದಕ್ಕೊಂದು ಮೆಥಡಾಲಜಿ ಇದೆಯಾ? ಇಲ್ಲ, ಇದಕ್ಕೆ ನೋಡಿ ಹೇಗೆ ಅಂದ್ರೆ, ಈಗ ನಮ್ಮ ಸಂಪ್ರದಾಯದಲ್ಲಿ ಪ್ರಭುಪಾದ್ ಘೋಷಾನಂದಿ. ಓಕೆ. ಪ್ರಭುಪಾದ್ ಇದು ಗುರು ಶ್ರೀಲ ಭಕ್ತಿಸಿದ್ಧಾಂತ ಸರಸ್ವತಿ, ಅವರು ಕೂಡ ಘೋಷಾನಂದಿ. ಶ್ರೀಲ ಭಕ್ತಿಸಿದ್ಧಾಂತ ಸರಸ್ವತಿ ಠಾಕೂರ್ ಇದು ಗುರು ಗೌರ್ ಕಿಶೋರ್ ದಾಸ್ ಬಾಬುಜಿ ಮಹಾರಾಜ್, ಅವರು ಭಜನಾನಂದಿ. ಅವರ ಗುರು ಭಕ್ತಿ ವಿನೋದ್ ಠಾಕೂರ್ ಮಹಾರಾಜ್, ಅವರು ಘೋಷಾನಂದಿ. ಅವರ ಗುರು ಭಕ್ತಿ ವಿನೋದ್ ಠಾಕೂರ್ ಮಹಾರಾಜ್ ಗುರು ಜಗನ್ನಾಥ ದಾಸ್ ಬಾಬುಜಿ ಮಹಾರಾಜ್, ಅವರು ಭಜನಾನಂದಿ. ಈ ಗೌರ್ ಕಿಶೋರ್ ದಾಸ್ ಬಾಬುಜಿ ಮಹಾರಾಜ್ ಮತ್ತೆ ಗೌರ್ ಕಿಶೋರ್ ಜಗನ್ನಾಥ ದಾಸ್ ಬಾಬುಜಿ ಇಬ್ಬರು ಕೂಡ ಭಜನಾನಂದಿ. ಅಂದ್ರೆ ಅವ್ರಿಗೆ ಎಂತ ಎಜುಕೇಶನ್ ಇಲ್ಲ, ಆದ್ರೂ ಕೂಡ ಅವರು ಆಚಾರ್ಯರು. ಅದು ಹೇಗೆ? ಏಕೆಂದ್ರೆ ಖಾಲಿ ಜಪದಲ್ಲಿ ನಿಮ್ಗೆ ಎಲ್ಲವೂ ಸಿಗ್ತದೆ. ಆದ್ರೆ ನಾವು ಪ್ರಭುಪಾದ್ ಹೇಳ್ತಾರೆ ಅನುಸರಣೆ ಅನುಕರಣೆ. ನಾವು ಅವರನ್ನು ಅನುಕರಣೆ ಮಾಡ್ಲಿಕ್ಕಿಲ್ಲ, ಅವರು ಮಾಡಿದ್ದಾರೆ ನಾನು ಕೂಡ. ಅಂದ್ರೆ ನಾವು ಅನುಸರಣೆ, ಅವ್ರು ನೋಡಿ ಅವರಂದ್ರೆ 24 ಗಂಟೆ ಮಾಡ್ತಾ ಇದ್ರು ಇಬ್ಬರು, ಗೌರ್ ಕಿಶೋರ್ ಜಗನ್ನಾಥ್. ನಮ್ಗೆ ಹಾಗೆ ಆಗುದಿಲ್ಲ, ನಾವು ಆ ಲೆವೆಲ್ ಅಲ್ಲಿ ಇಲ್ಲ, ನಮ್ಗೆ 2 ಗಂಟೆ ಮಾಡ್ಲಿಕ್ಕೆ ಅಷ್ಟೇ. ಓಕೆ ಪ್ರಭುಜಿ, ಮತ್ತೆ ನೀವು ನಮ್ಗೀಗ ಏನು ಪ್ರತಿಯೊಬ್ಬರಿಗೂ ಕೂಡ ಗುರುಗಳು ಬೇಕು ಅಂತ ಹೇಳಿದ್ರಲ್ಲ ಗುರುಜಿ, ಮಾರ್ಗದರ್ಶಕರಾಗಿ ಬೇಕು ಅಂತ. ಈಗ ನೀವೇನ್ ನಮ್ಗೆ ಗುರುವಾಗಿ ಇವತ್ತಿನ ದಿನ ನಮ್ಗೆ ಹೇಳ್ಕೊಡ್ತಿದ್ದೀರಾ. ಗುರುವಾಗಿರ್ತಕ್ಕಂಥ ತಾವು ಪ್ರತಿದಿನ ಎಷ್ಟು ಗಂಟೆ ಒಂದು ಪ್ರಾರ್ಥನೆಯನ್ನ ಸಲ್ಲಿಸ್ತೀರಾ ಗುರುಜಿ ಭಗವಂತನಿಗೆ? ನೋಡಿ, ನಮ್ಗೆ 2 ಗಂಟೆ ಹೇಳಿದಂಥದ್ದು ಪ್ರಭುಪಾದ್ ನಮ್ಗೆ 2 ಗಂಟೆ ಜಪ, 1 ಗಂಟೆ ಕೀರ್ತನ್, 2 ಗಂಟೆ ಓದುವಂಥದ್ದು, 3 ಗಂಟೆ ಸೇವೆ. ನಾವು ಅದನ್ನು ಮಾಡ್ತಾ ಇದ್ದೇವೆ. ಪ್ರಭುಪಾದ್ ಹೇಳಿದನ್ನು ನಾವು ಮಾಡ್ತಾ ಇದ್ದೇವೆ ಅಷ್ಟೇ. ಪ್ರಭುಪಾದ್ ಹೇಳಿದ್ರು ಅಮಾರಿ ಆಜ್ಞಾ ಹೋ ಯಾ ಜಾರಿ ದೇಕು ತಾರಿಕವು ಕೃಷ್ಣ ಉಪದೇಶ. ನನ್ನ ಆಜ್ಞೆಯಲ್ಲಿ ನೀನು ಗುರು ಅಂದ್ರೆ ಚೈತನ್ಯ ಮಹಾಪ್ರಭು ಹೇಳಿದಂಥದ್ದು, ಎಲ್ಲರಿಗೂ ನೀನು ಉಪದೇಶ ಕೊಡು ಅಂತ ಹೇಳಿದ್ದಾರೆ. ಆದ್ರೆ ನೋಡಿ, ಎಂತಂದ್ರೆ ನಾನು ಪೋಸ್ಟ್ ಮ್ಯಾನ್ ಅಷ್ಟೇ. ನಿಜವಾಗಿ ಪ್ರಭುಪಾದ್ ಗುರು, ಅವರು ಕೊಟ್ಟ ಮೆಸೇಜ್ ಅನ್ನು ನಿಮ್ಗೆ ನಾನು ಹೇಳಿದ್ದೇನೆ ಅಷ್ಟೇ. ಹಾಗಾಗಿ ನಾನು ಜಸ್ಟ್ ಪೋಸ್ಟ್ ಅನ್ನು ನಿಮ್ಗೆ ಕೊಟ್ಟಿದ್ದೇನೆ. ಇನ್ನು ಪೋಸ್ಟ್ ಅನ್ನು ತೆಗೆದು ನೀವು ಅದನ್ನು ಓದ್ಬೇಕಷ್ಟೇ. ಸರಿ ಪ್ರಭುಜಿ, ಧನ್ಯವಾದ ಪ್ರಭುಜಿ. ಧನ್ಯವಾದ. ಎಸ್ ವೇದ. ಗುರುಗಳೇ, ಹರೇ ಕೃಷ್ಣ, ನಮಸ್ಕಾರ. ಗುರುಗಳೇ, ನಿನ್ನೆ ನಾನು ಧ್ಯಾನ ಮಾಡ್ತಿರ್ಬೇಕಾದ್ರೆ ಲೈಕ್ ಒಂದ್ 15-20 ಮಿನಿಟ್ಸ್ ಆದ್ಮೇಲೆ ನನ್ಗೆ ನಾನ್ ಎಲ್ಲಿದ್ದೀನಿ ಅಂತಾನೆ ಗೊತ್ತಾಗ್ಲಿಲ್ಲ. ನಾನು ಆಕ್ಚುಲಿ ಧ್ಯಾನ ಮಾಡ್ತಿದ್ದೀನಿ. ದಯವಿಟ್ಟು ಧ್ಯಾನದ ಬಗ್ಗೆ ಇಲ್ಲಿ ಹೇಳ್ಬೇಡಿ. ಧ್ಯಾನ ಈ ಯುಗಕ್ಕೆ ರೆಕಮೆಂಡೆಡ್ ಅಲ್ಲ. ಹೌದಾ? ಧ್ಯಾನ ಈ ಯುಗಕ್ಕೆ ರೆಕಮೆಂಡೆಡ್ ಅಲ್ಲ. ಪ್ರಭುಪಾದ್ ಹೇಳ್ತಾರೆ ಧ್ಯಾನ ಮಾಡುದಂದ್ರೆ, ಪ್ರಭುಪಾದ್ ಹೇಳ್ತಾರೆ ಈ ಧ್ಯಾನ ಮಾಡಿದ ಮೇಲೆ ಈಗ ಹೆಚ್ಚಿನವ್ರು ಹೇಳುದು ಅಂತಂದ್ರೆ ನಮ್ಗೆ ತುಂಬಾ
ಫ್ರೆಶ್ ಆದೆ. ಪ್ರಭುಪಾದ ಹೇಳ್ತಾರೆ ಮಲಗಿದ ಮೇಲೆ ಯಾರು ಕೂಡ ಫ್ರೆಶ್ ಆಗ್ತಾರೆ. ಪ್ರಭುಪಾದ ಹೇಳ್ತಾರೆ ಈಗ ನಾವು ರಾತ್ರಿ ಮಲಗಿದ ಎದ್ದ ಕೂಡಲೇ ನಾವು ಫ್ರೆಶ್ ಆಗ್ತೇವೆ, ನಿದ್ದೆ ಮಾಡಿದ ಮೇಲೆ ನಾವು ಫ್ರೆಶ್ ಆಗ್ತೇವೆ. ಹಾಗಾಗಿ ಧ್ಯಾನವು ಈ ಯುಗಕ್ಕೆ ಅಲ್ಲ, ದಯವಿಟ್ಟು ತಿಳ್ಕೊಳ್ಳಿ. ಈ ಯುಗಕ್ಕೆ ಹರಿನಾಮ ಸಂಕೀರ್ತನ. ಓಕೆ ಓಕೆ. ಎಸ್. ಬಟ್ ಮೆಡಿಟೇಷನ್ ಮಾಡಿ ಅಂತ ಎಲ್ಲರೂ ರೆಕಮೆಂಡ್ ಮಾಡ್ತಾರೆ. ಇಲ್ಲ ಇಲ್ಲ, ಮೆಡಿಟೇಷನ್ ನಾ ಅದೇ ಕೇಳೋದು, ಸರಿಯಾದ ಸಂಪ್ರದಾಯನ ಕೇಳಿ. ತುಂಬಾ ಸಂಸ್ಥೆಗಳುಂಟು, ಬೋಗಸ್ ಸಂಸ್ಥೆಗಳು ಮೆಡಿಟೇಷನ್ ಬಗ್ಗೆ ಹೇಳ್ತಾರೆ, ಆದ್ರೆ ಈ ಯುಗಕ್ಕೆ ಮೆಡಿಟೇಷನ್ ಅಲ್ಲ. ಯಾಕಂದ್ರೆ ಮೆಡಿಟೇಷನ್ ಮಾಡಿದ್ರೆ ತುಂಬಾ ನಮ್ಮ ಮನಸ್ಸು ಮನಸ್ಸು ನೋಡಿ, ಈ ಮನಸ್ಸು ನಿಮ್ಗೆ ಈ ಎಂತ ಹೇಳುದು, 6ನೇ ಅಧ್ಯಾಯದಲ್ಲಿ ಅರ್ಜುನ ಎಂತ ಹೇಳಿದ್ದಾನೆ? ನೀವು ಕ್ಲಾಸ್ 6ನೇ ಅಧ್ಯಾಯ ಬರ್ಲಿಲ್ವಾ ನೀವು? ಇದ್ದೆ. ನೋಡಿ, ಪ್ರಭುಪಾದ ಎಂತ ಹೇಳ್ತಾರೆ ಅಂದ್ರೆ, ಜನರು ಕುರುಡರು, ಅವರು ಫಾಲೋ ಮಾಡುವಂತದ್ದು ಲೀಡರ್ ಕೂಡ ಕುರುಡ. ಹಾಗಾಗಿ ಒಬ್ಬ ಕುರುಡನಿಗೆ ಇನ್ನೊಬ್ಬ ಕಣ್ಣಿದ್ದವ ರೋಡ್ ಕ್ರಾಸ್ ಮಾಡಬೇಕು. ಹಾಗಾಗಿ ನೀವು ಎಂತಂದ್ರೆ ಇಷ್ಟು ಹೇಳಿದ ಮೇಲೆ ಕೂಡ ಫಾಲೋ ಮಾಡ್ತೀರಿ, ನಮ್ಗೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಧ್ಯಾನವು ಅರ್ಜುನ ಅಂತ ಹೇಳುದು ಚಂಚಲ ಮನ ಕೃಷ್ಣ. ಯಾವಾಗ ಧ್ಯಾನ ಅರ್ಜುನನಿಗೆ ಆಗುದಿಲ್ಲ, ಅವಾಗ ತುಂಬಾ ಸಮಯ ಕಾಡಲಿದ್ದ. ಮತ್ತೆ ಈ ಯುಗಕ್ಕೆಲ್ಲ ಸತ್ಯಯುಗಕ್ಕೆ ಧ್ಯಾನ, ಈ ಯುಗಕ್ಕೆ ಹರಿನಾಮ ಸಂಕೀರ್ತನ. ಓಕೆ, ಧನ್ಯವಾದ ಗುರುಗಳ. ಧನ್ಯವಾದ. ನೋಡಿ, ನೀವು ಇದೇ ಆಗುದು. ಈಗ ಪ್ರಭುಪಾದ ಹೇಳ್ತಾರೆ, ಯಾಕಂದ್ರೆ ಈ ಜನರು ಎಷ್ಟು ಹೇಳಿದ್ರು ಕೂಡ ಈಗ, ಹೇಗಂದ್ರೆ ಅಲ್ಲಿ ಹೋಗ್ಬೇಡ, ಅಲ್ಲಿ ಹೋಗ್ಬೇಡ, ಅಲ್ಲಿ ಹೋಗ್ಬೇಡ 1000 ಸತಿ ಹೇಳಿದ್ರು ಕೂಡ ಮಕ್ಕಳು ಎಂತ ಮಾಡ್ತಾರೆ, ಅಲ್ಲಿ ಹೋಗ್ತಾರೆ. ಅಲ್ಲಿ ಹೋಗ್ಬೇಡ ಯಾಕೆ ಹೇಳುದಂದ್ರೆ, ಅಲ್ಲಿ ಎಂತಾದ್ರೂ ಉಂಟು, ಅಲ್ಲಿ ಹೋದ್ರೆ ನಿಂಗೆ ಕಚ್ತದೆ ಅಂತ. ಅದೇ ರೀತಿ ಈ ಧ್ಯಾನ ಯುಗಕ್ಕೆ ಅಲ್ಲ ಅಂತ ನಾವು 1000 ಸತಿ ಹೇಳಿದ್ರು ಕೂಡ ಜನರು ಅದಕ್ಕೆ ಹೋಗ್ತಾರೆ. ಯಾಕೆ ಪ್ರಭುಪಾದ ಹೇಳ್ತಾರೆ, ಯಾಕಂದ್ರೆ ಜನರು ಕುರುಡರಂತೆ. ಮತ್ತೆ ಅವರಿಗೆ ಈ ಕುರುಡನಿಗೆ ಮೋಸ ಮಾಡ್ಲಿಕ್ಕೆ ತುಂಬಾ ಕುರುಡರಿದ್ದಾರೆ, ಅವ್ರು ಮತ್ತೆ ಮೋಸ ಮಾಡ್ತಾರೆ. ಹಾಗಾಗಿ ನಾವು ಇದನ್ನು ತಿಳಿಬೇಕು. ಯೇಸು ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ನಾನು ಭಗವದ್ಗೀತಾಯಿಂದ ಬೇರೆ ಕ್ವೆಶ್ಚನ್ ಕೇಳೋದಕ್ಕೆ ಇಚ್ಛಿಸ್ತೀನಿ, ನೀವು ಅವಕಾಶ ಮಾಡ್ಕೊಟ್ರೆ ನಾನು ಕೇಳ್ತೀನಿ ಪ್ರಭುಜಿ. ಹೇಳಿ. ಅದೇ ಪ್ರಭುಜಿ, ಈಗ ಕರೆಂಟ್ಲಿ ನಾವು ನ್ಯೂಸ್ ಅಲ್ಲೆಲ್ಲ ನೋಡ್ತಾ ಇರೋದು, ನಂಗೆ ಅದರಿಂದ ಒಂದ್ ಡೌಟ್ ಬಂತು. ಈಗ ನಾವು ಹಸುನ ಏನ್ ಗೋಮಾತ ಅಂತ ಪೂಜಿಸ್ತೀವಿ, ಅದನ್ನ ಒಂದು ಹೆಣ್ಣು ಅಂತ ತಿಳಿದ್ರೆ ತಪ್ಪೇನಿಲ್ಲ ಅಂತ ಅನ್ಕೋತೀನಿ. ಈಗ ಒಂದು ಹಸು ಹಾಲ್ ಕೊಡ್ಬೇಕು ಅಂದ್ರೆ ಒಂದು ಹೆಣ್ಣು ರೀತಿ ಅದು ಪ್ರೆಗ್ನೆಂಟ್ ಆಗ್ಬೇಕು ಗುರೂಜಿ. ಬಟ್ ಹಸು ಅನ್ನೋ ಆ ಫೀಲ್ಡ್ ಅಲ್ಲಿ ಒಂದು ಹಸು ಪ್ರೆಗ್ನೆಂಟ್ ಆಗ್ಬೇಕು ಅಂತ ಯಾವ ತರ ಕನ್ಸಿಡರ್ ಮಾಡ್ತಾರೆ ಅಂದ್ರೆ, ಅಹಿಂಸಾ ಅನ್ನೋ ಫೀಲ್ಡ್ ಅಲ್ಲಿ ಲಿಟ್ರಲಿ ಆಗಿ ರೇಪ್ ಮಾಡೋ ತರ ಆ ತರ ಎಲ್ಲ ಮಾಡ್ತಾರೆ. ಅಂದ್ರೆ ಯಾವ್ದೋ ಒಂದು ಟ್ರೀಟ್ಮೆಂಟ್ ಕೊಡ್ತಾರೆ. ಬಟ್ ಅದ ನನ್ ಪ್ರಕಾರ ಅದು ರೇಪ್ ಅಂತ ನಾನು ಕನ್ಸಿಡರ್ ಮಾಡ್ತೀನಿ. ಬಟ್ ಅವ್ರ ಪ್ರಕಾರ ಅದು ಆಗಿರಲ್ಲ, ಜಸ್ಟ್ ಅದು ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಅಂತ ಅವ್ರು ಕನ್ಸಿಡರ್ ಮಾಡ್ತಾರೆ. ಇದೇ ರೀತಿ ಒಂದು ಹೆಣ್ಣಿಗೆ ಈ ತರ ಮಾಡಿದ್ರೆ ಅದನ್ನ ರೇಪ್ ಅಂತ ಕನ್ಸಿಡರ್ ಮಾಡ್ತಾರೆ. ಈಗ ಒಂದು ಹಸು ಹಾಲ್ ಕೊಡ್ಬೇಕು ಅಂದ್ರೆ ಇದನ್ನೆಲ್ಲ ನಡೆಯುತ್ತೆ ಅಲ್ವಾ ಪ್ರಭುಜಿ? ನಾವ್ ಇಷ್ಟೊಂದ್ ಕಷ್ಟ ಕೊಟ್ಟು, ಅಂದ್ರೆ ಗೋಮಾತಾ ಅಂದ್ರೆ ನಾವು ಪೂಜಿಸ್ತೀವಿ, ಅದ್ರಲ್ಲಿ ಎಲ್ಲಾ ದೇವ್ರು ಅಡಗಿರ್ತಾರೆ. ಇಷ್ಟೊಂದ್ ಹಿಂಸೆ ಕೊಟ್ಟು ನಾವ್ ಅದನ್ನ ಹಾಲ್ ಕನ್ಸ್ಯೂಮ್ ಮಾಡೋದು ಒಳ್ಳೇದಾ? ನೋಡಿ, ಅಂತಂದ್ರೆ ಹರೇ ಕೃಷ್ಣ ಪ್ರಭುಜಿ. ನೀವು ಕೃಷ್ಣ ಪ್ರಜ್ಞೆ ಆಗ್ಬೇಕು. ಕೃಷ್ಣ ಪ್ರಜ್ಞೆ ಆದ್ಮೇಲೆ ಇದೆಲ್ಲ ಎಂತಂದ್ರೆ ಈ ರೀತಿ ನಮ್ಮ ಥಾಟ್ಸ್ ಎಲ್ಲ ಹೋಗ್ತದೆ. ಪ್ರಭುಪಾದ ಹೇಳ್ತಾರೆ ಎಂತಂದ್ರೆ, ಈಗ ಒಬ್ಬನ ಹತ್ರ ತುಂಬಾ ಕೆಟ್ಟ ಗುಣಗಳು ಇರ್ತದೆ, ಆದ್ರೆ ಆ ಕೆಟ್ಟದನ್ನು ನಾವು ತೆಗಿಬಾರ್ದು. ಹೇಗೆಂದ್ರೆ ಪ್ರಭುಪಾದ ಹೇಳ್ತಾರೆ, ಈಗ ಒಂದು ದೊಡ್ಡ ಗಾರ್ಬೇಜ್ ಅಲ್ಲಿ ಎಲ್ಲ ಬೇಡ ಇರ್ತದೆ, ಅಲ್ಲಿ ಒಂದು ಈ ತಾವರೆ ಇದ್ರೆ ನಾವು ಈ ತಾವರೆಯನ್ನು ತರ್ಬೇಕು ಅಷ್ಟೇ. ಹಾಗೆ ಅದೇ ರೀತಿ ನಾವು ನೆಗೆಟಿವ್ ನೋಡುದು ಅಂತ ಅಲ್ಲ, ನಾವು ಯಾವಾಗ್ಲೂ ಪಾಸಿಟಿವ್ ನೋಡ್ಬೇಕು. ಅಲ್ಲ ಪ್ರಭುಜಿ, ನಾವು ಅದನ್ನ ಮಿಲ್ಕ್ ಕನ್ಸ್ಯೂಮ್ ಮಾಡ್ತೀವಿ, ಅದಕ್ಕೆ ನಾವು ಮಿಲ್ಕ್ ನೋಡಿ ಮಿಲ್ಕ್ ಶಾಸ್ತ್ರದಲ್ಲಿ ಉಂಟು, ಮಿಲ್ಕ್ ನಾವು ಕನ್ಸ್ಯೂಮ್ ಮಾಡ್ಲೇಬೇಕು. ಓಕೆ ಪ್ರಭುಜಿ, ನಾನು ಒಪ್ಕೋತೀನಿ. ಒಂದು ತಾಯಿ ತನ್ನ ಮಗುಗೆ ಹಾಲನ್ನ ಕೊಡುತ್ತೆ, ಬಟ್ ಹಸುಗೆ ನಾವು ಅವಕಾಶನೇ ಮಾಡ್ಕೊಡೋದಿಲ್ಲ ಪ್ರಭುಜಿ. ಏನೋ 3 days ಕೊಡ್ತಾರೆ, ಮತ್ತೆ ಏನೋ ಪ್ರಾಫಿಟ್ಗೋಸ್ಕರ ಆ ಹಸು ತನ್ನ ಮುದ್ದು ಕರುನ ತಾಯಿಯಿಂದ ಬೇರ್ಪಡಿಸ್ಬಿಟ್ಟು ಪ್ರಾಫಿಟ್ಗೋಸ್ಕರ ಅದನ್ನೆಲ್ಲ ಸೇಲ್ ಮಾಡ್ತಾರೆ. ಮತ್ತೆ ವರ್ಷಕ್ಕೊಂದ್ಸಲ ಇದೇ ತರ ಮಾಡಿ 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 ಅದ್ರಲ್ಲಿ ಯಾಕಂದ್ರೆ ನೋಡಿ, ಅವರಿಗೆ ಯಾರು ಕೃಷ್ಣ ಪ್ರಜ್ಞೆ ಇಲ್ಲ. ಇದಕ್ಕೆ ಸೊಲ್ಯೂಷನ್ ಎಂತ ಗೊತ್ತುಂಟಾ? ಈಗ ನಾವು ಮಾತಾಡಿದ ಸೊಲ್ಯೂಷನ್ ಅಲ್ಲ, ನಾವು ಎಲ್ಲರೂ ಕೃಷ್ಣ ಪ್ರಜ್ಞೆ ಮಾಡ್ಬೇಕು. ಈ ರೀತಿ ನೀವು ನನ್ನ ಹತ್ರ ಮಾತಾಡಿದ ಎಂತ ಪ್ರಯೋಜನ ಉಂಟು? ನಾನು ಹಾಗೆ ಮಾಡುದಿಲ್ಲ.
ಇಲ್ಲ ಇಲ್ಲ ಹಾ. ನನ್ಗೆ ಇದು ಡೌಟ್, ಅದಕ್ಕೆ ನಾನು ಅಲ್ಲ ಡೌಟ್ ನೋಡಿ, ಕೇಳ್ಕೊಂಡಿದ್ದು ಡೌಟ್ ಯಾಕೆ ಆಗಿ ಈ ತರ ನೋಡಿ, ಮಾಡ್ತಿದ್ದಾರೆ ಅಂತ, ಇದಕ್ಕೆ ಯಾಕೆ ಈ ತರ ಸೊಲ್ಯೂಷನ್ ಬೇಕಲ್ಲ, ಮಾಡ್ತಿದ್ದಾರೆ. ಅಲ್ಟಿಮೇಟ್ ಸೊಲ್ಯೂಷನ್ ಅದೇ ಅಂತ ಪ್ರಭುಜಿ, ಎಲ್ಲರೂ ಇದ್ರೆ ಕೃಷ್ಣ ಭಜನೆ ಏನಾದ್ರೂ ಅಂದ್ರೆ ತಿಳಿಸ್ಕೊಡಿ ದಯಮಾಡಿ. ನೋಡಿ, ನೀವು ತುಂಬಾ ಅಂದ್ರೆ ಸ್ಟ್ರಿಕ್ಟ್ ಇದ್ದೀರಿ, ದಯವಿಟ್ಟು ನೋಡಿ, ಕೂಲ್ ಇಲ್ಲ ಆಗಿ. ಇಲ್ಲ ಹಾ. ನನ್ಗೆ ನಿಜ ಅದು ಏನೋ ಒಂದು ಕೇಳ್ತಿದ್ರೆ ಏನೋ ಒಂಥರ ತುಂಬಾ ಏನೋ ಸಖತ್ ಬೇಸರ ಆಗ್ತಿದೆ ಪ್ರಭುಜಿ. ಬೇಸರ ನೋಡಿ, ಯಾಕೆ ಈ ತರ ಬೇಸರ ಮಾಡ್ತಾರೆ ಹಾಗೆಲ್ಲ ಜನರು? ಬೇಸರ ಮಾಡಬಾರ್ದು. ಹಾಗೆ ಬೇಸರ ಮಾಡಿದ್ರೆ ನೀವು ಹೋಯ್ತೀರಿ. ಯಾಕಂದ್ರೆ ಎಲ್ಲವನ್ನು ನಾವು ಹೇಗಂದ್ರೆ ಭಕ್ತಿಯಲ್ಲಿ ಈ ಬೇಸರ ಖುಷಿ ಯಾವುದಿಲ್ಲ. ನಾವೆಂತ ಪ್ರಭುಪಾದ ಹೇಳ್ತಾರೆ, ಫಸ್ಟಿಗೆ ನಾವು ಕೃಷ್ಣ ಭಜನೆ ಆಗ್ಬೇಕು. ಕೃಷ್ಣ ಭಜನೆ ಆಗಿ ಮತ್ತೆ ನಾವು ಎಲ್ಲರೂ ಕೃಷ್ಣ ಭಜನೆ ಆದ್ರೆ ಇದಾಗ್ತದೆ. ಯಾಕಂದ್ರೆ ನೋಡಿ, ಅವನ ಪ್ರೀವಿಯಸ್ ಕರ್ಮಾನುಸಾರ ನೀವು ಅವನನ್ನು ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ, ಯಾರು ಮಾಡ್ತಾ ಇದ್ದಾನೆ. ಗೊತ್ತಾಯ್ತಾ? ನಿಮ್ಗೆ ಅಂತಂದ್ರೆ ಎಲ್ಲವನ್ನು ನಿಲ್ಲಿಸ್ತೇನೆ, ಅದು ನಮ್ಮ ಮೂರ್ಖತನ ಅಂತೆ. ಪ್ರಭುಪಾದ ಹೇಳ್ತಾರೆ, ಮೊದಲು ನೀನು ಭಕ್ತನಾಗು, ಮತ್ತೆ ನೀನು ಉಳಿದವರಿಗೆ. ಮತ್ತೆ ಇದಕ್ಕೆಲ್ಲ ಸೊಲ್ಯೂಷನ್ ಅಂತಂದ್ರೆ ಕೃಷ್ಣ ಭಜನೆ ಮಾತ್ರ. ಎಲ್ಲರೂ ಕೃಷ್ಣ ಭಜನೆ ಆದ್ರೆ ಈ ರೀತಿ ಮಾಡುದಿಲ್ಲ. ಈಗ ಎಂತ ಆಗಿದೆ ಪ್ರಭುಪಾದ ಹೇಳ್ತಾರೆ, ಒಂದೇ ಒಂದು ಕೊರತೆ ಅಂತಂದ್ರೆ ಲ್ಯಾಕ್ ಆಫ್ ಕೃಷ್ಣ ಕಾನ್ಶಿಯಸ್ನೆಸ್. ಕೃಷ್ಣ ಭಜನೆ ಇದ್ರೆ ಇದು ಯಾವುದು ಆಗುವುದಿಲ್ಲ. ನೀವು ಕೂಲ್ ಮೈಂಡ್ ಅಲ್ಲಿ ನೀವು ಜಪ ಮಾಡ್ತಾ ಬನ್ನಿ, ಮತ್ತೆ ಕೃಷ್ಣ ನಿಮ್ಗೆ ವ್ಯವಸ್ಥೆ ಮಾಡ್ತಾನೆ. ಮಾಡ್ದಿಬ್ರು ಅಂದ್ರೆ ಈಗ ನಿಮ್ ಪ್ರಕಾರ ನಮ್ ದೇಶದಲ್ಲಿ ಹೆಂಗ್, ನಮ್ ದೇಶ ಈಗ ನೋಡಿ, ಇದು ಕೂಡ ನೋಡಿ, ನಮ್ಮ ದೇಶ ಕೂಡ ನೋಡಿ, ಒಂದ್ ನಿಮಿಷ, ನಮ್ಮ ದೇಶ ಇದೆಲ್ಲ ದೇಹದ ಭಾವನೆ. ನಾವು ಆತ್ಮಗೆ ಬರುವಾಗ ವಸುದೇವ ಕುಟುಂಬಕಂ, ಆಗ ನಮ್ಮ ದೇಶ ಆ ದೇಶ ಇಲ್ಲ, ಎಲ್ಲ ಒಂದೇ ನಮ್ಗೆ. ಯಾಕಂದ್ರೆ ಅಲ್ಲಿರುವ ಪ್ರಾಣಿಗಳು, ಇರುವ ಮನುಷ್ಯರು ಎಲ್ಲ ನಮ್ಮ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಆದ್ರೆ ಈಗ ನಾವೆಂತ ಇದ್ದೇವೆ, ಈ ನಮ್ಮ ದೇಶ ಇದು ನನ್ನದು. ಪ್ರಭು ನಾನು ಎಂಬುದು ಹೋದರೆ ನಾನು ಗೋಲೋಕಕ್ಕೆ ಹೋಗುವೆನು. ಆ ನಾನು ನೀವು ತೆಗೀರಿ. ಆ ನಾನು ಅನ್ನು ತೆಗೆಯುವುದು ಹೇಗೆ? ಕೃಷ್ಣ ಭಜನೆಯಿಂದ ಜಪ ಮಾಡಿ. ಧನ್ಯವಾದ ಪ್ರಭುಜಿ. ಮತ್ತೆ ನಂಗೆ ಇನ್ನೂ ಒಂದ್ ಕ್ವೆಶನ್ ಇದೆ. ಅಂದ್ರೆ ಅರ್ಜುನ ಕೃಷ್ಣನಲ್ಲಿ ಕೇಳ್ತಾನಲ್ವಾ ಪ್ರಭುಜಿ, ನಾನು ನಿನ್ನನ್ನ ಯಾವ ರೂಪದಲ್ಲಿ ನಾನು ನಿನ್ನ ಕಾಣ್ಬೋದು ಅಂತ ಅರ್ಜುನ ಕೃಷ್ಣನಲ್ಲಿ ಕೇಳಿದಾಗ ಕೃಷ್ಣ ಹಲವಾರು ಹೇಳ್ತಾನೆ ಪ್ರಭುಜಿ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಪಾಂಡವರಲ್ಲಿ ಅರ್ಜುನನಾಗಿ ನಿನ್ನನ್ನ ಕಾಣ್ಬೋದು ಅಂತ ಹೇಳ್ತಾರಲ್ವಾ ಪ್ರಭುಜಿ. ಅಂದ್ರೆ ನಾವು ಕೌರವರ ಬಗ್ಗೆ ಮೆನ್ಷನ್ ಮಾಡಿಲ್ಲ, ಅಂದ್ರೆ ಕೌರವರಲ್ಲಿ ಯಾವ ರೀತಿಯಾಗಿ ಕೃಷ್ಣ ಕಾಣಲು ಸಾಧ್ಯವಿಲ್ಲ ಅಂತನಾ? ನೋಡಿ, ಹೇಗಂದ್ರೆ ಇದು ನಮ್ದು ದೊಡ್ಡ ತಪ್ಪು. ನಾವು ಎಂತ ಅಥಾರಿಟಿಯನ್ನು ಪ್ರಶ್ನೆ ಮಾಡುವಂಥದ್ದು. ಅಲ್ಲಿ ಅಥಾರಿಟಿ ಕೃಷ್ಣ ಅಲ್ಲಿ ಪಾಂಡವರನ್ನು ಹೇಳಿದ್ದಾನೆ, ಕೌರವನ ಹೇಳಿದ್ದಾನೆ ಅಂದ್ರೆ ಅದು ಇಂಪಾರ್ಟೆನ್ಸ್ ಅಲ್ಲ. ಮತ್ತೆ ನಮ್ಗೆ ಅದೇ ಕೇಳ್ತಿದ್ದೆ, ಅದು ಇಂಪಾರ್ಟೆನ್ಸ್ ಅಲ್ಲ. ಕೃಷ್ಣ ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ಲಿಲ್ಲ, ನಾವು ಯಾಕೆ ಇಂಪಾರ್ಟೆನ್ಸ್ ಕೊಡುದು? ಪ್ರಭುಪಾದ ಇದು ನಮ್ಮ ಅಹಂಕಾರ. ಅಂದ್ರೆ ನಾವು ಅಥಾರಿಟಿಯನ್ನು ಪ್ರಶ್ನೆ ಮಾಡುದು. ಕೃಷ್ಣ ಕೊಟ್ಟ ಮೇಲೆ ನಾವು ಅದೇ ಒಪ್ಪಿಕೊಳ್ಬೇಕು. ಎಸ್, ಕೃಷ್ಣ ಕೊಡ್ಲಿಲ್ಲ, ಕೃಷ್ಣ ಯಾರಿಗೆ? ಅರ್ಜುನಿಗೆ ಕೊಟ್ಟಿದ್ದಾನೆ, ಪಾಂಡವರಿಗೆ ಕೊಟ್ಟಿದ್ದಾನೆ, ಕೌರವರಿಗೆ ಯಾಕೆ ಕೊಡ್ಲಿಲ್ಲ? ಇದೆಲ್ಲ ನಾವು ಮಾಡಬಾರ್ದು ಯಾವಾಗ್ಲೂ. ಇದು ನಮ್ಮ ತಪ್ಪು. ಸರಿ ಪ್ರಭುಜಿ, ಸರಿ. ಹರೇ ಧನ್ಯವಾದ ಪ್ರಭುಜಿ. ಧನ್ಯವಾದ. ನನ್ನ ಸಜೆಷನ್ ಅಂತ ಜಪ ಮಾಡಿದ್ರೆ ಇದೆಲ್ಲವೂ ಸರಿ ಆಗ್ತದೆ. ಓಕೆ, ಬೇರೆ ಯಾವ್ದು ಪ್ರಶ್ನೆ ಉಂಟಾ? ಎಸ್, ಪ್ರಶ್ನೆ ಉಂಟು ಮಾತಾಡಿ. ಪ್ರಭುಜಿ, ಒಂದ್ ಪ್ರಶ್ನೆ. ಗುರುಜಿ, ಹರೇ ಕೃಷ್ಣ ಮಂತ್ರ ಸಾಧನೆ ಮಾಡಿದ್ರೆ ಈವಿಲ್ ಎಫೆಕ್ಟ್, ಬ್ಲಾಕ್ ಮ್ಯಾಜಿಕ್, ನೆಗೆಟಿವಿಟಿಯಿಂದ ಹೊರಬರ್ಬೋದ? ಎಸ್, ಎಂತ ಗುರುಜಿ ಹರೇ ಕೃಷ್ಣ ಮಂತ್ರ ಸಾಧನೆ ಮಾಡಿದ್ರೆ ಇವಿಲ್ ಎಫೆಕ್ಟ್, ಬ್ಲಾಕ್ ಮ್ಯಾಜಿಕ್ ಅವ್ರ ನೆಗೆಟಿವಿಂದ ಹೊರ ಬರಬಹುದೇ? 100%. ನಿಮ್ ನೆಗೆಟಿವ್ ಪ್ರಭಾವ ಹೇಳ್ತಾರೆ ಎಲ್ಲ ಮೈಲ್ಗಟ್ಟಲೆ ದೂರ ಓಡಿ ಹೋಗ್ತದಂತೆ. ಎಲ್ಲ ನೆಗೆಟಿವಿಟಿ ಅಲ್ಲಿ ಇರುವುದಿಲ್ಲ. ಯಾವುದು ಕಾಮ ಇದೆಲ್ಲ ದೂರ ಹೋಗ್ತದೆ. ಪ್ರಭುಜಿ, ನಿನ್ನೆ ಗ್ರೂಪ್ ಅಲ್ಲಿ ಒಂದ್ ಪ್ರಶ್ನೆ ಕೇಳಿದ್ರು. ಯೋಗ ಮಾಯಾ ಕೃಷ್ಣನ ತಂಗಿನ ಅಂತ, ಸಿಸ್ಟರ ಅಂತ. ನೋಡಿ, ಜನರು ಎಂತೆಂತ ಹೇಳ್ತಾರೆ ಮಾರೆ. ನೋಡಿ, ಮಹಾಮಾಯ ಅಂದ್ರೆ ಈ ಭೌತಿಕ ಲೋಕದಲ್ಲಿ ಇರುವಂತದ್ದು ಮಹಾಮಾಯ. ಯೋಗಮಾಯ ಅಂದ್ರೆ, ಮಹಾಮಾಯ ಅಂದ್ರೆ ದೇವಿ, ಯೋಗಮಾಯ ಅಂದ್ರೆ ರಾಧಾರಾಣಿ, ಯೋಗಮಾಯ ಶಕ್ತಿ. ಮಹಾಮಾಯ, ಯೋಗಮಾಯ. ಮಹಾಮಾಯ ಅಂದ್ರೆ ದೇವಿ, ಆಕ್ಚುಲಿ ರಾಧಾರಾಣಿಯಿಂದಲೇ ಬರುವಂತದ್ದು ದೇವಿ, ಆದ್ರೆ ಅದಕ್ಕೆ ಮಹಾಮಾಯ ಅಂದ್ರೆ ಎಕ್ಸ್ಪಾನ್ಷನ್.
ಕೃಷ್ಣ ಪ್ರಜ್ಞೆ ಬಂದ ಮೇಲೆ ಟೋಟಲ್ ನಾವು ಯೋಗ ಮಾಯ ಇದರಲ್ಲಿ ಇರ್ತೇವೆ, ರಾಧಾರಾಣಿಯ ಕಂಟ್ರೋಲಲ್ಲಿ ಇರ್ತೇವೆ. ಎಸ್, ಬೇರೆ ಯಾವ್ದು ಪ್ರಶ್ನೆ ಉಂಟಾ? ಇನ್ನೊಬ್ರು ಗುರುರಾಜ್ ಅಂತ ಹೇಳಿ ಕಾಣ್ತಾ ಇಲ್ಲ ಇದ್ರಲ್ಲಿ ಮೆಸೇಜ್ ಮಾಡಿದ್ರು. ಎಂತ ಅಂದ್ರೆ Is there any relationship between atmas in life cycle? Can a atma hurt anybody? Atrupta atma, is it having power to influence anybody or get inside a person when already atma is present ಅಂತ? ಇನ್ನೊಮ್ಮೆ ಹೇಳಿ, ಇಲ್ಲಿ ಇದರಲ್ಲಿ ಚಾಟಲ್ಲಿ ಉಂಟಾ? ಹಾಕ್ಲಾ ಪ್ರಭುಜಿ ಚಾಟಲ್ಲಿ? ಒಂದು ನಿಮಿಷ. ಚಾಟಲ್ಲಿ ಇವತ್ತಿಲ್ಲ ಪ್ರಭುಜಿ, ಅವರು ಮೊನ್ನೆ ಗ್ರೂಪ್ ಅಲ್ಲಿ ಹಾಕಿದ್ರು, ಮತ್ತೆ ನಿನ್ನೆ ನನಗೆ ಹಾಕಿದ್ರು, ಇದ್ರದ್ದು ರಿಪ್ಲೈ ಬಂದಿಲ್ಲ ಅಂತ. ಮೆಲ್ಲ ಹೇಳಿ ಎಂತ ಸೆಂಟೆನ್ಸ್ ಹೇಳಿ. ಫಸ್ಟ್ ಸೆಂಟೆನ್ಸ್. Is there any relationship between atmas in life cycle? Can a atma hurt anybody? Is there any difference between atmas in life cycle? A relationship between. ಅಂದ್ರೆ ಆತ್ಮಗೆ ರಿಲೇಶನ್ಶಿಪ್ ಇರುವಂತ ಪರಮಾತ್ಮನಿಗೆ ಈ ಇಂದ್ರಿಯ ಸುಖದಲ್ಲಿ ಅಲ್ಲ. ಎಸ್, ನೆಕ್ಸ್ಟ್. Can a atma hurt anybody? Atma can't hurt anybody. Okay. Why atma will hurt? Atma will not hurt. Next. Atrupta atma we speak, is it having power to influence anybody? Atrupta atma andre when we are into sense gratification, then our atma is atrupta. Or else when you are serving Krishna, your atma is not atrupta. Yes, next. Is it having power to influence anyone, anybody, or get inside a person when already atma is present? ಅಂದ್ರೆ ಆತ್ಮ ಇನ್ನೊಂದು ಆತ್ಮ ಒಳಗೆ ಹೋಗ್ಬೋದಾ ಅಂತ ಕೇಳಿ. ಅಲ್ಲ, ಒಮ್ಮೆ ಆಲ್ರೆಡಿ ಆತ್ಮ ಇದ್ದ ಕೂಡ ಇನ್ನೊಂದು ಆತ್ಮ ಹೇಗೆ ಹೋಗುದು? ಇಲ್ಲ, ಹಾಗೆ ಆಗುದಿಲ್ಲ. ಇವರು ಭೂತ ಪ್ರೇತ ಇದು ಕೇಳ್ತಾ ಇದಾರೆ ಅನ್ಸುತ್ತೆ. ಭೂತ ಪ್ರೇತ ಅಂದ್ರೆ ಹೇಗುಂಟಂದ್ರೆ, ಈಗ ನಿಮ್ದು ಈ ಆಸ್ ಪರ್ ಹೊರಸ್ಕೋಪ್ ನೀವೊಂದು 80 ವರ್ಷ ಬದುಕ್ತೀರಿ, 60 ವರ್ಷ ಬದುಕ್ತೀರಿ, 20 ವರ್ಷ ಸೂಸೈಡ್ ಮಾಡ್ತೀರಿ, ಮತ್ತೆ 40 ವರ್ಷ ನಿಮ್ಮ ಆತ್ಮವು ಅಲ್ಲಿ ರೊಟೇಟ್ ಆಗ್ತಾ ಇರ್ತದೆ. ಎಲ್ಲಿ ಸತ್ತಿದ್ದೀರ ಅಲ್ಲಿ ಭೂತ ಆಗಿ, ಪ್ರೇತ ಆಗಿ. ದಟ್ ಈಸ್ ಭೂತಾತ್ಮ, ಪ್ರೇತಾತ್ಮ. ಓಕೆ. ಎಸ್, ದಿವ್ಯಾ KN. ಎಸ್, ಹರೇ ಕೃಷ್ಣ. ದಿವ್ಯಾ KN. ಎಸ್, ದಿವ್ಯಾ KN. ಹರೇ ಕೃಷ್ಣ. ದಿವ್ಯಾ KN. ಹರೇ ಕೃಷ್ಣ. ಹಲೋ ಪ್ರಭುಜಿ. ಹೇಳಿ. ಕೇಳಿಸ್ತಿದ್ಯಾ ಪ್ರಭುಜಿ? ಕೆಲಸ ಉಂಟು. ನಮಸ್ತೆ ಪ್ರಭುಜಿ. ಅಂದ್ರೆ ನಾನು ಏನ್ ಕ್ವಶನ್ ಕೇಳಕ್ ಬಂದಿದ್ದೀನಿ ಅಂದ್ರೆ, ನಾನು ಈ ಆಧ್ಯಾತ್ಮ ಎಲ್ಲ ಇತ್ತೀಚೆಗೆ ಕ್ಲಾಸಿಗೆ ಜಾಯಿನ್ ಆಗ್ತಿ ಎಲ್ಲ ಕಲ್ತ್ಕೊಂತಾ ಇರೋದು. ಸೊ ನನ್ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಎಲ್ಲ ಆತರ ಏನಿಲ್ಲ. ಸೊ ನನಗೇನೋ ಇಂಟ್ರೆಸ್ಟ್ ಬಂದಿದೆ. ಸೊ ನನ್ನ ಲೈಫಲ್ಲಿ ಒಂದು ಗುರು ಬಂದಿದ್ದಾರೆ. ಸೊ ಅವರಿಂದ ನನಗೆ ಒಂದ್ ಅಮ್ಮನವ್ರ ಕೃಪೆ, ನನ್ಗೆ ಲಲಿತಾ ಅಮ್ಮನವ್ರದ್ದು ಜಾಸ್ತಿ ಇದ್ ಮಾಡ್ತೀನಿ. ಸೊ ಅದ್ರಿಂದ ನೀವೆಲ್ಲ ಸಿಕ್ಕಿದೀರಾ, ಅಮ್ಮನವ್ರು ಕಳ್ಸಿರೋದು. ಸೊ ನನ್ಗೆ ಭಗವದ್ಗೀತೆದೆಲ್ಲ ಕಲಿಬೇಕು ಹಂಗೆಲ್ಲ ಆಸಕ್ತಿ ಇತ್ತು. ಸೊ ನಂಗೆ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ, ನಿಮ್ ಕ್ಲಾಸಸ್ ಎಲ್ಲ ಇನ್ನ 1000 ಜನಕ್ಕೆ ಹೇಳ್ಬೇಕು ನಿಮ್ ಕ್ಲಾಸಸ್ ಬಗ್ಗೆ ಅಂತ ತುಂಬಾ ಖುಷಿ ಆಗ್ತಿದೆ. ಸೊ ಏನಂದ್ರೆ, ನೀವು ನನಗೆ ಅಮ್ಮನವ್ರು ಕಳ್ಸಿರೋ ಇದು ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಪ್ರತಿದಿನ. ಅಂದ್ರೆ ನಾನು ಲೇಟ್ ಆಗಿ ಎದ್ದೇಳ್ತಿದ್ದೆ ಆಕ್ಚುಲಿ. ಅಂದ್ರೆ ಈಗ ನನ್ಗೆ 9 ತಿಂಗಳು ಮಗು ಇದೆ. ಸೊ ಆದ್ರೂ ಆ ಟೈಮಲ್ಲಿ ನಾನು ಎದ್ದೇಳ್ತಾ ಇರ್ಲಿಲ್ಲ. ಈಗ ನಂಗೆ ತುಂಬಾ ಖುಷಿ ಆಗ್ತಿದೆ. ನನಗೆ ಗೊತ್ತಿಲ್ದಂಗೆ 5:30 ಎಚ್ಚರಿಕೆ ಆಗುತ್ತೆ. ನಿಮ್ದೆಲ್ಲ ಪ್ರತಿದಿನ ಕೇಳ್ಬೇಕಂತ ಖುಷಿ ಆಗುತ್ತೆ. ಸೊ ತುಂಬಾ ಚೆನ್ನಾಗಿದೆ ಪ್ರೋಗ್ರಾಮ್ ನಿಮ್ದು ಗುರುಜಿ. ಸೊ ಇದನ್ನ 1000 ಜನ ನೀವ್ ಹೇಳ್ತೀರಲ್ಲ, ಪ್ರತಿಯೊಂದು ಸತ್ಯ ಇದೆ. ಈ ಕಲಿಯುಗದಲ್ಲಿ ತುಂಬಾ ಹಾಳಾಗಿದೆ. ಅಂದ್ರೆ ನೀವ್ ಎಲ್ಲಾರು ಕೃಷ್ಣ ಪ್ರಜ್ಞೆಯಲ್ಲಿ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಈ ಪ್ರಪಂಚ ಅನ್ಸುತ್ತೆ ಒಂದೊಂದ್ಸತಿ ನೀವ್ ಹೇಳ್ತಾ ಇರೋದೆಲ್ಲ ನೋಡಿದ್ರೆ. ಮತ್ತೆ ಪ್ರತಿಯೊಂದು ಸತ್ಯ ಇದೆ. ಇವತ್ತು ಹೇಳಿದ್ರಲ್ವಾ, ನೀವು ಮಕ್ಕಳು ಬೆಳೆಸೋದ್ ರೀತಿ ಅಂತೂ ತುಂಬಾ ಕರೆಕ್ಟ್ ಇದೆ ಪ್ರಭುಜಿ. ಇವತ್ತು ತುಂಬಾ ಚೆನ್ನಾಗ್ ಅನ್ಸ್ತು ನಂಗೆ ಕ್ಲಾಸಸ್ ಎಲ್ಲ. ಮತ್ತೆ ಇನ್ನೊಂದ್ ಸ್ಮಾಲ್ ಡೌಟ್ ಗುರುಜಿ ನಂಗೆ. ಏನಂದ್ರೆ ನೀವ್ ಹೇಳಿದ್ರಲ್ವಾ, ಆತ್ಮ ಬಿಟ್ಟು ಹೋಗುತ್ತೆ ಬೇರೆಯವ್ರಿಗೆ, ಬೇರೆ ದೇಹ ಸೇರುತ್ತೆ ಅಂತ. ಸೊ ಬೇರೆ ದೇಹ ಸೇರಿದ್ರೆ ಅಂದ್ರೆ ನನ್ಗೆ ಏನ್ ಕ್ವಶನ್ ಅಂದ್ರೆ, ಆ ದೇಹ ಅದೇ ಫ್ಯಾಮಿಲಿ ಅವ್ರ ರಿಲೇಟೆಡ್ ಆಗೇ ಸೇರುತ್ತಾ, ಅಥವಾ ಮತ್ತೆ ಹೇಳ್ತಾರೆ ಎಲ್ಲೋ ಬೇರೆ ಕಡೆ ಹುಟ್ಟುತ್ತಾ, ಅಥವಾ ಹಂಗೆ
ಅಂದ್ರೆ ಇವಾಗ ನಾವು ಬೇರೆ ಎಲ್ಲೋ ಸಪೋಸ್ ಇಲ್ಲಿ ಇಂಡಿಯಾದಲ್ಲಿ ಈ ಪ್ರಾಣ ಹೋಗಿರುತ್ತೆ, ಸೊ ಎಲ್ಲೋ ಫಾರಿನ್ ಅಲ್ಲಿ ಆಗುತ್ತೆ. ಸೊ ಫಾರಿನ್ ಅಲ್ಲೂ ದೇಹ ಪ್ರಾಣ ಅಲ್ಲಿ ಹೋಗಿ ಆತ್ಮ ಅಲ್ಲಿ ಸೇರುತ್ತೆ ಅಂದ್ರೆ, ಸೊ ಇಲ್ಲಿನಿಗೂ ಫಾರಿನ್ಗೂ ಏನಾದ್ರು ರಿಲೇಟೆಡ್ ಇರುತ್ತಾ ಆತ್ಮಗಳಿಗೆ? ನೋಡಿ, ನೀವು ಟೋಟಲಿ ದೇಹದ ಭಾವನೆಯಲ್ಲಿ ಇದ್ದೀರಿ, ಆತ್ಮದ ಭಾವನೆ ಬರಬೇಕು. ಎಂತಂದ್ರೆ ಹಲೋ ಗುರುಜಿ, ನೀವು ಟೋಟಲಿ ದೇಹದ ಭಾವನೆಯಲ್ಲಿ ಇದ್ದೀರಿ. ಆತ್ಮದ ಭಾವನೆಗೆ ನಾನು ಅಮೇರಿಕನ್, ನಾನು ಭಾರತೀಯ, ನಾನು ಸ್ತ್ರೀ, ನಾನು ಪುರುಷ, ಇದೆಲ್ಲ ಇಲ್ಲ. ಮತ್ತೆ ನೀವು ಹೇಳಿದ್ರಿ ನಾವು ಅದೇ ಫ್ಯಾಮಿಲಿ ಹುಡ್ತೇವ. ಪ್ರಭು ಹೇಳ್ತಾರೆ ನೋಡಿ, ಫಸ್ಟ್ಗೆ ನಾನು ಅದು ಸೆಲ್ಫಿಶ್ನೆಸ್, ಮತ್ತೆ ನನ್ನ ಫ್ಯಾಮಿಲಿ ಅದು ಎಕ್ಸ್ಟೆಂಡೆಡ್ ಸೆಲ್ಫಿಶ್ನೆಸ್, ನನ್ನ ಆ ಒಂದು ಗ್ರಾಮ ಅದು ಕೂಡ ಎಕ್ಸ್ಟೆಂಡೆಡ್ ಸೆಲ್ಫಿಶ್ನೆಸ್, ನನ್ನ ಜಿಲ್ಲೆ, ನನ್ನ ರಾಜ್ಯ, ನನ್ನ ದೇಶ, ಇದೆಲ್ಲ ಎಕ್ಸ್ಟೆಂಡೆಡ್ ಸೆಲ್ಫಿಶ್ನೆಸ್. ಹಾಗಾಗಿ ನಾವು ಅದನ್ನು ಆ ಅಟ್ಯಾಚ್ಮೆಂಟ್ ಬಿಡ್ಬೇಕು. ಆತ್ಮ ಅಂದ್ರೆ ಆತ್ಮಕ್ಕೆ ಆ ಆತ್ಮ ನೀವು ಆ ಸಾಯುವಾಗ ಯಾವ ಪ್ರಜ್ಞೆಯಲ್ಲಿ ಇದ್ರಿ ಆ ಪ್ರಕರಣ ಸಿಗುವಂಥದ್ದು. ಅದು ಎಂಥದ್ದೇ ಆಗಿರ್ಬೋದು, ಅಂದ್ರೆ ಮನುಷ್ಯ ಆಗಿರ್ಬೋದು, ಪ್ರಾಣಿ ಆಗಿರ್ಬೋದು, ಇರುವೆ ಆಗಿರ್ಬೋದು, ಪಕ್ಷಿ ಆಗಿರ್ಬೋದು, ಮರ ಆಗ್ಬೋದು, ಯಾವ್ದು ಕೂಡ ಆಗ್ಬೋದು. ಆದ್ರೆ ಪ್ರಭು ಹೇಳ್ತಾರೆ ಇದು ನಮ್ಮ ಯೋಚನೆ ಇರಬಾರ್ದಂತೆ, ನಾವು ಹೇಗೆ ಕೃಷ್ಣನ್ ಪ್ಲೀಸ್ ಮಾಡುವುದು, ಇದು ನಮ್ಮ ಯೋಚನೆ ಇರ್ಬೇಕು. ಸಪೋಸ್ ಅವರು ಸಾಯುವಾಗ ಏನಾದ್ರು, ಇವಾಗ ಸಪೋಸ್ ಅವ್ರಿಗೆ ಸಾಯಕ್ ಇಷ್ಟ ಇರಲ್ಲ ಅನ್ಕೊಳ್ಳಿ, ಏನೋ ಕೂಡ ನೋಡಿ ಪ್ರಭು ಹೇಳ್ತಾರೆ ನಮ್ಮ ಕೈಯಲ್ಲಿ ಇಲ್ಲ, ಟೋಟಲ್ ಪ್ರಕೃತಿ ಕೈಯಲ್ಲಿ ಉಂಟು. ನಿಮ್ಗೆ ಸಾಯಲಿಕ್ಕೆ ಇಷ್ಟ ಇಲ್ಲ, ನಿಮ್ಮ ಟೈಮ್ ಅಂತ ನೀವು ಸಾಯಲೇಬೇಕು. ನಾವು ಸಾಯಲಿಕ್ಕೆ ಇಷ್ಟ ಇಲ್ಲ, ನಾವು ಹಾಗೆ ಹೇಳಿದ್ರೆ ಆಗುದಿಲ್ಲ. ಯಾಕಂದ್ರೆ ಪ್ರಕೃತಿಯ ನಿಯಮ ಉಂಟು, ಆ ಪ್ರಕೃತಿಯ ನಿಯಮಕ್ಕೆ ನಾವು ಬದ್ಧರಾಗಿದ್ದೇವೆ. ಅಂದ್ರೆ ನಮ್ಮನ್ನು ಕಟ್ಟಿ ಆಗಿದೆ, ನಮ್ಗೆ ಅಲ್ಲಿಂದ ಆಚೆ ಮಾಡ್ಲಿಕ್ಕೆ ಆಗುದಿಲ್ಲ. ಹೇಗೆಂದ್ರೆ ಒಬ್ಬ ಖೈದಿಯನ್ನು ಜೈಲಲ್ಲಿ ಹಾಕ್ತಾರೆ, ಅವ ಹೇಳ್ತಾನೆ ನನಗೆ ಹೊರಗೆ ಬರ್ಬೇಕು. ಹಾಗೆ ನಿನ್ನ ಹೊರಗೆ ಹೋಗ್ಲಿಕ್ಕೆ ಆಗುದಿಲ್ಲ, ನೀವು ಜೈಲಲ್ಲಿ ನೀವು ತಪ್ಪು ಮಾಡಿದ್ರೆ ಒಳಗಿರ್ಬೇಕು. ಅದೇ ರೀತಿ ಪ್ರಕೃತಿಯ ನಿಯಮ ಉಂಟು. ನನ್ಗೆ ಸಾಯ್ಲಿಕ್ಕೆ ಮನಸ್ಸಿಲ್ಲ ಅಂದ್ರೆ ನಿನ್ನ ಕರ್ಮಾನುಸಾರ ನೀನು ಸಾಯ್ಲೇಬೇಕು, ಗೊತ್ತಾಯ್ತಾ? ಹಾಗೆ ನಾವು ಸಾಯ್ಲಿಕ್ಕಿಲ್ಲ ಹಾಗೆ ಹೇಳಿದ್ರೆ ಆಗುದಿಲ್ಲ. ನಮ್ಮ ಟೈಮ್ ಅಲ್ಲ, ಅವರು ಸಾಯುವಾಗ ಅಂದ್ರೆ ಅವ್ರ ಫ್ಯಾಮಿಲಿ ಇವಾಗ ಹೇಳಿದ್ರ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ರೆ ಇದಾಗುತ್ತೆ ಅಂತ. ಸೊ ಸಪೋಸ್ ಅವ್ರ ಏನಾದ್ರು ಮನೆ ಫ್ಯಾಮಿಲಿ ಪ್ರಜ್ಞೆನಲ್ಲಿ ಎಕ್ಸಾಂಪಲ್ ಆತರ ಇದ್ರೆ ಅದೇ ಫ್ಯಾಮಿಲಿನಲ್ಲಿ ಹುಟ್ತಾರ ಅನ್ನೋದು ಒಂದು ಕ್ವಶನ್. ಅದು ಪ್ರಭುಪಾದರು ಒಬ್ಬ ಪ್ರಶ್ನೆ ಕೇಳಿದ್ರು. ಪ್ರಭುಪಾದರು ಹೇಳಿದ್ರು ಅದೇ ಮನೆಯಲ್ಲಿ ಅದೇ ಇದಿದ್ರೆ ಅಲ್ಲಿ ಮನೆಯಲ್ಲಿ ಈ ಜಿರಳೆ ಆಗಿ ಇಲಿಯಾಗಿ ಎಲ್ಲ ಹುಡ್ತಾನಂತೆ, ಅಲ್ಲಿ ಹುಣ್ಣಾಗಿ ಅಲ್ಲೇ ಮನೆಯಲ್ಲಿ. ಎಸ್. ಮತ್ತೆ ಇನ್ನ ಒಂದ್ ಕ್ವಶನ್ ಪ್ರಭುಜಿ, ಪ್ರತಿಯೊಬ್ರು ಹೇಳ್ತಿರ್ತಾರಲ್ವಾ, ಈ ಗಂಡ ಅಂತ ಎಕ್ಸಾಂಪಲ್ 7 ಜನ್ಮದ ಋಣ ಬಂದ ಹಂಗೆ ಹಿಂಗೆ ಅಂತ ಹೇಳ್ತಿರ್ತಾರೆ. ಆದ್ರೆ ಗಂಡ ಸತ್ತಿ ತುಂಬಾ ವರ್ಷ ಆಗಿರುತ್ತೆ, ಹೆಂಡತಿ ಇತ್ತೀಚೆಗಷ್ಟೇ ಸಾಯ್ತಾರೆ, ಒಂದ್ 10-20 ವರ್ಷ ಆಗಿರುತ್ತೆ ಗಂಡ ಇದಾಗಿ, ಹೆಂಡತಿ ಇತ್ತೀಚೆಗೆ ಸಾಯ್ತಾರೆ ಅನ್ಕೊಳ್ಳೋಣ. ಸೊ ಅವಾಗ ಹೆಂಗಾಗುತ್ತೆ ಅಂದ್ರೆ 7 ಜನ್ಮದ್ ಬಂದ ಆತರ ಎಲ್ಲ ನಿಜನಾ ಆಕ್ಚುಲಿ? ಅದೆಲ್ಲ ನಿಮ್ಮ ಶಾಸ್ತ್ರದಲ್ಲಿ ಯಾವ್ದಿಲ್ಲ ಮಾತಾ ಜಾತಿ, ಅದೆಲ್ಲ ಬೇಡ. ಇದೆಲ್ಲ ನಾವು ಮಾಡಿದಂತ, ನಾವು ಗಂಟನ್ನು ಜಾಸ್ತಿ ಟೈಟ್ ಮಾಡ್ತಾ ಇದ್ದೇವೆ. ಆಕ್ಚುಲಿ ಕೃಷ್ಣನಿಗೆ ನಾವು ಕೃಷ್ಣನಲ್ಲಿ ಗಂಟು ಹಾಕ್ಬೇಕು, ಆದ್ರೆ ನಾವು ಯಾವ ಬೇರೆ ವಿಷಯದಲ್ಲಿ ಗಂಟು ಹಾಕ್ತೇವೆ. ಇದು ನಮ್ಮ ಮಿಸ್ಟೇಕ್. ಮತ್ತೆ ಅದೆಲ್ಲ ಮೂಢನಂಬಿಕೆ, ಅದು ಗೊತ್ತಿಲ್ಲ ನಮಗೆ ಎಂತ ಅಂತ. ನೀವು ಹೇಗೆ ಭಾವಿಸಿದ್ರೆ ಹಾಗೆ. ಓಕೆ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಎಸ್ ಮುರಳಿ ಅವರೇ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ನನಗೆ ಯುಗಗಳ ಬಗ್ಗೆ ಸ್ವಲ್ಪ ಕನ್ಫ್ಯೂಷನ್ ಇತ್ತು. ಈಗ 1000 ಯುಗಗಳು ಬ್ರಹ್ಮನ ಒಂದು ದಿವಸ ಅಲ್ವ ಗುರುಜಿ? ಅಂದ್ರೆ ಈಗ 1000 ಯುಗಗಳು ಅಂದ್ರೆ ಈಗ ನಾವು ಈಗ ಸತ್ಯಯುಗ, ತ್ರೇತಾಯುಗ ಅಂದ್ರೆ ಒಂದೊಂದು ಯುಗಗಳು ಅಂತ ಕನ್ಸಿಡರ್ ಮಾಡೋದಲ್ವಾ? ಸತ್ಯಯುಗ ಒಂದು, ಇದು ಪುನರಾವರ್ತಿ ಆಗುತ್ತಾ 4 ಯುಗಗಳಾಗ್ಬಿಟ್ಟು? ಹೌದೌದು. ನೋಡಿ, 4 ಯುಗ ಸೇರಿ ಒಂದು ದಿವ್ಯ ಯುಗ. ಹೌದು, 4 ಯುಗ. ಹಾಗೆ ಅಂತದ್ದು ಎಷ್ಟು 71 ದಿವ್ಯ ಯುಗ ಸೇರಿ ಒಂದು ಮನ್ವಂತರ ಅಂತ 14 ಮನ್ವಂತರ ಸೇರಿ ಒಂದು ಬ್ರಹ್ಮನ ಒಂದು ಕಲ್ಪ. ಸಹಸ್ರ ಯುಗ ಪರ್ಯಂತಂ ಅದುಂಟಲ್ಲ ಶ್ಲೋಕ, ಭಗವದ್ಗೀತೆಯಲ್ಲಿ ಉಂಟು. ಅಂದ್ರೆ ಈಗ 4 ಯುಗಗಳು ಪುನರಾವರ್ತಿ ಆಗ್ತಾ ಇರ್ತಲ್ಲ. ಈಗ ನಮ್ದು ಈಗ ದ್ವಾಪರ ಯುಗ ಈಗ 5 ವರ್ಷದಿಂದ ಕೃಷ್ಣ ಪರಮಾತ್ಮ ನಮ್ಗೆ ಹೇಳಿದ್ದು, ಅಂದ್ರೆ ಲಾಸ್ಟ್ ಇದರಲ್ಲಿ ಈಗ ಮತ್ತೆ ಇದು ಪುನರಾವರ್ತಿ ಆಗ್ತಾ ಇರುತ್ತಲ್ವಾ ಇದು? ಈಗ ರಾಮನ ಅವತಾರ ಎಲ್ಲ ತ್ರೇತಾಯುಗದಲ್ಲ ಯಾವ ಇರಲಾಗಿದೆ? ಎಷ್ಟು ವರ್ಷಗಳಿಂದ ಆಗಿರೋದು ಅವೆಲ್ಲ? ಹಾಗಾದ್ರೆ ನೋಡಿ, ತ್ರೇತಾಯುಗ ಆದದ್ದು
8 ಲಕ್ಷ ಅಂದ್ರೆ 12 ಲಕ್ಷ ವರ್ಷದ ಹಿಂದೆ, ಅಂದ್ರೆ ಸಾರಿ 1 ನಿಮಿಷ, 12 ಲಕ್ಷ ಅಲ್ಲ, 8 lakhs, 8,47,000 ವರ್ಷದ ಹಿಂದೆ. ಈಗ 5,000 ಆಯಿತು. ದ್ವಾಪರ ಯುಗ ಆಗಿ 8,64,000 ವರ್ಷ ಆಯಿತು ದ್ವಾಪರ ಯುಗ ಇದಾಗಿ. ಹಾಗಾಗಿ ರಫ್ಲಿ 8,70,000 ಹಿಂದೆ ತ್ರೇತಾಯುಗ ಆಗಿತ್ತು. ಹರೇ ಕೃಷ್ಣ. ಹರೇ ಕೃಷ್ಣ. ರಫ್ಲಿ 8,70,000 ವರ್ಷ ಹಿಂದೆ ತ್ರೇತಾಯುಗ ಇತ್ತು. ಅಲ್ಲ, ಯುಗಗಳೆಲ್ಲ ಪುನರಾವರ್ತಿ ಆಗಿ ಆಗ್ತಾ ಇರುತ್ತಲ್ಲ ಗುರಿ, 1000 ಯುಗಗಳು ಆಗ್ಬೇಕು ಅಂತಂದ್ರೆ ಈಗ ಬ್ರಹ್ಮಂಗ 50 ವರ್ಷ ಆಗಿದೆ ಅವ್ರ ಪ್ರಕಾರ ಅಂತ ಹೇಳ್ತಾರೆ. ಅಂದ್ರೆ ಈಗ ರಾಮನವತಾರ ಆಗಿದ್ದು ಯಾವಷ್ಟು ಇದಂತ ಆಗಿದ್ದು ತ್ರೇತಾಯುಗದಲ್ಲಿ ಖರೆ. ಈಗ ಮತ್ತೆ ಈಗ ದ್ವಾಪರ ಯುಗ ಆಗಿತ್ತು, ದ್ವಾಪರ ಯುಗ ಆದ್ಮೇಲೆ ಈಗ ಕಲಿಯುಗ ಬರುತ್ತೆ, ಕಲಿಯುಗ ಆದ್ಮೇಲೆ ಮತ್ತೆ ತ್ರೇತಾಯುಗ ಬರುತ್ತೆ, ಮತ್ತೆ ಸತ್ಯಯುಗ, ಸಾರಿ ಮತ್ತೆ ಸತ್ಯಯುಗ ಬರುತ್ತೆ. ಇದೇ ರೊಟೇಷನ್ ಆಗ್ತಾ ಇರುತ್ತೆ. ಸತ್ಯಯುಗ ಆದ್ಮೇಲೆ ಮತ್ತೆ ದ್ವಾಪರ ಯುಗ, ಮತ್ತೆ ತ್ರೇತಾಯುಗ, ಮತ್ತೆ ಕಲಿಯುಗ. ಹೌದು, ಇದೆಲ್ಲ ಅದೇ ಮಾಗ್ರಾದ ಮೇಲೆ ಮತ್ತೆ ಸತ್ಯಯುಗ ಬರ್ತಲ್ಲ, ಆತರ ಅಷ್ಟು ರೊಟೇಷನ್ ಆಗಿದೆಯಲ್ಲ. ರಾಮನವತಾರ ಆಗಿದ್ದು ತ್ರೇತಾಯುಗದಲ್ಲಿ ಅಂತಂದ್ರಲ್ಲ, ಯಾವ ಟೈಮಲ್ಲಿ ಆಗಿದ್ದು ಅಂತ ನಾನು ಕೇಳ್ತಾ ಇರೋದು. ತ್ರೇತಾಯುಗ ಅದೇ 8,70,000 ವರ್ಷದ ಹಿಂದೆ. 8,74,000 ವರ್ಷ, 70,000 ವರ್ಷ ಹಿಂದೆ. ಸರಿ ಗುರುಜಿ. ಎಸ್, ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಎಸ್, ಮೀನಾಕ್ಷಿ ಅವರು, ಹರೇ ಕೃಷ್ಣ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಈಗ ಅವ್ರ ಕ್ವಶನ್ ಕೇಳಿದಾಗೆ ನನಗೂ ಕೂಡ ಅದೇ ಕ್ವಶನ್ ಇತ್ತು ಗುರುಜಿ. ಪ್ರತಿ ಯುಗದಲ್ಲೂ ರಾಮ ಬರ್ತಾರೆ, ಪ್ರತಿ ದ್ವಾಪರ ಯುಗದಲ್ಲೂ ಕೃಷ್ಣ ಬರ್ತಾರೆ, ಸೇಮ್ ಮಹಾಭಾರತ ಆಗತ್ತೆ, ರಾಮಾಯಣ ಸೇಮ್ ಅದೇ ನಡೆಯುತ್ತಾ? ನೋಡಿ ಹೇಗೆ ಅಂದ್ರೆ, ಈಗ ಇಲ್ಲಿ ಕಲಿಯುಗ ಆಗ್ತಾ ಉಂಟು, ಇನ್ನೊಂದು ಬ್ರಹ್ಮಾಂಡದಲ್ಲಿ ಸತ್ಯಯುಗ ಆಗ್ತಾ ಉಂಟು, ಇನ್ನೊಂದು ಬ್ರಹ್ಮಾಂಡದಲ್ಲಿ ತ್ರೇತಾಯುಗ ಆಗ್ತಾ ಉಂಟು, ಇನ್ನೊಂದು ಬ್ರಹ್ಮಾಂಡದಲ್ಲಿ ದ್ವಾಪರ ಯುಗ ಆಗ್ತಾ ಉಂಟು. ಕೃಷ್ಣನ ಲೀಲೆ ಇದು ನಿಲ್ಲುವುದಿಲ್ಲ. ಅಂದ್ರೆ ಹೇಗಂದ್ರೆ ನಾವು ಇವತ್ತು ಈಗ ಪಿಕ್ಚರ್ ಸ್ಟಾರ್ಟ್ ಮಾಡಿದ್ದೇವೆ, ಪಿಕ್ಚರ್ ನಮ್ದು ಎಂತ ಹೇಳೋದು 48 ದಿವಸ ಆದ್ಮೇಲೆ ಎಸ್ ಫಿಲ್ಮ್ ಮುಗೀತು ಶೂಟಿಂಗ್. ಹಾಗೆಲ್ಲ ಇದು ನಿತ್ಯ, ಇಟರ್ನಲ್, ಸನಾತನ, ಗೊತ್ತಾಯ್ತಾ? ಹಾಗಾಗಿ ರಾಮಾಯಣ ನಡೆಯುತ್ತೆ, ಕೃಷ್ಣ ಹುಡ್ತಾರೆ, ಮತ್ತೆ ಕೃಷ್ಣಂದು ಕಥೆ ನಡೆಯುತ್ತೆ, ಕುರುಕ್ಷೇತ್ರದಲ್ಲಿ ಯುದ್ಧ ನಡೆಯುತ್ತೆ, ಪಾಂಡವರು ಕೌರವರು, ಮತ್ತೆ ಸೇಮ್ ಅದೇ ಬರ್ತದೆ ಗುರುಜಿ. ನೋಡಿ ಎಲ್ಲ ಸೇಮ್ ಉಂಟು ಮಾತಾಜಿ. ಇದಕ್ಕೆ ಎಂತ ಅಂದ್ರೆ ನೋಡಿ, ಈಗ ಕಲಿಯುಗದಲ್ಲಿ ನಮ್ಮ ಲೈಫ್ ಎಷ್ಟು, ಲೈಫ್ ಸ್ಪ್ಯಾನ್ 100 years. 100 years. 100 years ಅಂದ್ರೆ ಜನರು ಈಗ ಬೇಗ ಸಾಯ್ತಾರೆ, ಅದು ಬೇರೆ ವಿಷಯ. ಹಾಗಾಗಿ ನಾವು ಎಲ್ಲಿ ತನಕ ಕೃಷ್ಣ ಪ್ರಜ್ಞೆ ಆಗುದಿಲ್ಲ, ನಾವು ಈಗ ಹುಡ್ತಾ ಇರ್ತೇವಂತೆ, ಒಟ್ಟು ಸಾವು, ಗೊತ್ತಾಯ್ತಾ? ನಮ್ಮ ಮೈನ್ ಗೋಲ್ ಎಂತ, ನಾವು ಕೃಷ್ಣ ಪ್ರಜ್ಞೆ ಆಗ್ಬೇಕು. ಕೃಷ್ಣ ಪ್ರಜ್ಞೆ ಆಗದಿದ್ರೆ ನಮ್ಗೆ ಇದನ್ನೆಂತ ಅಂದ್ರೆ ಪ್ರಭುಪಾದ ಹೇಳ್ತಾರೆ, ಇಂಥ ಸೈಕಲ್ ತುಂಬಾ ಉಂಟು, ತುಂಬಾ ಅಂದ್ರೆ ತುಂಬಾ. ಯಾಕೆಂದ್ರೆ ಬ್ರಹ್ಮನ ಈಗ ಆದದ್ದು 50 ವರ್ಷ. ಎಂಥದ್ದು ಬ್ರಹ್ಮ 50 ವರ್ಷ ಬದುಕ್ತಾನೆ ಅಂದ್ರೆ ಬ್ರಹ್ಮನ ಒಂದು ಕಲ್ಪ, ಒಂದು ದಿವಸ 1000 ಯುಗ, ದಿವ್ಯ ಯುಗ. ಹಾಗಾಗಿ ಇದೆಲ್ಲ ಆಗ್ತಾ ಇರ್ತದೆ ಮಾತಾಜಿ. ಯಾಕಂದ್ರೆ ಕೃಷ್ಣ ಲೀಲೆ ನಿಲ್ಲುವುದಿಲ್ಲ. ನಮಗೆ ಒಂದ್ ಫಿಲ್ಮ್ ನೋಡಿ ಮತ್ತೆ ತಿರ್ಗಾ ವಾಪಸ್ ಅದನ್ನೇ ನೋಡಕ್ ಬೇಜಾರಾಗುತ್ತೆ ಅಥವಾ ಅದು ಬೇಜಾರ್. ಅದು ನೋಡಿ, ಇದೇ ನಮ್ಮ ಪ್ರಾಬ್ಲಮ್. ಯಾಕಂದ್ರೆ ಫಿಲ್ಮ್ ನಿಮ್ಗೆ ನೋಡಿ ಬೇಜಾರಾಗ್ತದೆ, ಆದ್ರೆ ಕೃಷ್ಣನ್ ನಿಮ್ಗೆ, ನೀವು ಈಗ ಬೇಜಾರಾದ ಕೂಡ ನೀವು ಬಂದದ್ದು ಅಲ್ಲಿಂದ. ಎಂತಂದ್ರೆ ಅಲ್ಲಿ ಕೃಷ್ಣನ ಫಿಲ್ಮ್ ನೀವು ನೋಡ್ಲಿಕ್ಕೆ ಗೋಲೋಕದಲ್ಲಿ, ಅಲ್ಲಿಂದ ಇದು ನಾನು ಸೆಂಟ್ರಲ್ ಇರ್ಬೇಕು, ಹೀರೋ ಆಗ್ಬೇಕು, ಅದಕ್ಕೆ ನಾವು ಇಲ್ಲಿ ಬಂದದ್ದು. ಆದ್ರೆ ಪ್ರಭುಪಾದ ಹೇಳ್ತಾರೆ, ನಿಮ್ಗೆ ಕಾನ್ಸೆಪ್ಟ್ ಬರದಿದ್ರೆ ನಿಮ್ಗೆ ಇಲ್ಲಿ ಮತ್ತೆ ಹುಟ್ಟು ಸಾವು, ಗೊತ್ತಾಯ್ತಾ? ನಮ್ಮ ಪ್ರಾಬ್ಲಮ್ ಅದೇ. ನಮ್ಗೆ ಅದು ನೋಡ್ಲಿಕ್ಕೆ ಇಷ್ಟ ಇಲ್ಲ, ಕೃಷ್ಣ ಸೆಂಟ್ರಲ್ ಹೀರೋ ಆಗೋದು ನಮ್ಗೆ ಇಷ್ಟ ಇಲ್ಲ. ಆದ್ರೆ ಅಲ್ಲಿ ಹಾಗೆ ಅದನ್ನ ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ. ಎಲ್ಲಿ ತನಕ ಆ ಮೆಂಟಾಲಿಟಿ ಬರುವುದಿಲ್ಲ ನಾವು, ನಮ್ಗೆ ಇದೇನ ಎಂತ ಹೇಳುದು, ಮತ್ತೆ ನಾವು ಪಿಕ್ಚರ್ ನೋಡ್ಬೇಕಷ್ಟೇ. ಅಂದ್ರೆ ನಾವು ಈ ಮಹಾಭಾರತ ರಾಮಾಯಣ ಮತ್ತೆ ನೋಡ್ತಾನೆ ಇರ್ಬೇಕು ಗುರುಜಿ ಪ್ರತಿ ಯುಗದಲ್ಲಿ. ರಾಮಾಯಣ ಮಹಾಭಾರತ ನಾವು ನೋಡ್ತಾ ಇರೋದು ಯಾಕಂದ್ರೆ ನಾವು ನೆಕ್ಸ್ಟ್ ಲೈಫ್ ಅಲ್ಲಿ ಇನ್ಸೆಕ್ಟ್ ಕೂಡ ಆಗ್ಬೋದು, ನಮ್ಗೇನು ಗ್ಯಾರಂಟಿ ಇಲ್ಲ. ನಾವು ಈ ಪ್ರಾಣಿ ಕೂಡ ಆಗ್ಬೋದು, ಪಕ್ಷಿ ಕೂಡ ಆಗ್ಬೋದು. ಆಗ ನಮಗೆ ಅದು ನೋಡ್ಲಿಕ್ಕೆ ಆಗ್ತದೆ ಇಲ್ಲೋ ಗೊತ್ತಿಲ್ಲ. ಮನುಷ್ಯ ಜನ್ಮದಲ್ಲಿ ಮಾತ್ರ ಆಗುವಂಥದ್ದು, ಅದನ್ನು ತಿಳಿಬೇಕು. ಪ್ರಭುಪಾದ ಹೇಳ್ತಾರೆ, ಮನುಷ್ಯ ಜನ್ಮದಲ್ಲಿ ಚಾನ್ಸ್ ಉಂಟು, ದೇವರು ಯಾರು ಅವನ ಅರ್ಥ ಮಾಡಿ ಅಲ್ಲಿ ಹೋಗುವಂಥದ್ದು. ಅದನ್ನು ಬಿಟ್ಟು ನಾನು ನೆಕ್ಸ್ಟ್ ಅಲ್ಲಿ ಬರ್ತೇನೆ, ನೆಕ್ಸ್ಟ್ ಅದರಲ್ಲಿ ಆಗ್ತೇನೆ, ಮತ್ತೆ ನಾನು ಅದನ್ನು ನೋಡ್ತೇನೆ, ಇಲ್ಲ. ನಾವು ಕಾನ್ಸೆಪ್ಟ್ ಅರ್ಥ ಮಾಡ್ಬೇಕು. ಪ್ರಶ್ನೆ ಆಗಿತ್ತು, ರಾಮಾಯಣ ಮತ್ತೆ ದೇವರಿಗೆ ಬೇಜಾರಾಗಲ್ವಾ ಮತ್ತೆ ನಾನು ರಾಮಾಯಣನೇ ಮಾಡ್ಬೇಕು ಮತ್ತೆ ಮಹಾಭಾರತ? ದೇವರಿಗೆ ಬೇಜಾರಾಗುದಿಲ್ಲ, ನಿಮ್ಗೆ ಬೇಜಾರಾಗ್ತದೆ. ದೇವರಿಗೆ ಇದನ್ನ ಮಾಡ್ಲಿಕ್ಕೆ ಬೇಜಾರಾಗುದಿಲ್ಲ, ಆದ್ರೆ ನಮ್ಗೆ ಬೇಜಾರಾಗ್ತದೆ. ನಮ್ಮ ಪ್ರಾಬ್ಲಮ್ ಅದು, ದೇವರ ಪ್ರಾಬ್ಲಮ್ ಅಲ್ಲ. ಸೇಮ್ ಕಥೆಗಳು ಇರುತ್ತಲ್ಲ ಗುರುಜಿ, ಅದಕ್ಕೆ ನನಗೆ ಇದು ಹಾಗೆ ಗೋಲೋಕದಲ್ಲಿ ಸೇಮ್, ಅಲ್ಲಿ ಕೃಷ್ಣ ಸೇವೆ ಮಾಡೋದು ಮಾತ್ರ, ಸೇಮ್ ಕಥೆಗಳು. ಆದ್ರೆ ನಮ್ಗೆ ಅದರಲ್ಲಿ ಬೇಜಾರಿಲ್ಲ. ಆದ್ರೆ ನಮ್ಗೆ ಇಂತ ಇಂದ್ರಿಯ ಸುಖದಲ್ಲಿ ನಮ್ಗೆ ಬೇರೆ ಬೇರೆ ಬೇಕು.
ಇದು ನಮ್ಮ ಪ್ರಾಬ್ಲಮ್. ಓಕೆ ಹರೀಶ್ ಹರೀಶ್ ನೋಡಿ, ನಾನು ಈಗ 2007 ಪುಸ್ತಕ ತಗೊಂಡೆ, ಈಗ ಕೂಡ ಭಗವದ್ ಓದ್ತಾ ಇದ್ದೇನೆ. ಸೇಮ್ ಪುಸ್ತಕ ಓದುವಂಥದ್ದು. ಈಗ ನೀವು ಹೇಳ್ಬೋದು, ಅದು ಸೇಮ್ ಪುಸ್ತಕ ಯಾಕೆ ಓದ್ತಾ ಇದ್ದೀನಿ, ನಿನಗೆ ಹುಚ್ಚು ಅಂತ ನೀವು ಹೇಳ್ಬೋದು. ಆದರೆ ಇದರಲ್ಲಿ ರಸ ಉಂಟು. ಸೇಮ್ ಅಲ್ಲ, ಕೃಷ್ಣ ಭಜನೆಯಲ್ಲಿ ನವನವ ರಸ ಉಂಟು. ಈಗ ಆಗ ಓದಿದಾಗ ಈಗ ಓದಿ ತುಂಬ ವ್ಯತ್ಯಾಸ. ಅಂದರೆ ಈಗ ನೆಕ್ಸ್ಟ್ ಓದುವಾಗ ಪ್ರತಿ ಕ್ಲಾಸ್ ಮಾಡೋ ಓದ್ತೇನೆ, ಹೊಸ ಹೊಸ ಕೃಷ್ಣ ಎಂತ ಮಾಡ್ತಾನೆ, ಬುದ್ಧಿ ಕೊಡ್ತಾನೆ, ಹೊಸ ಹೊಸ ಜ್ಞಾನ ಸಿಗ್ತದೆ. ಆದರೆ ಈ ಭೌತಿಕದಲ್ಲಿ ಹಾಗೆ ಅಲ್ಲ. ಹಾಗೆ ನಾವು ಎಂತ ಮಾಡ್ತೇವೆ, ಈ ಭೌತಿಕವನ್ನು ಇಲ್ಲಿ ತರ್ತೇವೆ. ಇದು ನಮ್ಮ ಮಿಸ್ಟೇಕ್. ನಾವು ಹಿಂದೆ ಸುಖದಲ್ಲಿ ಟೋಟಲಿ ನಾವು ಅಂಟಿಕೊಂಡಿದ್ದೇವೆ, ಮತ್ತು ಅದನ್ನು ಇಲ್ಲಿ ತರುವಂಥದ್ದು, ಅದು ನಮ್ಮ ಮಿಸ್ಟೇಕ್. ಇದು ಟೋಟಲಿ ಆಧ್ಯಾತ್ಮಿಕ, ಅದು ಟೋಟಲಿ ಭೌತಿಕ. ಎಸ್, ಅದನ್ನು ಮುಕ್ತಾಯ ಮಾಡುವ. ವಾಂಚಕಲ್ಪತರೋ ವಿಶ್ಯ ಕೃಪಾ ಸಿಂಧುವೇವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವಂದು ಕಿ ಜೈ. ನಮಾಚಾರ್ಯ ಶ್ರೀ ಹರಿದಾಸ್ ಠಾಕೂರ್ ಕಿ ಜೈ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ನಾನು ಒಂದು ಪ್ರಶ್ನೆ ಕೇಳಬೇಕು ಪ್ರಭುಜಿ. ಎಂತ ಪ್ರಶ್ನೆ? ಹರೇ ಕೃಷ್ಣ ಪ್ರಭುಜಿ, ನಾನು ಪ್ರಶ್ನೆ ಕೇಳಬೇಕು. ಅರ್ಜುನನ ಮಗ ಅಭಿಮನ್ಯುನ ಪರೀಕ್ಷಿತನ ಮಗ ಯಾರು ಪ್ರಭುಜಿ? ಜನ್ಮಜಯ. ಪರೀಕ್ಷಿತನ ಮಗ ಜನ್ಮಜಯ. ವೆರಿ ಗುಡ್ ಹರೀಶ್, ಧನ್ಯವಾದ. ಹರೇ ಕೃಷ್ಣ. ಧನ್ಯವಾದ ಪ್ರಭುಜಿ. ಧನ್ಯವಾದ. ಹರೇ ಕೃಷ್ಣ.